ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಹೇ ಒಳಿತು ಮಾಡು ಮನುಷ್ಯ ನೀನಿರುವುದು 3 ದಿವಸ. ಒಳಿತು ಮಾಡು ಮನುಷ್ಯ ನೀನಿರುವುದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಓಡುತ್ತಾರ, ಚಟ್ಟ ಕಟ್ಟುತ್ತಾರ, ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಷ್ಯ ನೀನಿರೋದು 3 ದಿವಸ. ಒಳಿತು ಮಾಡು ಮನುಷ್ಯ ನೀನಿರೋದು 3 ದಿವಸ. ದಿನದ ಸಂತೆ ನಗುನಗುತ್ತ ಮಾಡಬೇಕು. ವೇಷವೆಂಬ ತಂತೆ ನೀ ಸುಟ್ಟು ಹಾಕಬೇಕು. 3 ದಿನದ ಸಂತೆ ನಗುನಗುತ್ತ ಮಾಡಬೇಕು. ವೇಷವೆಂಬ ತಂತೆ ನೀ ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿಯಲ್ಲಿರೋದು ಹಾಡಿಗೆ ಮರೆಯಾಗ ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಬರದು ಏನು ತಂದೆ ಬರದು ಏನು ಹಿಂದೆ. ಒಳಿತು ಮಾಡು ಮನುಷ್ಯ ನೀನಿರೋದು 3 ದಿವಸ. ಒಳಿತು ಮಾಡು ಮನುಷ್ಯ ನೀನಿರೋದು 3 ದಿವಸ. ಸ್ವರ್ಗ ನರಕ ಎಲ್ಲವೇ ನಿನ್ನ ಕೇಳು ಜನಕ. ಇಲ್ಲೇ ಕಾಣಬೇಕು ಉಸಿರಿರೋಗುವುದೇ ತನಕ. ಸ್ವರ್ಗ ನರಕ ಎಲ್ಲವೇ ನಿನ್ನ ಕೇಳು ಜನಕ. ಇಲ್ಲೇ ಕಾಣಬೇಕು ಉಸಿರಿರೋಗುವುದೇ ತನಕ. ನಾನು ಎಂದು ಮಿರಿಯಬೇಡ ಮೂಡ. ನಾನು ಎಂದು ಮಿರಿಯಬೇಡ ಮೂಡ. ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ನಾನು ಎಂದು ಮೆರೆಯಬೇಡ ಮೂಡ. ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ದೇಶವೆಂಬ ವಿಷವ ಕುಡಿಯಬೇಡ ಮೂಡ. ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ. ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ. ಒಳಿತು ಮಾಡು ಮನುಷ್ಯ ನೀನಿರೋದು 3 ದಿವಸ. ಒಳಿತು ಮಾಡು ಮನುಷ್ಯ ನೀನಿರೋದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಚಟ್ಟ ಕಟ್ಟುತ್ತಾರ, ಮಣ್ಣಾಗ ಓಡುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ.
ಬಂದಿತಣ್ಣ ತೆರೆ ಬಂದಿತಣ್ಣ ನೆರೆ ಬಂದಿತಣ್ಣ ಬಳಿಗೆ ಹರಿತದ ಭಾವ ಬೆರಿತದ ಜೀವ ಅದರೊಳಗೆ ಒಳಗೆ ಒಳಗೆ ಇದೆ ಸಮಯವಣ್ಣ ಇದೆ ಸಮಯ ತಮ್ಮ ನಮ್ಮಿಮ್ಮ ಆತ್ಮಗಳಿಗೆ ಅಂಬಿಗನು ಬಂದ ನಂಬಿಗನು ಬಂದ ಬಂಧದ ಸಹಕಾರಿ ಸಂವಾಹದ ದಿವ್ಯ ಘಳಿಗೆ ಬಂಗಾರ ನೀರ ಕಡಲಾಚೆ ಕೀಚೆಗಿದೆ ನೀಲ ನೀಲ ತೀರ ಮಿಂಚು ಪಡಗ ತೆರೆ ತೆರೆಗಳಾಗಿ ಅಲೆಯುವುದು ಪುಟ್ಟ ಪೂರ ಅದು ನಮ್ಮ ಊರು ಇದು ನಿಮ್ಮ ಊರು ತಮ್ಮ ಊರು ತೀರ ಅದರೊಳಗೆ ನಾವು ನಮ್ಮೊಳಗೆ ತಾನು ಅದು ಇಲ್ಲವನ್ನ ದೂರ ಹೊಸ ದ್ವೀಪಗಳಿಗೆ ಹೊರಟಾಳ ಬನ್ನಿ ಅಂದದೋ ಅಂದದ ಹೊಸ ದ್ವೀಪಗಳಿಗೆ ಹೊರಟಾಳ ಬನ್ನಿ ಅಂದದೋ ಅಂದದ ಬಂಗಾರ ನೀರ ಕಡಲಾಚೆ ಕೀಚೆಗಿದೆ ನೀಲ ನೀಲ ತೀರ ಮಿಂಚು ಪಡಗ ತೆರೆ ತೆರೆಗಳಾಗಿ ಅಲೆಯುವುದು ಪುಟ್ಟ ಪೂರ ಅದು ನಮ್ಮ ಊರು ಇದು ನಿಮ್ಮ ಊರು ತಮ್ಮ ಊರು ತೀರ ಅದರೊಳಗೆ ನಾವು ನಮ್ಮೊಳಗೆ ತಾವು ಅದು ಇಲ್ಲವನ್ನ ದೂರ ತೆರೆ ಬಂದಿತಣ್ಣ ತೆರೆ ಬಂದಿತಣ್ಣ ನೆರೆ ಬಂದಿತಣ್ಣ ಬಳಿಗೆ ಹರಿತದ ಭಾವ ಬೆರಿತದ ಜೀವ ಅದರೊಳಗೆ ಒಳಗೆ ಒಳಗೆ ತೆರೆ ಬಂದಿತಣ್ಣ ತೆರೆ ಬಂದಿತಣ್ಣ ನೆರೆ ಬಂದಿತಣ್ಣ ಬಳಿಗೆ ಹರಿತದ ಭಾವ ಬೆರಿತದ ಜೀವ ಅದರೊಳಗೆ ಒಳಗೆ ಒಳಗೆ ಇದೆ ಸಮಯವನ್ನ ಇದೆ ಸಮಯ ತಮ್ಮ ನಮ್ಮಿಮ್ಮ ಆತ್ಮಗಳಿಗೆ ಇದೆ ಸಮಯವನ್ನ ಇದೆ ಸಮಯ ತಮ್ಮ ನಮ್ಮಿಮ್ಮ ಆತ್ಮಗಳಿಗೆ ಅಂಬಿಗನು ಬಂದ ನಂಬಿಗನು ಬಂದ ಬಂಧದ ದಿವ್ಯಗಳಿಗೆ ಹೊಸ ದ್ವೀಪಗಳಿಗೆ ಹೊರಟಾಳ ಬನ್ನಿ ಅಂದದೋ ಅಂದದ ಹೊಸ ದ್ವೀಪಗಳಿಗೆ
ಮೈದಾನವನ್ನ ಪ್ರವೇಶಿಸ್ತಾ ಇದೆ. ಉತ್ಸವ ಮೈದಾನವನ್ನ ಪ್ರವೇಶಿಸ್ತಾ ಇದೆ ಸಹಕಾರಿ ಜಾಥಾ. ಜಿಲ್ಲೆಯ ಸಹಕಾರ ಚಳುವಳಿಗೆ ಪ್ರೇರಣಾದಾತರಾಗಿ ಸಹಕಾರಿ ಪಿತಾಮಹ ಎನಿಸಿಕೊಂಡಿರುವ ಹೊಳಹಳ್ಳಿ ಶಿವರಾವ್ರವರ ಸ್ತಬ್ಧಚಿತ್ರದೊಂದಿಗೆ ಜಿಲ್ಲೆಯ ಸಹಕಾರಿ ಸಂಘಗಳ ಸಾಧನೆಗಳನ್ನು ತಿಳಿಸುವ ಸ್ತಬ್ಧಚಿತ್ರ, ಜೊತೆಯಲ್ಲಿ ಜಿಲ್ಲೆಯ ಸಂಸ್ಕೃತಿಯನ್ನು ಬಿಂಬಿಸುವ ಸ್ತಬ್ಧಚಿತ್ರ. ಸ್ವಸಹಾಯ ಗುಂಪುಗಳ ನಿರ್ವಹಣೆಗೆ ಲಭಿಸಿರುವುದು. ಆತ್ಮೀಯ ಸಹಕಾರಿ ಬಂಧುಗಳೇ, ತಮಗೆಲ್ಲರಿಗೂ 69ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹ 2022 ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಶುಭ ಕೋರುವ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು. ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಅಖಿಲ ಭಾರತ
ಸಹಕಾರ ಸಪ್ತಾಹ 2022 ಸಹಕಾರ ಜಾಥಾದೊಂದಿಗೆ ಸಂಭ್ರಮದ ವೇದಿಕೆಗೆ ಎಲ್ಲ ಅತಿಥಿಗಳನ್ನ ಗಣ್ಯಮಾನ್ಯರನ್ನ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಶ್ರೀ ಸೋಮಶೇಖರ್ ಮಾನ್ಯ ಸಹಕಾರ ಸಚಿವರು, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ, ಹಾಗೆ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷೀಯ ಘನಪೀಠದಲ್ಲಿ ನಮ್ಮೊಂದಿಗಿದ್ದಾರೆ ಸನ್ಮಾನ್ಯ ಶ್ರೀ ವೇದವ್ಯಾಸ್ ಟಿ ಕಾಮತ್ ಮಾನ್ಯ ಶಾಸಕರು, ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಉತ್ತಮ ಸಹಕಾರ ಸಂಘಗಳಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿಕ್ಕಿದ್ದಾರೆ ಸನ್ಮಾನ್ಯ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳ ನಿಯಮಿತ ಬೆಂಗಳೂರು, ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಮಂಗಳೂರು, ಮ್ಯಾನೇಜಿಂಗ್ ಟ್ರಸ್ಟಿ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು. ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ನಮ್ಮೊಂದಿಗೆ ಸನ್ಮಾನ್ಯ ಶ್ರೀ UT ಖಾದರ್ ಮಾನ್ಯ ಶಾಸಕರು, ಮಂಗಳೂರು ವಿಧಾನಸಭಾ ಕ್ಷೇತ್ರ, ಸನ್ಮಾನ್ಯ ಡಾಕ್ಟರ್ ಭರತ್ ಶೆಟ್ಟಿ ವೈ ಮಾನ್ಯ ಶಾಸಕರು, ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ, ಸನ್ಮಾನ್ಯ ಶ್ರೀ ಜಯಾನಂದ್ ಅಂಚನ್ ಮಾನ್ಯ ಮೇಯರ್, ಮಂಗಳೂರು ಮಹಾನಗರ ಪಾಲಿಕೆ. ಗೌರವ ಉಪಸ್ಥಿತರಾಗಿ ವೇದಿಕೆಯಲ್ಲಿ ಶ್ರೀ ಕಿಶೋರ್ ಕುಮಾರ್ ಕೋಡ್ಗಿ ಅಧ್ಯಕ್ಷರು, ಕ್ಯಾಂಕೋ ಮಂಗಳೂರು, ಶ್ರೀ KP ಸುಚರಿತ ಶೆಟ್ಟಿ ಅಧ್ಯಕ್ಷರು, ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ನಿಯಮಿತ ಮಂಗಳೂರು, ಶ್ರೀ ಯಶ್ಪಾಲ್ A ಸುವರ್ಣ ಅಧ್ಯಕ್ಷರು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಸಹಕಾರಿ ಮೀನು ಮಾರಾಟ ಮಹಾಮಂಡಲ ನಿಯಮಿತ ಮಂಗಳೂರು, ಕಿಶೋರ್ ಆಳ್ವಾ ಅಧ್ಯಕ್ಷರು, ಅದಾನಿ ಪವರ್ ಲಿಮಿಟೆಡ್ ದಕ್ಷಿಣ ಭಾರತ ವಿಭಾಗ. ವಿಶೇಷ ಆಹ್ವಾನಿತರಾಗಿ ವೇದಿಕೆಯಲ್ಲಿ ಕ್ಯಾಪ್ಟನ್ ಡಾಕ್ಟರ್ K ರಾಜೇಂದ್ರ ಸಹಕಾರ ಸಂಘಗಳ ನಿಬಂಧಕರು, ಕರ್ನಾಟಕ ಸರ್ಕಾರ ಬೆಂಗಳೂರು, ಶ್ರೀ ರವಿಕುಮಾರ್ MR ಜಿಲ್ಲಾಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆ, ಶ್ರೀ N ರವಿಕುಮಾರ್ ಪೊಲೀಸ್ ಆಯುಕ್ತರು ಮಂಗಳೂರು. ಎಲ್ಲ ಅತಿಥಿಗಳನ್ನ ಆತ್ಮೀಯವಾಗಿ ವೇದಿಕೆ B ನಾಯಕ್ ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಹಾಗೆ ಶ್ರೀ ಲಕ್ಷ್ಮೀನಾರಾಯಣ GN ಸಹಕಾರ ಸಂಘ ಉಪನಿಬಂಧಕರು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ, ಡಾಕ್ಟರ್ D ಅಶೋಕ್ ವ್ಯವಸ್ಥಾಪಕ ನಿರ್ದೇಶಕರು, ದಕ್ಷಿಣ ಕನ್ನಡ ಸಹಕಾರಿ ಹಾಲೋತ್ಪಾದಕರ ಒಕ್ಕೂಟ ನಿಯಮಿತ ಮಂಗಳೂರು, ಶ್ರೀ K ಗೋಪಾಲಕೃಷ್ಣ ಭಟ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಮಂಗಳೂರು, ಶ್ರೀಮತಿ ಪೂರ್ಣಿಮಾ ಶೆಟ್ಟಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಆಧಾರವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುತ್ತಾ ಸೇರಿರುವಂತಹ ಎಲ್ಲ ಸಹೃದಯ ಬಂಧುಗಳ ಉಪಸ್ಥಿತಿಯನ್ನ ಮತ್ತೊಮ್ಮೆ ಗೌರವಿಸ್ತಾ ನಾಡಗೀತೆಗೆ ಧ್ವನಿಯಾಗುತ್ತಾ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಶ್ರೀ ರವೀಂದ್ರ ಪ್ರಭು ಅವರನ್ನ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ.
ಇರುವ ಸಹಕಾರಿ ಕ್ಷೇತ್ರ ಇಂದಿನ ಈ ಸಂಭ್ರಮದ ವೇದಿಕೆ ಗಣ್ಯಮಾನ್ಯರ ಸಮಾಗಮವಾಗಿದೆ. ಸಹಸ್ರ ಸಂಖ್ಯೆಯಲ್ಲಿ ಉಭಯ ಜಿಲ್ಲೆಗಳಲ್ಲಿ ಸಹಕಾರಿ ಕ್ಷೇತ್ರದಿಂದ ಎಲ್ಲ ಗಣ್ಯಮಾನ್ಯರು ನಮ್ಮೊಂದಿಗೆ ಸಹಸ್ರ ಸಂಖ್ಯೆಯಲ್ಲಿ ಜೊತೆ ಆಗ್ತಾ ಇದ್ದೀರಿ. ಸಭಾ ಕಾರ್ಯಕ್ರಮದ ಸ್ವಾಗತದತ್ತ ನಾವು ಹೋಗ್ತಾ ಇದ್ದೇವೆ. ಸ್ನೇಹಿತರೆ, ಆಮಂತ್ರಣವನ್ನ ಮನ್ನಿಸಿ ಮನೆಯ ಅಂಗಳಕ್ಕೆ ಬಂದ ಅತಿಥಿಗಳನ್ನ ಮನೆಯ ಭಾಗ್ಯ ದೇವತೆಗಳು ಎಂಬುದಾಗಿ ಗೌರವಿಸುವ ನೆಲ ಅದು ನಮ್ಮದು. ಋತುಗಳ ರಾಜ ವಸಂತನಿಗೆ ಕೋಗಿಲೆಯ ಮಧುರ ಕಂಠದ ಸ್ವಾಗತವಂತೆ, ಉದಯಿಸುವ ಸೂರ್ಯ ದೇವನಿಗೆ ಪಕ್ಷಿಗಳ ಇಲಿಪಿಲಿ ಚಿಂಚರದ ಸ್ವಾಗತವಂತೆ, ಅಮ್ಮನ ಅಮೃತ ತುಲ್ಯ ಪ್ರೀತಿಗೆ ಮಗುವಿನ ಕಿಲಕಿಲ ನಗುವಿನ ಸ್ವಾಗತವಂತೆ, ಹಾಲುಣಿಸುವ ಗೋಮಾತೆಗೆ ಕರುವಿನ ಅಂಬಾದನಿಯ ಸ್ವಾಗತವಂತೆ. ನಮ್ಮ ಕರೆಯನ್ನಾಲಿಸಿ ಪ್ರೀತಿ ಅಭಿಮಾನ ಬಿಟ್ಟು ಬಂದಂತ ಎಲ್ಲ ಗಣ್ಯಮಾನ್ಯ ದಿಗ್ಗಜರನ್ನ ಈ ಸಭೆಗೆ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವರೆ ಶ್ರೀ ಟಿ.ಜಿ. ರಾಜಾರಾಮ್ ಭಟ್, ನಿರ್ದೇಶಕರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು. ಹಿರಿಯ ಸಹಕಾರಿಗಳು ತಮ್ಮನ್ನ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಸಾಕರ್ ಸಪ್ತಾಹ ಸಂದರ್ಭದಲ್ಲಿ ಮಂಗಳೂರಿನ ಈ ಮಹಾನಗರದಲ್ಲಿ ಸಾಕಾರ ಸಪ್ತಾಹದ ಸಂಭ್ರಮಕ್ಕೆ ಸೇರಿದಂಥ ಎಲ್ಲ ಗಣ್ಯಮಾನ್ಯರನ್ನ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಂದು ನಮ್ಮ ರಾಜ್ಯದ ಗೌರವಾನ್ವಿತ ಸಹಕಾರ ಸಚಿವರು ಸನ್ಮಾನ್ಯ ಶ್ರೀ ಎಸ್ ಟಿ ಸೋಮಶೇಖರ್ ಅವರು ಈ ರಾಜ್ಯದ ಸಹಕಾರ ಸಚಿವರಾದ ಮೇಲೆ ರಾಜ್ಯದಲ್ಲಿ ಸಹಕಾರ ಚಳವಳಿಯನ್ನು ಹೊಸ ದಿಕ್ಕನ್ನು ಕೊಟ್ಟವರು. ಇವತ್ತು ಮಂಗಳೂರಿನ ಈ ಕಾರ್ಯಕ್ರಮಕ್ಕೆ ಹೊಸ ಚೈತನ್ಯವನ್ನು ಕೊಟ್ಟವರು. ಸಹಕಾರ ಜಾಥಾ ಉದ್ಘಾಟನೆ ಮಾಡಿ ನಮ್ಮ ಜೊತೆ ಸಹಕಾರದ ಜಾಥಾ ಉದ್ದಕ್ಕೂ ಸಾಗಿ ಇವತ್ತು ವೇದಿಕೆಯನ್ನು ಅಲಂಕರಿಸಿದ್ದಾರೆ ನಮ್ಮ ರಾಜ್ಯದ ಸಹಕಾರ ಸಚಿವರು, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು. ಅವರನ್ನು ಈ 69ನೇ ಸಹಕಾರ ಸಪ್ತಾಹದ ಸಭಾ ಕಾರ್ಯಕ್ರಮಕ್ಕೆ ಗೌರವದಿಂದ ಹೃತ್ಪೂರ್ವಕವಾಗಿ ಈ ಜಿಲ್ಲೆಯ ಎಲ್ಲ ಸಹಕಾರಿ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಸಚಿವರಿಗೆ ಹಾರ ಹಾಕಿ ನಮ್ಮೆಲ್ಲರ ಸಂತೋಷವನ್ನ ಅವರಿಗೆ ಸಮರ್ಪಣೆ ಮಾಡಿದ ನಮ್ಮೆಲ್ಲರ ಸಹಕಾರಿ ಸ್ಫೂರ್ತಿಯ ಚಿಲುಮೆ ಸಹಕಾರ ರತ್ನ ಡಾಕ್ಟರ್ ಎಂ ಎನ್ ರಾಜಕುಮಾರ್ ಅವರಿಗೆ ವಂದನೆ ಸಲ್ಲಿಕೆ ಮಾಡ್ತೇನೆ. ಇವತ್ತು ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವರು ಈ ಜಿಲ್ಲೆಯ ಸಹಕಾರ ಕ್ಷೇತ್ರದ ಚಾಲನಾ ಶಕ್ತಿ, ಚಿಂತನಾ ಶಕ್ತಿ. ಈ ಜಿಲ್ಲೆಯಲ್ಲಿ ಸಹಕಾರ ಕ್ಷೇತ್ರವನ್ನು ಇನ್ನಿಲ್ಲದಂತೆ ಬೆಳಗಿಸಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರ ಕ್ಷೇತ್ರದಲ್ಲಿ ಅದ್ಭುತ ಚಿಂತನೆಯನ್ನು ಕೊಟ್ಟಂತಹ ಮತ್ತು ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಆಯೋಜಿಸಿ ಜಿಲ್ಲೆಯ ಸಹಕಾರಿ ಕ್ಷೇತ್ರದ ಶಕ್ತಿಯನ್ನು ಲೋಕಕ್ಕೆ ತೋರಿಸುವ, ಸಮಾಜಕ್ಕೆ ತೋರಿಸುವ ಪ್ರಯತ್ನವನ್ನು ಮಾಡಿದಂಥ ಮತ್ತು ಅದರಲ್ಲಿ ಯಶಸ್ವಿಯಾದಂಥ ನಮ್ಮೆಲ್ಲರ ಆತ್ಮೀಯರಾದ ಈ ಜಿಲ್ಲೆಯ ಸಹಕಾರಿ ನೇತಾರ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರಿಗೆ ಕೇವಲ ಕರ್ನಾಟಕ ರಾಜ್ಯ ಸಹಕಾರ ಮಾರುಕಟ್ಟೆ ಮಹಾಮಂಡಲ ಅಧ್ಯಕ್ಷ ಆಗಿದ್ದು ಮಾತ್ರ ಅಲ್ಲ, ಅವರು ಮಹಿಳಾ ಸಬಲೀಕರಣದಲ್ಲಿ ಒಂದು ದೊಡ್ಡ ಹೆಸರು, ಈ ರಾಜ್ಯದಲ್ಲಿ ದೊಡ್ಡ ಹೆಸರು. ಮಹಿಳೆಯರನ್ನ ಒಂದು ಸೇರಿಸಿ ಅವರಿಗೆ ಜೀವನಕ್ಕೆ ಹೊಸ ಚಾಲನೆ ಕೊಟ್ಟು ಮಹಿಳಾ ಸಬಲೀಕರಣವನ್ನು ನವೋದಯ ಸ್ವಸಹಾಯ ಸಂಘಗಳ ಮೂಲಕವನ್ನು ಮಾಡಿ ಒಂದು ಬಾರಿಗೆ ರಾಜ್ಯದ ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರಾಗಿ ಉಭಯ ಜಿಲ್ಲೆಗಳ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಾದ 28 ವರ್ಷಗಳಿಂದ ಇದನ್ನು ನಡೆಸಿಕೊಂಡು ಬಂದು ಈ ಜಿಲ್ಲೆಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕನ್ನು ಯಶಸ್ಸಿನ ಉತ್ತುಂಗಕ್ಕೇರಿಸಿ ಹತ್ರ 12,000 ಕೋಟಿ ರೂಪಾಯಿ ವ್ಯವಹಾರಕ್ಕೆ ಜಿಲ್ಲಾ ಕೇಂದ್ರ ಬ್ಯಾಂಕ್ ಸಹಕಾರ ಮುಟ್ಟಿಸಿ ದೇಶದಲ್ಲಿಯೇ ಒಂದು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿಗೆ ಗೌರವ ತಂದುಕೊಟ್ಟಿದ್ದು ಸನ್ಮಾನ್ಯ ಎಂ ಎನ್ ರಾಜೇಂದ್ರ ಕುಮಾರ್ ಅವರು. ಅವರನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಅವರಿಗೆ ಬ್ಯಾಂಕಿನ ಉಪಾಧ್ಯಕ್ಷರಾದ ವಿನಯ್ ಕುಮಾರ್ ಸೂಂಜಿರವರು ಹಾರಾರ್ಪಣೆ ಮಾಡಿ ಸ್ವಾಗತ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಸನ್ಮಾನ್ಯ ಶಾಸಕರು, ಕನ್ನಡ ರಾಜ್ಯ ಸಹಕಾರ ಮಹಾಮಂಡಲದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಜಿ ಡಿ ದೇವೇಗೌಡರವರು ಈ ಸಮಾರಂಭದ ಅಧ್ಯಕ್ಷ ವಹಿಸಿಕೊಳ್ಬೇಕಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅರ್ಹವಾಗಿ
ಈ ಕ್ಷೇತ್ರದ ಶಾಸಕರಾಗಿರುವ ಈ ಭಾಗದ ಶಾಸಕರಾದ ಸನ್ಮಾನ್ಯ ವೇದವ್ಯಾಸ ಕಾಮತ್ರವರು ವಹಿಸಿಕೊಂಡಿದ್ದಾರೆ. ನಮ್ಮೆಲ್ಲರ ವಿನಂತಿ ಮೇರೆಗೆ ಅವರನ್ನು ಈ ಭಾಗದ ಸರ್ವ ಸಹಕಾರಿಗಳ ಪರವಾಗಿ ನಮ್ಮ ಸಹಕಾರ ಕ್ಷೇತ್ರದ ಶಕ್ತಿಯನ್ನು ನೋಡಲು ಬಂದಂಥ ವೇದವ್ಯಾಸ ಕಾಮತ್ರಿಗೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ. ಅವರಿಗೆ ಸನ್ಮಾನ್ಯ ಭಾಸ್ಕರ್ ಕೊಟ್ಟಿಯವರು ಹಾರಾರ್ಪಣೆ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನು ನೀಡಿದವರು ಉಭಯ ರಾಜ್ಯಗಳ ಅಡಿಕೆ ಬೆಳೆಗಾರರ ಪ್ರಾದೇಶಿಕ ಸಂಸ್ಥೆಯಾದ ಕ್ಯಾಂಪದ ಅಧ್ಯಕ್ಷ. ಅಡಿಕೆ ಬೆಳೆಯನ್ನು ಬೆಳೆಗಾರರನ್ನ ಗೆಲ್ಲಿಸುವ ಒಂದು ಸತತ ಪ್ರಯತ್ನ ಇರುವವರು ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿ ನಮಗೆ ಸಂತೋಷ ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಸನ್ಮಾನ್ಯ ಅಶೋಕ್ ಕುಮಾರ್ ಶೆಟ್ಟಿ ಅವರು ನಿರ್ದೇಶಕರು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅವರು ಹಾರಾಟ ಮಾಡಬೇಕಂತ ಕೇಳಿಕೊಳ್ತಾ ಇದ್ದಾರೆ. ಶಾಸಕರಾದ ಮಂಗಳೂರು ಕ್ಷೇತ್ರ ಶಾಸಕರಾದ ಸನ್ಮಾನ್ಯ ಯು ಟಿ ಖಾದರ್ ಅವರು ಸಹಕಾರ ಕ್ಷೇತ್ರಕ್ಕೆ ತನ್ನ ಸಹಕಾರವನ್ನು ಆವಾಗ ಕೊಡ್ತಾ ಇರುವಂಥವರು ಈ ಕಾರ್ಯಕ್ರಮವನ್ನು ನಮ್ಮೆಲ್ಲರೂ ಸಂತೋಷಪಡಿಸಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದಾರೆ. ಈ ಜಿಲ್ಲೆಯ ಸಹಕಾರಿ ರೈತ ಸದಸ್ಯರ ಇನ್ನೊಂದು ಕ್ಷೇತ್ರ ಅದು ಹಾಲು ಉತ್ಪನ್ನ. ಹಾಲು ಉತ್ಪನ್ನದ ಸಹಕಾರ ಸಂಘವನ್ನ ಭಾರಿ ಯಶಸ್ವಿಯಾಗಿ ಬೆಳೆಸಿಕೊಂಡು ಬಂತು. ಉಭಯ ಜಿಲ್ಲೆಗಳ ಹಾಲು ಉತ್ಪಾದಕರ ಪ್ರಾದೇಶಿಕ ಸಂಸ್ಥೆಯಾದ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕ ಉಪಸ್ಥಿತಿಯ ಒಕ್ಕೂಟದ ಅಧ್ಯಕ್ಷರು ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಸನ್ಮಾನ್ಯ ಸುಶೀಲ್ ಶೆಟ್ಟಿ ಅವರು ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅವರಿಗೆ ನಮ್ಮ ಬ್ಯಾಂಕಿನ ನಿರ್ದೇಶಕ ಜಯರಾಜ ರೈ ಅವರು ಹಾರಾರ್ಪಣೆ ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮೀನು ಇಲ್ಲದೆ ಈ ಕರಾವಳಿ ಜಿಲ್ಲೆ ಇಲ್ಲ, ಕರಾವಳಿ ಜಿಲ್ಲೆಯಲ್ಲೇ ಮೀನು ಇಲ್ಲ. ಈ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಸಹಕಾರಿ ಮೀನು ಮಾರಾಟ ಮಹಾಮಂಡಲದ ಅಧ್ಯಕ್ಷ ಸನ್ಮಾನ್ಯ ಯಶ್ಪಾಲ್ ಸುವರ್ಣ ಅವರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಹೃತ್ಪೂರ್ವಕ ಸ್ವಾಗತ ಮಾಡ್ತಾ ಇದ್ದೇವೆ. ಅವರಿಗೆ ಸದಾಶಿವರವರು ಹಾರಾಟ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಸಹಕಾರಿ ಉತ್ಸವದಲ್ಲಿ ಒಂದೊಂದು ದಿವಸಕ್ಕೆ ಒಂದೊಂದು ವಿಶೇಷತೆ ಕೊಟ್ಟುಕೊಂಡು ಸಹಕಾರಿ ಉತ್ಸವವನ್ನು ಆಚರಣೆ ಮಾಡ್ತೇವೆ. ಈ ದಿವಸದ ವಿಶೇಷ ಉದ್ಯಮಶೀಲತೆ ಅಭಿವೃದ್ಧಿ, ಸಾರ್ವಜನಿಕ ಖಾಸಗಿ ಸಹಕಾರ ಸಹಭಾಗಿತ್ವ ಉತ್ತೇಜನಗೊಳಿಸುವುದು ಅನ್ನೋದು ರೀತಿಯ ಇವತ್ತು ದಿವಸ. ಇವತ್ತು ಜಿಲ್ಲೆಯ ಪ್ರಭಾವಶಾಲಿ ಉದ್ಯಮಿ ಅದಾನಿ ಗ್ರೂಪಿನ ದಕ್ಷಿಣ ಭಾರತ ಅಧ್ಯಕ್ಷರು ಸನ್ಮಾನ್ಯ ಕಿಶೋರ್ ಆಳ್ವರು ಅವ್ರನ್ನ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಅವರಿಗೆ ನಿರ್ದೇಶಕರಾದ ಶಶಿಕುಮಾರ್ ಅವರು ಹಾರಾರ್ಪಣೆ ಮಾಡ್ತಾ ಇದ್ದಾರೆ. ಇವತ್ತು ಕಾರ್ಯಕ್ರಮದಲ್ಲಿ ನಮಗೆ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಟ್ಟವರು ಕರ್ನಾಟಕ ರಾಜ್ಯದ ಸಹಕಾರ ಸಂಘ ನಿಬಂಧಕರು ಕ್ಯಾಪ್ಟನ್ ಡಾಕ್ಟರ್ ಕೆ ರಾಜೇಂದ್ರ ಅವರು ಸಹಕಾರ ಇಲಾಖೆಯ ಕ್ಯಾಪ್ಟನ್, ಕರ್ನಾಟಕ ರಾಜ್ಯದ ಸಹಕಾರ ಕ್ಯಾಪ್ಟನ್ ಅವರನ್ನು ಹೃತ್ಪೂರ್ವಕ ಸ್ವಾಗತ ಮಾಡ್ತಾ ಇದ್ದೇನೆ. ಅವರಿಗೆ ಬ್ಯಾಂಕ್ ನಿರ್ದೇಶಕರು ರಾಜೇಶ್ ಅವರು ಹಾರಾರ್ಪಣೆ ಮಾಡ್ತಾ ಇದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಸಹಕಾರ ಚಳವಳಿ ಇನ್ನಿದಂತೆ ಅದು ಬೆಳ್ಕೊಂಡು ಬಂತು. ಇದಕ್ಕೆ ಬೆಂಬಲ ಕೊಟ್ಟವರು ಆಗಿನ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ ನೆನಪಿಗಾಗಿ ನವೆಂಬರ್ 14ನೇ ತಾರೀಕಿನ 1 ವಾರಗಳ ಕಾಲ ಸಹಕಾರ ಸಪ್ತಾಹವನ್ನು ಕಳೆದ 69 ವರ್ಷಗಳಿಂದ ಈ ದೇಶ ಆಚರಿಸಿಕೊಂಡು ಬರ್ತಾ ಇದೆ. ಇವತ್ತು ಸಹಕಾರ ಸಪ್ತಾಹದಲ್ಲಿ ಒಂದು ವಿಷಯ ಏನಂತಂದ್ರೆ, ಈ ವರ್ಷ ವಿಷಯ ಭಾರತ 75 ಸಹಕಾರಿ ಕ್ಷೇತ್ರದ ಬೆಳವಣಿಗೆ ಮತ್ತು ಮುಂದಿನ ಭವಿಷ್ಯ. ಅದ್ರ ಬಗ್ಗೆ ಇಡೀ ಸಹಕಾರ ಸಪ್ತಾಹದಲ್ಲಿ ನಾವು ಯೋಚನೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಯೋಚನೆ ಮಾಡಿದೆ. ಇವತ್ತಿನ ದಿನದ ವಿಶೇಷತೆ ಇದೆ. ಇವತ್ತು 5ನೇ ದಿವಸ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಇದೆ. ಇವತ್ತಿನ ವಿಷಯದ ಏನಪ್ಪ ಅಂತಂದ್ರೆ, ಉದ್ಯಮಶೀಲತೆ ಅಭಿವೃದ್ಧಿ, ಸಾರ್ವಜನಿಕ ಖಾಸಗಿ ಸಹಕಾರಿ ಸಹಭಾಗಿತ್ವದಲ್ಲಿ ಉದ್ಯಮಶೀಲತೆ ಬೆಳೆಸ್ಕೊಂಡು ಬರಲಿಕ್ಕೆ ಸಾಧ್ಯ ಆದರೆ ಈ ಜಿಲ್ಲೆಯ ಆರ್ಥಿಕ ಸೌಲಭ್ಯ ಜಾಸ್ತಿ ಆಗ್ತದೆ ಮತ್ತು ರಾಜ್ಯದ ಸಹಕಾರ ಶಕ್ತಿ ಜಾಸ್ತಿ ಆಗ್ತದೆ. ದೇಶದಲ್ಲಿ ಏನು ನಮ್ಮ ದೇಶದ ಸರ್ಕಾರ ಪ್ರಧಾನಮಂತ್ರಿ ಯೋಚನೆ ಮಾಡ್ತಾ ಇದ್ದಾರೆ,
ಉದ್ಯಮಶೀಲತೆ ಬೆಳಿಬೇಕು, ಅದನ್ನು ಬೆಳೆಸುವ ಪ್ರಯತ್ನವನ್ನು ಸಹಕಾರಿ ಕ್ಷೇತ್ರ ಮಾಡ್ತಾ ಇದೆ. ಅದನ್ನು ಈ ದಿವಸ ಚರ್ಚೆ ಮಾಡಿ ಎಲ್ಲ ರೀತಿಗಳ ಯೋಚನೆಗಳನ್ನು ಸಮೀಕರಿಸಿ ಒಂದು ವಿಶಿಷ್ಟವಾದ ಯೋಚನೆ ಹೊರಗೆ ಬರಬೇಕು ಅನ್ನೋ ರೀತಿಯಿಂದ ಇವತ್ತಿನ ವಿಶೇಷವನ್ನು ಸಬ್ಜೆಕ್ಟನ್ನು ಇಟ್ಟಿದ್ದಾರೆ, ಉದ್ಯಮಶೀಲತೆ ಅಭಿವೃದ್ಧಿ. ಈ ಕಾರ್ಯಕ್ರಮವನ್ನು ನೀವು ಅನುಭವಿಸೋಕೆ ಬಂದಿದೆ. ನೀವು ಇಲ್ಲದೆ ಇದ್ದರೆ ಈ ಸಹಕಾರಿ ಸಪ್ತಾಹ ಅದು ಕಳೆಗಟ್ಟೋದಿಲ್ಲ. ಅದೇ ಜೊತೆಗೆ ಇವರಿಗೆ ಹಿರಿಯ ಸಹಕಾರಿಗಳಿಗೆ ಸಹಕಾರತ್ನ ಪ್ರಶಸ್ತಿ ಪ್ರದಾನ ಮಾಡುವಂಥ ಕಾರ್ಯಕ್ರಮ ಕೂಡ ಇಲ್ಲಿ ಆಯೋಜಿಸಲಾಗಿದೆ. ಇವತ್ತು 5 ಜನ ಪಂಚರತ್ನಗಳಿಗೆ ಸಹಕಾರತ್ನ, ಇವರಿಗೆ ದಕ್ಷಿಣ ಮತ್ತು ಉಡುಪಿ ಜಿಲ್ಲೆಯ ಅವಿಭಜಿತ ದಕ್ಷಿಣ ಕನ್ನಡ 2 ಜಿಲ್ಲೆಯ ಸಹಕಾರಿಗಳಿಗೆ ಸಹಕಾರತ್ನ ಪ್ರಶಸ್ತಿ ಪ್ರದಾನ ಇದೆ. ದಂಬಿಕಾನ ಸದಾಶಿವರಿಗೆ, ಕೋಂಕೋಡಿ ಪದ್ಮನಾಭ ಅವರಿಗೆ, ನಿತ್ಯಾನಂದ ಮುಂಡೋಡಿ ಅವರಿಗೆ, ಇಂದ್ರಾಳಿ ಜಯಕರ್ ಶೆಟ್ಟರಿಗೆ, ಯಶ್ಪಾಲ್ ಸುವರ್ಣ ಅವರಿಗೆ, ಇಂಥ 5 ಪಂಚರತ್ನಗಳಿಗೆ ಇವತ್ತು ಸಹಕಾರತ್ನ ಪ್ರದಾನ ಕೂಡ ಆಗ್ತದೆ. 5 ಮಂದಿಯನ್ನ ಈ ಸಭೆಗೆ ಎಡ್ಪುರವಾಗಿ ಗೌರವ ಸ್ವಾಗತ ಮಾಡ್ತಾ ಇದ್ದಾರೆ. ಈ ಸಭೆಯ ಉದ್ದೇಶ ಕೇವಲ ಒಂದು ಶೋ ಅಲ್ಲ. ಇವತ್ತು ಉದ್ದೇಶ ಏನಂತಂದ್ರೆ ಸಹಕಾರಿ ಕ್ಷೇತ್ರದ ಸವಿಯನ್ನ ಜನಕ್ಕೆ ತಿಳಿಸಬೇಕು. ಸಹಕಾರಿ ಕ್ಷೇತ್ರ ಎಷ್ಟು ಬೆಳವಣಿಗೆ ಆಗಿದೆ, ಸಹಕಾರಿ ಕ್ಷೇತ್ರದ ಇನ್ನೂ ಹೇಗೆ ಬೆಳವಣಿಗೆ ಆಗಬೇಕು, ಇದನ್ನು ನಾವು ವಿಚಾರ ಮಂಥನ ಮಾಡಿದ ಇವತ್ತು ಸೇರಿದಂತ ನಿಮ್ಮೆಲ್ಲರೂ ಕೂಡ ಹೃತ್ಪೂರ್ವಕ ಸ್ವಾಗತ ಮಾಡ್ತಾ ನಮ್ಮ ಕಾರ್ಯಕ್ರಮವನ್ನು ಊರದ ವಿಸ್ತಾರವಾಗಿ ಪ್ರಚಾರ ಮಾಡೋದಕ್ಕೆ ಸುದ್ದಿ ಮಾಧ್ಯಮದ ಮಿತ್ರರು ನೀವಿದ್ದೀರಿ. ನಿಮ್ಮನ್ನು ಹೃತ್ಪೂರ್ವಕ ಸ್ವಾಗತ ಮಾಡ್ತಾ ನಮ್ಮ ಈ ಸಮಾವೇಶಕ್ಕೆ ಎಲ್ಲ ರೀತಿಯ ಸಹಕಾರ ಕೊಟ್ಟ ಜಿಲ್ಲಾಡಳಿತದ ಸರ್ವ ಸದಸ್ಯರಿಗೆ ಮತ್ತು ವಿಶೇಷವಾಗಿ ಪೊಲೀಸ್ ಇಲಾಖೆಯವರು ಕೂಡ ಸ್ವಾಗತ ಮಾಡ್ತಾ, ವೇದಿಕೆಗಳು ಎಲ್ಲ ನಮ್ಮ ಆತ್ಮೀಯರಿಗೆ ಸ್ವಾಗತ ಮಾಡ್ತಾ, ಸಭಾಸದ ಎಲ್ಲರೂ ಕೂಡ ಹೃತ್ಪೂರ್ವಕ ಸ್ವಾಗತ ಮಾಡಿ ನಾನು ಮಾತ್ರ ಮುಖ್ಯ ಮಾಡ್ತೇನೆ. ನಮಸ್ಕಾರ. ಈ ಸಂಭ್ರಮದ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ರು. ಶ್ರೀ ಟಿ.ಜಿ. ರಾಜಾರಾಮ್ ಭಟ್ ನಿರ್ದೇಶಕರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು, ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಕಾರ್ಯಕ್ರಮದ ಪ್ರಧಾನ ಅಂಗದತ್ತ ನಾವು ಮುಂದುವರಿತಾ ಇದ್ದೇವೆ. ಸಹಕಾರಿ ಸಪ್ತಾಹದ ಸಂಭ್ರಮದ ವೇದಿಕೆ ದೀಪ ಪ್ರಜ್ವಲನೆಯೊಂದಿಗೆ ಉದ್ಘಾಟನೆಯ ಮೆರುಗನ್ನ ಈಗ ನೋಡ್ಲಿಕ್ಕಿದೆ. ವಿಶೇಷವಾಗಿ ಇಂದಿನ ದಿನ ಈ ನಮ್ಮ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮೊಂದಿಗೆ ಜೊತೆಯಾದವರು ಕರ್ನಾಟಕ ರಾಜ್ಯದ ಮಾನ್ಯ ಸಹಕಾರ ಸಚಿವರು, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಸನ್ಮಾನ್ಯ ಶ್ರೀ ಎಸ್.ಟಿ. ಸೋಮಶೇಖರ್ ಸರ್ ಅವರನ್ನ ಪ್ರೀತಿಪೂರ್ವಕವಾಗಿ ಉದ್ಘಾಟನೆಯತ್ತ ಸ್ವಾಗತಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರು, ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯ ಪೀಠದಲ್ಲಿರುವಂತಹ ಶ್ರೀ ವೇದವ್ಯಾಸ ಟಿ. ಕಾಮದಿಗೆ ದೀಪದ ಮೆರುಗನ್ನ ನೀಡಬೇಕೆಂಬುದಾಗಿ ತಮ್ಮಲ್ಲಿ ವಿನ್ನವಿಸ್ತಾ ಇದ್ದೇನೆ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆರೋಗ್ಯದ ಭದ್ರತೆಯನ್ನ ನೀಡುವಂತ ಒಂದು ವಿಶೇಷವಾದಂತ ಒಂದು ಕಾರ್ಡ್ ಇದಾಗಿದ್ದು, ಫಲಾನುಭವಿಗಳು ವೇದಿಕೆ ಬಂದು ಈ ಕಾರ್ಡನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಲತೀಶ್ ಎಂ ಸಂಕೋಳಿಗೆ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ವೇದಿಕೆ ಬಂದು ನಮ್ಮ ಮಾನ್ಯ ಸಚಿವರ ಕೈಯಿಂದ ಈ ಕಾರ್ಡನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ಎಸ್.ಟಿ. ಸೋಮಶೇಖರ್ ಸರ್ ಅವರಿಂದ ಈ ಕಾರ್ಡನ್ನ ತಪ್ಪಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ನಾರಾಯಣ ಶೆಟ್ಟಿ ಕೆಸರ್ಗದ್ದೆ ಬೆಳುವಾಯಿ ಸಹಕಾರಿ ವ್ಯವಸಾಯ ಸಂಘ ನಿಯಮಿತ, ಪದ್ಮನಾಭ ಶೆಟ್ಟಿ ಪದವ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಸಹಕಾರಿ ಕ್ಷೇತ್ರದ ಸದಸ್ಯರಿಗೆ, ರೈತರಿಗೆ, ಹೈನುಗಾರರಿಗೆ ವಿಶೇಷವಾಗಿ ಆರೋಗ್ಯದಲ್ಲಿ ಒಂದು ರೀತಿಯ ಭದ್ರತೆಯನ್ನ ನೀಡಬೇಕು. ಅವರಿಗೆ ಆರೋಗ್ಯದ ವಿಚಾರದಲ್ಲಿ ಒಂದಷ್ಟು ಯೋಜನೆಯನ್ನ ನೀಡಬೇಕೆನ್ನುವ ಆಶಯದೊಂದಿಗೆ ಈ ಮಹತ್ವಾಕಾಂಕ್ಷಿ ಯೋಜನೆ ಕಾರ್ಯಪ್ರವೃತ್ತವಾಗಿದೆ. ಹಾಗಾಗಿ ಇದನ್ನ ವೇದಿಕೆಯಲ್ಲಿ ನಾವು ಸಾಂಕೇತಿಕವಾಗಿ ವಿತರಣೆಯನ್ನ ನಡೆಸ್ತಾ ಇದ್ದೇವೆ. ಯಶಸ್ವಿನಿ ಯೋಜನೆಯ ಸದಸ್ಯರ ಫಲಾನುಭವಿಗಳಿಗೆ ಆ ಯೋಜನೆಯ ಕಾರ್ಡ್ ಅನ್ನ ವಿತರಿಸ್ತಾ ಇದ್ದೇವೆ.
ಸದಸ್ಯ ಹತೋಟಿ, ಆರ್ಥಿಕ ಚಟುವಟಿಕೆಯಲ್ಲಿ ಸದಸ್ಯರ ಪಾಲು, ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಯ, ಶಿಕ್ಷಣ, ತರಬೇತಿ ಮತ್ತು ಪ್ರಚಾರ, ಸಹಕಾರ ಸಂಘಗಳ ನಡುವೆ ಪರಸ್ಪರ ಸಹಕಾರ, ಸಾಮಾಜಿಕ ಕಳಕಳಿ ಎನ್ನುವಂತ ವಿಶೇಷ ಸಿದ್ಧಾಂತದೊಂದಿಗೆ ಮಾಜಿ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಹುಟ್ಟುಹಬ್ಬ ನವೆಂಬರ್ 14ರ ನಂತರದ ಒಂದು ವಾರ ಈ ಸಪ್ತಾಹದ ಆಚರಣೆ ಸಹಕಾರಿಗಳಿಗೆ ಒಂದು ನವೋಲ್ಲಾಸ ಮತ್ತು ಹರ್ಷೋದ್ಗಾರವನ್ನು ನೀಡಿದೆ. ಸಪ್ತವರ್ಣದ ಸಹಕಾರಿ ಧ್ವಜ ಮತ್ತು ಅದರ ಬಣ್ಣದ ಸಂಕೇತ, ಸಹಕಾರಿ ಬೇಸಾಯ, ಸಹಕಾರಿ ಉದ್ದಿಮೆ, ಸಹಕಾರಿ ಮಾರಾಟ, ಸಹಕಾರಿ ಪತ್ತು ಮತ್ತು ಹಣಕಾಸು, ಸಹಕಾರಿ ಶಿಕ್ಷಣ ಮತ್ತು ಪ್ರಚಾರ, ಮಾನವ ಇತರ ಸಹಕಾರಿ ಚಟುವಟಿಕೆಗಳು, ಸಹಕಾರಿ ಆರೋಗ್ಯ ಎನ್ನುವಂತ ಒಂದು ತತ್ವ ಸಿದ್ಧಾಂತದೊಂದಿಗೆ ನಿತ್ಯ ನಿರಂತರವಾಗಿ ಗ್ರಾಮೀಣ ಭಾಗದಿಂದ ಹಿಡಿದು ರಾಷ್ಟ್ರ ಮಟ್ಟದವರೆಗೆ ಸಹಕಾರಿ ಕ್ಷೇತ್ರ ತನ್ನ ಕಾರ್ಯಬಾಹುಲ್ಯವನ್ನು ವಿಸ್ತರಿಸಿದೆ. ಎಂದಿನ ಈ ಶಿಸ್ತುಬದ್ಧವಾದ ಅರ್ಥಪೂರ್ಣವಾದ ವೇದಿಕೆಯನ್ನ ದೀಪ ಪ್ರಜ್ವಲನೆಯೊಂದಿಗೆ ಉದ್ಘಾಟನೆಯನ್ನ ಮಾಡಿ ನಮ್ಮೆಲ್ಲರಿಗೂ ದೀಪ ಪ್ರಜ್ವಲನೆಯ ಮೆರುಗನ್ನ ನೀಡಿದವರು ಸನ್ಮಾನ್ಯ ಶ್ರೀ ಎಸ್ ಡಿ ಸೋಮಶೇಖರ್, ಮಾನ್ಯ ಸಹಕಾರ ಸಚಿವರು, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ. ವಿಶೇಷವಾಗಿ ಎಂ.ಎನ್. ರಾಜೇಂದ್ರ ಕುಮಾರ್ ಅವರ ಪ್ರೀತಿಯ ಕರೆಯನ್ನ ಆಲಿಸಿ ದೂರದ ಬೆಂಗಳೂರಿಂದ ಇಂದಿನ ಕಾರ್ಯಕ್ರಮಕ್ಕೆ ಬೇಕಾಗಿ ನಮ್ಮೊಂದಿಗೆ ಜೊತೆಯಾದಂತ ವಿಶೇಷ ವಿರಾಟ್ ವ್ಯಕ್ತಿತ್ವ, ಅದರೊಂದಿಗೆ ಕಳೆದ ಹಲವಾರು ದಶಕಗಳಿಂದ ರಾಜಕೀಯದಲ್ಲಿ ಸಕ್ರಿಯವಾಗಿರುವಂತಹ ಓರ್ವ ವಿಶೇಷ ರಾಜ್ಯ ರಾಜಕಾರಣದಲ್ಲಿ ರಾರಾಜಿಸುತ್ತಿರುವಂತಹ ಧ್ರುವ ತಾರೆ ಸನ್ಮಾನ್ಯ ಶ್ರೀ ಎಸ್ ಡಿ ಸೋಮಶೇಖರ್ ಸರ್ ಅವರು ಉದ್ಘಾಟನೆಯ ಮಾತಿನೊಂದಿಗೆ ಈ ಸುಂದರ ವೇದಿಕೆಯಲ್ಲಿ ನಮ್ಮೊಂದಿಗೆ ಜೊತೆಯಾಗಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ. ಇನ್ನೂ ಜೀವಂತವಾಗಿದೆ ಅಂತ ಹೇಳಲಿಕ್ಕೆ ಮಂಗಳೂರಲ್ಲಿ ಸೇರಿದಂಥ ಎಲ್ಲ ಸಹೋದರ ಸಹೋದರಿಯರಿಗೆ ಇದೇ ಸಾಕ್ಷಿ. ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ಮಂಗಳೂರಿನಲ್ಲಿ ಆಚರಣೆಯನ್ನು ಮಾಡುವ ಮುಖಾಂತರ ಈ ಭಾಗದಲ್ಲಿ ಸಹಕಾರ ಕ್ಷೇತ್ರ ಇನ್ನೂ ಗಟ್ಟಿಯಾಗಿದೆ. ಸಹಕಾರ ಕ್ಷೇತ್ರದಿಂದ ಸಾವಿರಾರು ಜನರಿಗೆ ಉದ್ಯೋಗ ಸಿಗ್ತಾ ಇದೆ. ಲಕ್ಷಾಂತರ ಜನರಿಗೆ ಸಹಕಾರ ಕ್ಷೇತ್ರದಿಂದ ಅನುಕೂಲ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಿರೂಪಣೆಯನ್ನು ಮಾಡಿ ಸಾಧಿಸಿದಂಥ ವ್ಯಕ್ತಿ ಆತ್ಮೀಯರಾದಂಥ ರಾಜೇಂದ್ರ ಕುಮಾರ್ ಅವರಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳು, ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನವೆಂಬರ್ 14ರಿಂದ ನವೆಂಬರ್ 20 ಪ್ರತಿ ವರ್ಷ 7 ದಿವಸ ನಾವು ಸಹಕಾರ ಸಪ್ತಾಹವನ್ನು ಕಾರ್ಯಕ್ರಮವನ್ನು ಪ್ರತಿ ಜಿಲ್ಲೆಯಲ್ಲಿ ಆಚರಣೆಯನ್ನು ಮಾಡಿಕೊಂಡು ಬರ್ತೇವೆ. 14ನೇ ತಾರೀಕು ಉದ್ಘಾಟನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಗುಲ್ಬರ್ಗದಲ್ಲಿ ಮಾಡಿದ್ದಾರೆ. 15ನೇ ತಾರೀಕು ಧಾರವಾಡದಲ್ಲಿ ಮಾಡಿದ್ದೇವೆ. 16ನೇ ತಾರೀಕು ಬೆಳಗಾಂನಲ್ಲಿ ಮಾಡಿದ್ದೇವೆ. 17ನೇ ತಾರೀಕು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾಡಿದ್ದೇವೆ. 18 ಇವತ್ತು ಮಂಗಳೂರಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಪ್ರತಿ ವರ್ಷವೂ 7 ದಿವಸ ಸಾವಿರಾರು ಜನ ಸಹಕಾರಿಗಳು ಸೇರಿ ಏನು ಜವಾಹರ್ಲಾಲ್ ನೆಹರೂರ ಹುಟ್ಟುಹಬ್ಬವನ್ನು 14ರಿಂದ 20 ಮಾಡಬೇಕು ಅಂತಕ್ಕಂಥದ್ದೇನು ತೀರ್ಮಾನ ಆಗಿದೆ. ಅದ್ರ ಪ್ರಕಾರ 7 ದಿವಸ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮವನ್ನು ನಾವು ಸಹಕಾರಿಗಳೆಲ್ಲ ಕೂಡ ಆಚರಣೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಸುಮಾರು ಕೋಟ್ಯಾಂತರ ಜನರಿಗೆ ಅನುಕೂಲ ಆಗ್ತಕ್ಕಂಥ ಈ ಸಹಕಾರ ಕ್ಷೇತ್ರ ಬಹುತೇಕ ಎಲ್ಲದರಲ್ಲೂ ಸಹಕಾರ ಕ್ಷೇತ್ರ ಮುಂಚೂಣಿಯಲ್ಲಿದೆ. ಅದು ಎಲೆಕ್ಟ್ರಿಕ್ ಉತ್ಪಾದನೆ ಇರ್ಬೋದು, ಅದು ಹಾಸ್ಪಿಟಲ್ ಇರ್ಬೋದು, ಅದು ಕ್ರೆಡಿಟ್ ಸೊಸೈಟಿ ಇರ್ಬೋದು, ಹೌಸಿಂಗ್ ಸೊಸೈಟಿ ಇರ್ಬೋದು, ಬ್ಯಾಂಕ್ ಇರ್ಬೋದು. ಇಂಥದ್ರಲ್ಲಿ ಸಹಕಾರ ಕ್ಷೇತ್ರ ಇಲ್ಲ ಅಂತ ಹೇಳುವ ಹಾಗೆ ಇಲ್ಲ. ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ಸಹಕಾರ ಕ್ಷೇತ್ರದಲ್ಲಿ 2ನೇ ಮುಂಚೂಣಿಯಲ್ಲಿದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಕರ್ನಾಟಕದಲ್ಲಿ ಇನ್ನು ಗಟ್ಟಿಯಾಗಿ ಸಹಕಾರ ಕ್ಷೇತ್ರ ಉಳಿದಿದೆ. ಕೋಟ್ಯಾಂತರ ಜನ ಏನು ಡಿಪಾಸಿಟ್ ಮಾಡಿದ್ದಾರೆ ಅವರೆಲ್ಲರನ್ನ ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ನಮ್ಮ ಸಹಕಾರ ಕ್ಷೇತ್ರ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಇವತ್ತು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ 264 ಬ್ಯಾಂಕ್ಸ್ ಇದೆ. ಒಂದು 4-5 ಬ್ಯಾಂಕ್ಸ್ ಹೊರತುಪಡಿಸಿದ್ರೆ ಮಿಲ್ಕ ಎಲ್ಲ ಬ್ಯಾಂಕುಗಳು ಕೂಡ
ಭಾಳ ವ್ಯವಸ್ಥಿತವಾಗಿ ಎ ಸರ್ಟಿಫಿಕೇಟ್ ಆಡಿಟ್ ಇರ್ತಕ್ಕಂಥದ್ದು, ಸ್ವಂತ ಕಟ್ಟಡ ಇರ್ತಕ್ಕಂಥದ್ದು, ಡಿವಿಡೆಂಡ್ ಕೊಡ್ತಕ್ಕಂಥದ್ದು, ಆ ನಂಬಿಕೆಯನ್ನು ಉಳಿಸ್ಕೊಳ್ತಕ್ಕಂಥದ್ದಕ್ಕೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಕರ್ನಾಟಕದಲ್ಲಿ ಮುಂಚೂಣಿಯಲ್ಲಿದೆ. ಅದೇ ಥರ ಕ್ರೆಡಿಟ್ ಸೊಸೈಟಿಗಳು ಕೂಡ ಸುಮಾರು 21 DCC ಬ್ಯಾಂಕ್ಗಳು ಕರ್ನಾಟಕದಲ್ಲಿದೆ. 21 DCC ಬ್ಯಾಂಕ್ಗಳು ಕೂಡ ಬಹಳ ಲಾಭದಲ್ಲಿದೆ. ಸಾವಿರಾರು ಜನರಿಗೆ ಉದ್ಯೋಗ ಕೊಡ್ತಾ ಇದೆ. ಲಕ್ಷಾಂತರ ರೈತರಿಗೆ ಸಾಲ ಸೌಲಭ್ಯವನ್ನು ಒದಗಿಸ್ತಾ ಇದೆ. ಈ ವರ್ಷ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು 33 ಲಕ್ಷ ರೈತರಿಗೆ, ಅದರಲ್ಲಿ 3 ಲಕ್ಷ ರೈತರಿಗೆ ಹೊಸಬರಿಗೆ ಸುಮಾರು 24,000 ಕೋಟಿ 0%ನಲ್ಲಿ ಸಹಾಯ ಮಾಡಬೇಕು ಅವ್ರಿಗೆ ಅಂತಕ್ಕಂಥ ಅದನ್ನು ಏನು ಬಡ್ಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ಈಗ ಆಲ್ರೆಡಿ 13,000 ಕೋಟಿ ಮೇಲೆ ಈ 21 DCC ಬ್ಯಾಂಕ್ಗಳು ಮತ್ತು 5,700 ಫ್ಯಾಕ್ಸ್ ಏನಿದೆ ಅದ್ರ ಮುಖಾಂತರ ಕೊಡ್ತಕ್ಕಂಥದ್ದಕ್ಕೆ ಸಹಕಾರ ಕ್ಷೇತ್ರ ಈಗ ಆಲ್ರೆಡಿ ಶುರು ಮಾಡಿದ್ದಾರೆ. ಪ್ರತಿ ವರ್ಷನೂ ಒಂದೊಂದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. 3-4 ವರ್ಷದ ಹಿಂದೆ ಅಷ್ಟು ಲೋನ್ ಕೊಡ್ತಕ್ಕಂಥದ್ದು ಆಗ್ತಾ ಇರಲಿಲ್ಲ. ಈ ವರ್ಷ ಮುಖ್ಯಮಂತ್ರಿಗಳು ರೈತರಿಗೆ ವಿಶೇಷವಾಗಿ ಸಾಲ ಸೌಲಭ್ಯವನ್ನು ಒದಗಿಸಬೇಕು. ಅವ್ರಿಗೆ 0%ನಲ್ಲಿ 3 ಲಕ್ಷ ಏನು ಕೊಡ್ತೀವಿ ಅದು ಅನುಕೂಲ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅದರಲ್ಲಿ ಹೊಸಬರಿಗೂ ಕೂಡ ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿ 21 DCC ಬ್ಯಾಂಕ್ಗಳು ಅದನ್ನು ವ್ಯವಸ್ಥಿತವಾಗಿ ಕೊಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಸ್ತ್ರೀ ಸ್ವಸಹಾಯ ಗುಂಪುಗಳಿಗೆ, ST ಜನಾಂಗದವರಿಗೆ ಅಲ್ಪಾವಧಿ, ಮಧ್ಯಮಾವಧಿ, ದೀರ್ಘಾವಧಿ ಈ ಥರ ಸಾಲ ಸೌಲಭ್ಯವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಸುಮಾರು 33 ಲಕ್ಷ ರೈತರಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಿದ ಪ್ರಯುಕ್ತ ಇವತ್ತು ಎಲ್ಲ ಕಡೆ ಅದನ್ನು ತಲುಪಿಸ್ತಕ್ಕಂಥ ಅವರಿಗೆ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಶಸ್ವಿ ಯೋಜನೆಯನ್ನು ಮರುಜಾರಿ ಮಾಡಬೇಕು ಅಂತಕ್ಕಂಥದ್ದನ್ನು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಸಹಕಾರಿಗಳು ಬೇಡಿಕೆ, ನಮ್ಮ UT ಖಾದರ್ ಅವರು ಇಲ್ಲೇ ಇದ್ದಾರೆ, ಆರೋಗ್ಯ ಮಂತ್ರಿಗಳಾಗಿದ್ದರು, ಬಹಳ ವ್ಯವಸ್ಥಿತವಾಗಿ ಆರೋಗ್ಯ ಖಾತೆಯನ್ನು ನಿರ್ವಹಣೆ ಮಾಡ್ತಾ ಇದ್ದರು. ತದನಂತರ ಆರೋಗ್ಯ ಮಂತ್ರಿಗಳು ಬಂದಂಥವರು ಈ ಯಶಸ್ವಿ ಯೋಜನೆಯನ್ನು ಆರೋಗ್ಯ ಇಲಾಖೆಗೆ ಅದನ್ನು ಮರ್ಜಿ ಮಾಡಿದ್ರು. ಯಶಸ್ವಿನಿ ಅತ್ಯಂತ ಜನಪ್ರಿಯ ಯೋಜನೆ. ಸನ್ಮಾನ್ಯ SM ಕೃಷ್ಣರವರು, H ವಿಶ್ವನಾಥ್ರವರು ಸಹಕಾರ ಸಚಿವರಾದಂಥ ಸಂದರ್ಭದಲ್ಲಿ ಈ ಯಶಸ್ವಿ ಯೋಜನೆಯನ್ನು ಜಾರಿ ಮಾಡಿ ಲಕ್ಷಾಂತರ ಸಹಕಾರಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಯೋಜನೆಯನ್ನು ತಂದಿದ್ರು. ಕರ್ನಾಟಕದ ಮೂಲೆ ಮೂಲೆಗೂ ಕೂಡ ಇದು ಯಶಸ್ವಿ ಆಗಿತ್ತು. ಅದಕ್ಕೆ ಕಾರಣಾಂತರದಿಂದ ಆರೋಗ್ಯ ಇಲಾಖೆಗೆ ಮರ್ಜ್ ಆದಮೇಲೆ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಆಗಿರಲಿಲ್ಲ. ಕರ್ನಾಟಕ ರಾಜ್ಯಾದ್ಯಂತ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಕೇಳ್ತಿದ್ದು ಯಶಸ್ವಿನಿ ಯೋಜನೆ ಅದು ಮರು ಜಾರಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿ 300 ಕೋಟಿ ಹಣವನ್ನು ಕೊಡ್ತಕ್ಕಂಥದ್ದು ಮಾಡಿ 100 ಕೋಟಿ ಹಣವನ್ನು ಬಿಡುಗಡೆಯನ್ನು ಮಾಡಿ ಈ ಕರ್ನಾಟಕದ ಎಲ್ಲ ಸಹಕಾರಿ ರೈತರಿಗೆ ಮರು ಜಾರಿ ಯಶಸ್ವಿನಿಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿ 14ನೇ ತಾರೀಕು ನವೆಂಬರ್ ಗುಲ್ಬರ್ಗದಲ್ಲಿ ಅದನ್ನು ಘೋಷಣೆಯನ್ನು ಮಾಡಿದ್ದಾರೆ. ಅದನ್ನು ಈಗ ಆಲ್ರೆಡಿ ಚಾಲನೆಯನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ನಮ್ಮ ಸಹಕಾರ ಇಲಾಖೆಯ RCS ಕ್ಯಾಪ್ಟನ್ ಅವರು ಇಲ್ಲೇ ಇದ್ದಾರೆ,
ಭಾಳ ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ಹಿಂದೆ ಯಶಸ್ವಿನಿ ಇದ್ದಂಥ ಸಂದರ್ಭದಲ್ಲಿ ಏನು ಎಡರು ತೊಡಕು ಇತ್ತು ಅದನ್ನೆಲ್ಲ ಸರಿಪಡಿಸಿ ಸಹಕಾರಿಗಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಅದನ್ನು ಮತ್ತೆ ಮರುಜಾರಿ ಮಾಡಿ ಇವತ್ತು ಎಲ್ಲ ಸಹಕಾರಿಗಳಿಗೆ ಅನುಕೂಲ ಆಗ್ತಕ್ಕಂಥದ್ದನ್ನು ಮಾಡಿದ್ದಾರೆ. ಇನ್ನು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಸುಮಾರು 15 ಮಿಲ್ಕ್ ಯೂನಿಯನ್ ಇದೆ. ಸುಮಾರು 25.5 ಲಕ್ಷ ಕರ್ನಾಟಕದಲ್ಲಿ ಹಾಲನ್ನು ಹಾಕ್ತಕ್ಕಂಥವ್ರು ಇದ್ದಾರೆ. ಅದರಲ್ಲಿ ವಿಶೇಷವಾಗಿ 9 ಲಕ್ಷ ಮಹಿಳೆಯರು ಹಾಲನ್ನು ಹಾಕ್ತಕ್ಕಂಥವ್ರು ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಂದಿನಿ ಕ್ಷೀರ ಸಮೃದ್ಧಿ ಬ್ಯಾಂಕ್ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಕೂಡ ಮಾಡಿ ವಿಶೇಷವಾಗಿ ಹಾಲನ್ನು ಹಾಕ್ತಕ್ಕಂಥವ್ರಿಗೆ ದ್ವಿಗುಣ ಸಂಪಾದನೆಯನ್ನು ಹಾಕಬೇಕು ಅವರಿಗೆ ಅಂತಕ್ಕಂಥದ್ದನ್ನು ಅವರ ದೈನಂದಿನ ಹಣ ದ್ವಿಗುಣ ಆಗಬೇಕು, ಅವರಿಗೆ ಅನುಕೂಲ ಮಾಡಿಕೊಡಬೇಕು. ಆ 26 ಲಕ್ಷ ಅದರಲ್ಲಿ ವಿಶೇಷವಾಗಿ 9 ಲಕ್ಷ ಮಹಿಳೆಯರಿಗೆ ಅಂತೇಳಿ ಅದನ್ನು ಕೂಡ ಘೋಷಣೆಯನ್ನು ಮಾಡಿದ್ದಾರೆ. ಈ ತಿಂಗಳು 25ನೇ ತಾರೀಕು ರಿಸರ್ವ್ ಬ್ಯಾಂಕ್ ಜೊತೆಯಲ್ಲಿ, ಯಾಕೆಂದರೆ ಇದುವರೆಗೂ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಯಾವುದೂ ಕೂಡ ಹೊಸದಾಗಿ ರಿಸರ್ವ್ ಬ್ಯಾಂಕ್ನವರು ಕೊಟ್ಟಿಲ್ಲ. ವಿಶೇಷವಾಗಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿರ್ಮಲಾ ಸೀತಾರಾಮನ್ ಹತ್ರ ಮಾತನಾಡಿ ಇದು ರೈತರಿಗೋಸ್ಕರ ಮಾಡ್ತಾ ಇದ್ದೇವೆ. ಸುಮಾರು 25-26 ಲಕ್ಷ ಏನು ರೈತರಿದ್ದಾರೆ ಹಾಲನ್ನು ಹಾಕ್ತಕ್ಕಂಥವರು, ಅವರಿಗೆ ವಿಶೇಷವಾದ ಅವರಿಗೆ ಒಂದು ಬ್ಯಾಂಕನ್ನು ಮಾಡಿಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ತಿಂಗಳು 25ನೇ ತಾರೀಕು ರಿಸರ್ವ್ ಬ್ಯಾಂಕ್ನವರು ಒಂದು ಸಭೆಯನ್ನು ಕರೆದಿದ್ದಾರೆ. ಬಹುಶಃ ಅದರ ಮುಖಾಂತರ ಹೊಸದಾಗಿ ಅರ್ಬನ್ ಬ್ಯಾಂಕ್ನ ಕೊಡ್ತಕ್ಕಂಥದ್ದಕ್ಕೆ ರಿಸರ್ವ್ ಬ್ಯಾಂಕ್ ಚಾಲನೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ವಿಶ್ವಾಸ ಇದೆ. ಅದಾದರೆ ಕರ್ನಾಟಕದಲ್ಲಿ ಎಲ್ಲರಿಗೂ ಕೂಡ ಅವರಿಗೆ ಬೇಕಾದಂಥ ನೇರ ಸಾಲ ಸೌಲಭ್ಯ ಕೊಡ್ತಕ್ಕಂಥದ್ದು, ಅವರಿಗೆ ಅನುಕೂಲ ಅವ್ರದ್ದೇ ಆದಂಥ ಸಪ್ರೇಟಿಗೆ ಬ್ಯಾಂಕನ್ನ ಮಾಡಿಕೊಡ್ಬೇಕು ಅಂತಕ್ಕಂಥದ್ದಕ್ಕೆ ಒಂದು ಚಾಲನೆಯನ್ನು ಕೊಟ್ಟಂಗೆ ಆಗ್ತದೆ. ಇವತ್ತು ರಾಜೇಂದ್ರ ಕುಮಾರ್ ಅವರು ಮಾರ್ಕೆಟಿಂಗ್ ಫೆಡರೇಷನ್, ಯಾರಾದರೂ ಸಹಕಾರ ಕ್ಷೇತ್ರದಲ್ಲಿ ಚಾಣಕ್ಯ ಇದ್ದಾರೆ ಅಂದರೆ ಅದು ರಾಜೇಂದ್ರ ಕುಮಾರ್ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಮಾರ್ಕೆಟಿಂಗ್ ಫೆಡರೇಷನ್ ಚುನಾವಣೆ ಯಾವಾಗ ಆಗ್ತಾರೆ ಅಂತ ಗೊತ್ತಾಗೋದಿಲ್ಲ, ಯಾವಾಗ ಮತ್ತೊಮ್ಮೆ ಅಧ್ಯಕ್ಷರಾಗ್ತಾರೆ ಅಂತ ಗೊತ್ತಾಗೋದಿಲ್ಲ. ಸುವರ್ಣ ಅವರೇ, ನಿಮ್ಗೇನಾದ್ರು ಗೊತ್ತಾಗ್ತದಾ? ಗೊತ್ತಾಗೋದಿಲ್ಲ, ಯಾರಿಗೂ ಗೊತ್ತಾಗಲ್ಲ. ವೇದವಾಸ ಅವರೇ ಗೊತ್ತಾಗ್ತದಾ? ಇಲ್ಲ. ಮಾರ್ಕೆಟಿಂಗ್ ಫೆಡರೇಷನ್ನಲ್ಲಿ ನಮ್ಮ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಯೋಜನೆ ಯಾವುದನ್ನೇ ಕೇಳಿ, ಹೆಸರು ಕೇಳಿ, ಭತ್ತ ಕೇಳಿ, ರಾಗಿ ಕೇಳಿ, ಈ ವರ್ಷ ನಾವೆಷ್ಟು ಬೆಂಬಲ ಬೆಲೆಯನ್ನು ಪರ್ಚೇಸ್ ಮಾಡಬೇಕು ಅಂತಕ್ಕಂಥ ಕೇಳ್ತಾ ಇದ್ದೇವೆ, ಅದೆಲ್ಲವನ್ನೇ ಕೂಡ ಡಬಲ್ ಕೊಡ್ತಕ್ಕಂಥದ್ದಕ್ಕೆ ಕೇಂದ್ರ ಸರ್ಕಾರ ಸ್ಯಾಂಕ್ಷನ್ ಕೂಡ ಮಾಡಿದೆ. ಅದೆಲ್ಲವನ್ನು ರಾಜೇಂದ್ರ ಕುಮಾರ್ ಅವರು ಮಾರ್ಕೆಟಿಂಗ್ ಫೆಡರೇಷನ್ ಮುಖಾಂತರ ಎಲ್ಲ ಜಿಲ್ಲೆಗಳು ಎಲ್ಲೆಲ್ಲಿ ಅದನ್ನು ಪರ್ಚೇಸ್ ಮಾಡಬೇಕು ಅದನ್ನು ವ್ಯವಸ್ಥಿತವಾಗಿ ಮಾಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಮಾರ್ಕೆಟಿಂಗ್ ಫೆಡರೇಷನ್ ಜೊತೆಗೆ ಅಫೆಕ್ಸ್ ಬ್ಯಾಂಕ್ ಕೂಡ ಮಾಜಿ ಅಧ್ಯಕ್ಷರಾಗಿದ್ದರು. ಎಲ್ಲ ವ್ಯವಸ್ಥಿತವಾಗಿ ರೈತರುಗಳ ಅವರ ಜೊತೆಯಲ್ಲಿ ಸಂಪರ್ಕವನ್ನು ಇಟ್ಟು ರೈತರಿಗೆ ಏನೆಲ್ಲ ಅನುಕೂಲವನ್ನು ಮಾಡಿಕೊಡಬೇಕು ಅಂತಕ್ಕಂಥದ್ದನ್ನು ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನೇ ಕೂಡ ಮಾಡಿದ್ದು. ಈಗೇನು 40,000 ನಬಾರ್ಡಿನ ಕೊಡ್ತಕ್ಕಂಥದ್ದು ಅದನ್ನು ಡಬಲ್ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಆ ನಬಾರ್ಡ್ಗೆ ಕಳಿಸ್ತಕ್ಕಂಥದ್ದನ್ನು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಒಬ್ಬ ರೈತ ಒಂದು DCC ಬ್ಯಾಂಕ್ ಒಂದು ಫ್ಯಾಕ್ಸಲ್ಲಿ ಸಾಲ ತೆಗೆದುಕೊಂಡ್ರೆ ಅಕಸ್ಮಾತ್ ಸಾಲದೆ ಹೋದರೆ ಅವರು ನ್ಯಾಷನಲ್ ಬ್ಯಾಂಕಿಗೆ ಹೋಗ್ತಕ್ಕಂಥದ್ದಿದೆ. ಆದರೆ ಮುಖ್ಯಮಂತ್ರಿಗಳ ಕನಸು ಒಬ್ಬ ರೈತರಿಗೆ ಎಷ್ಟೆಲ್ಲ ಸಾಲ ಸೌಲಭ್ಯ ಬೇಕು ಅದನ್ನು DCC ಬ್ಯಾಂಕಲ್ಲಿ ಫ್ಯಾಕ್ಸಲ್ಲಿ ತೆಗೆದುಕೊಳ್ತಂತ ಅಫೆಕ್ಸ್ ಬ್ಯಾಂಕಲ್ಲಿ ತೆಗೆದುಕೊಳ್ತಕ್ಕಂಥದ್ದಕ್ಕೆ ವ್ಯವಸ್ಥೆ ಆಗಬೇಕು. ಯಾವ ಕಾರಣಕ್ಕೂ ಅವರು ಬೇರೆ ನ್ಯಾಷನಲೈಸ್ ಬ್ಯಾಂಕಿಗೆ ಹೋಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಆ ನಿದರ್ಶನವನ್ನು ಅವರು ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಖ್ಯಮಂತ್ರಿಗಳು ಯಾವ ಬ್ಯಾಂಕ್ನವರು ಕೂಡ ಅವರ ಪ್ರಾಪರ್ಟಿಯನ್ನು ಹರಾಜು ಹಾಕಬಾರ್ದು, ಹರಾಜು ಹಾಕಿದ್ರೆ ಅವರಿಗೆ ರೈತ ಬಾಂಧವರಿಗೆ ತೊಂದರೆ ಆಗ್ತದೆ ಅಂತಕ್ಕಂಥದ್ದನ್ನು
ಅದನ್ನು ಕೂಡ ಸದ್ಯದಲ್ಲೇ ಡಿಸಿಷನ್ ಮಾಡ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿಗಳು ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಆದರೆ ನನ್ನದೊಂದು ಮನವಿ, ಯಾರಿಗೆ ಸಾಲ ಸೌಲಭ್ಯ ಇರ್ತದೆ ಇವತ್ತು ಹೆಚ್ಚು ಕಡಿಮೆ 21 DCC ಬ್ಯಾಂಕ್ಗಳಲ್ಲಿ 93% ರಿಕವರಿ ಆಗ್ತಾ ಇದೆ. ಯಾರಿಗೂ ಅಷ್ಟು ತ್ರಾಸ ಕೊಡ್ತಾ ಇಲ್ಲ ಸಹಕಾರ ಇಲಾಖೆಯವರು. ಆಕ್ಷನ್ ಕೂಡ ಕಮ್ಮಿ ಆಗ್ತಾ ಇದೆ. ಏಕೆಂದರೆ ಅವರೆಲ್ಲ ರೈತರಿಗೆ ಗೊತ್ತಾಗ್ತಾ ಇದೆ, ನಾವು ಸಾಲ ತೆಗೆದುಕೊಂಡಿದ್ದೇವೆ, ಅದರಿಂದ ನಮ್ಗೆ ಅನುಕೂಲ ಆಗ್ತಾ ಇದೆ, ನಾವು ಸರಿಯಾದ ಟೈಮಲ್ಲಿ ಅದನ್ನು ರೀಪೇಮೆಂಟ್ ಮಾಡಿದ್ರೆ ಮತ್ತೊಮ್ಮೆ ನಮಗೆ ಸಾಲ ಕೊಡ್ತಕ್ಕಂಥದ್ದಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಬಹುತೇಕ ಎಲ್ಲ 21 DCC ಬ್ಯಾಂಕ್ಗಳು ಕೂಡ 90% ಮೇಲೆ, ಅದು ವಿಶೇಷವಾಗಿ ಸ್ವಸಹಾಯ ಗುಂಪು ಮಹಿಳೆಯರು 100ಕ್ಕೆ 100% ರೀಪೇಯಿಂಗ್ ಇರ್ತಕ್ಕಂಥದ್ದು ಎಲ್ಲ DCC ಬ್ಯಾಂಕ್ಗಳಲ್ಲಿ ಕೂಡ. ಯಾವುದೇ ವಿಧ ಒಂದು ಬ್ಯಾಂಕ್ನಲ್ಲಿ ಕಮ್ಮಿ ಇಲ್ಲ. ಅವರಿಗೆ ಸಾಲ ಸೌಲಭ್ಯನೂ ಕೂಡ ಈ ವರ್ಷ 91 ಕೋಟಿ ಸ್ವಸಹಾಯ ಗುಂಪುಗಳಿಗೆ ಸಾಲವನ್ನು ವಿತರಣೆಯನ್ನು ಮಾಡಿದ್ದಾರೆ. ಅವ್ರು ಎಷ್ಟು ಅನುಕೂಲ ಆಗ್ತದೆ ಅಷ್ಟು ಅವ್ರಿಗೆ ಸಾಲ ಸೌಲಭ್ಯವನ್ನು ಕೊಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ವೇದವಾಸ್ ಕಾಮತ್ರವರು ಇದ್ದಾರೆ, ಆತ್ಮೀಯ ಶಾಸಕರು. ಪ್ರತಿ ಸಾರಿ ಅವರ ಕ್ಷೇತ್ರದ ಎಲ್ಲ ಡೆವಲಪ್ಮೆಂಟ್ಗೆ, ಇವತ್ತು ಅವ್ರದೇ ಕ್ಷೇತ್ರದಲ್ಲಿ ಬರ್ತಕ್ಕಂಥ APMCಗೆ ಅದರ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಸುಮಾರು 15 ಕೋಟಿ ಹಣವನ್ನು APMC ಮಂತ್ರಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಕೂಡ. ಒಬ್ಬ ಶಾಸಕರು ಯಾವತ್ತೂ ಕೂಡ ಮಂತ್ರಿಗಳ ಹತ್ರ ಅವರ ಕಚೇರಿಗೆ ಸಾಮಾನ್ಯವಾಗಿ ಹೋಗೋದಿಲ್ಲ. ಅವರ PAಗಳು ಮತ್ತೊಬ್ಬರು ಕಳಿಸಿ ಅವ್ರನ್ನ ಆ ಪೇಪರ್ನ ಕೊಡಿಸ್ತಕ್ಕಂಥದ್ದನ್ನು ನೋಡಿದ್ದೇವೆ. ಆದರೆ ವೇದವಾಸ್ ಕಾಮತ್ರವರು ಆಗಲ್ಲ. ಪ್ರತಿಯೊಂದು ಅವರ ಕಾನ್ಸ್ಟಿಟ್ಯೂನ್ಸಿಗೆ ಬೇಕಾದಂಥ ಅನುದಾನ ಏನಿರ್ತದೆ ಅದನ್ನು ಆಯಾ ಇಲಾಖೆ ಸೆಕ್ರೆಟರಿ ಇರ್ಬೋದು, ಆಯಾ ಮಂತ್ರಿ ಇರ್ಬೋದು, ಆಯಾ ಮುಖ್ಯಮಂತ್ರಿಗಳು ಕೊಡುವ ತನಕ ಆ ಮುಖ್ಯಮಂತ್ರಿಗಳಿಗೆ ಏನು ಮೋಡಿ ಮಾಡಿದಾರೋ ಗೊತ್ತಿಲ್ಲ. ಅವರ ನಗುಮುಖದಲ್ಲೇ ವೇದವಾಸ್ ಕಾಮತ್ರವರು ಏನು ಕೇಳ್ತಾರೆ ಆ ಅನುದಾನವನ್ನು ಅವರ ಕಾನ್ಸ್ಟಿಟ್ಯೂನ್ಸಿಗೆ ಕೊಡ್ತಕ್ಕಂಥ ಕಲೆ ನಮ್ಮ ವೇದವಾಸ್ ಕಾಮತ್ರಲ್ಲಿದೆ. ನಾವು APMCಯಲ್ಲಿ ಕೂಡ 15 ಕೋಟಿ ಕೇಳಿದ್ರು, 5 ಕೋಟಿಯನ್ನು ಸ್ಯಾಂಕ್ಷನ್ ಮಾಡಿದ್ದೇವೆ. ಮೊದಲನೇ ಇನ್ಸ್ಟಾಲ್ಮೆಂಟ್, ಇನ್ನೆರಡನೇ ಇನ್ಸ್ಟಾಲ್ಮೆಂಟು ಮಿಕ್ಕದ್ದನ್ನು ಮಾಡ್ತೇವೆ. ಬಂದ ತಕ್ಷಣವೇ ಕೇಳ್ತಾ ಇದ್ರು APMCಗೆ ಎಷ್ಟು ಕೊಟ್ಟಿದ್ದೀರಿ, ನಮ್ಮದು ಇಂಪ್ರೂವ್ಮೆಂಟ್ ಆಗಬೇಕು APMC ಅಂತೇಳಿ. ಅದಕ್ಕೆ ಭಾಳ ಸಂತೋಷ ಆಗ್ತದೆ. ಸಹಕಾರ ಸಪ್ತಾಹವನ್ನು ಅತ್ಯಂತ ಯಶಸ್ವಿಯಾಗಿ ಒಂದು ಕಮಿಟ್ಮೆಂಟ್ ಬದ್ಧತೆಯಿಂದ ರಾಜೇಂದ್ರ ಕುಮಾರ್ ಅವರು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಸಹಕಾರ ಕ್ಷೇತ್ರ ಅವ್ರಿಗೇನೆಲ್ಲ ಕೊಡುಗೆ ಕೊಟ್ಟಿದೆ, ಅವರು ಸಹಕಾರ ಕ್ಷೇತ್ರದಲ್ಲಿ ಬೆಳೆದಿದ್ದಾರೆ. DCC ಬ್ಯಾಂಕ್ನ ಸುಮಾರು 21 DCC ಬ್ಯಾಂಕ್ನಲ್ಲಿ ನಂಬರ್ 1 ಮಂಗಳೂರು DCC ಬ್ಯಾಂಕ್. ಆ ಥರ ವ್ಯವಸ್ಥಿತವಾಗಿ ಸಾಲ ಸೌಲಭ್ಯ ಕೊಡ್ತಕ್ಕಂಥದ್ದು, ಡಿವಿಡೆಂಡ್ ಕೊಡ್ತಕ್ಕಂಥದ್ದು, ಎಲ್ಲ ಸ್ತ್ರೀಶಕ್ತಿ ಸ್ವಸಹಾಯ ಗುಂಪುಗಳಿಗೆ ಅವರಿಗೆ ಬೇಕಾದ ಸಾಲ ಸೌಲಭ್ಯನ ಕೊಡ್ತಕ್ಕಂಥ ಒಬ್ಬ ಅಪರೂಪದ ಮನುಷ್ಯ, ಸಹಕಾರಿ ಮನುಷ್ಯ. ಭಾಳ ವ್ಯವಸ್ಥಿತವಾಗಿ ಸಹಕಾರ ಕ್ಷೇತ್ರವನ್ನು ಈ ಜಿಲ್ಲೆಯಲ್ಲಿ ಬೆಳೆಸ್ತಾ ಇದ್ದಾರೆ. ಇವತ್ತು ಅಖಿಲ ಭಾರತ 69ನೇ ಸಹಕಾರ ಸಪ್ತಾಹವನ್ನು ಈ ಭಾಗದಲ್ಲಿ ಮಾಡುವ ಮುಖಾಂತರ ಅತ್ಯಂತ ಈ ಭಾಗದ ಎಲ್ಲ 2 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಎಲ್ಲ ಸಹಕಾರಿಗಳನ್ನು ಒಂದು ಕಡೆ ಕರೆಸಿ ಈ ಮಂಗಳೂರು ಭಾಗದಲ್ಲಿ ನಾವು ಗಟ್ಟಿಯಾಗಿದ್ದೇವೆ, ಸಹಕಾರ ಕ್ಷೇತ್ರ ಗಟ್ಟಿಯಾಗಿದೆ ಅಂತಕ್ಕಂಥದ್ದನ್ನು ಇಡೀ ರಾಜ್ಯಕ್ಕೆ ತೋರಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಮಂಗಳೂರಿನಲ್ಲಿ ಅದನ್ನು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಕಳೆದ ವಾರ ಹುಬ್ಳಿ ಧಾರವಾಡದಲ್ಲೂ ಕೂಡ ಇದೇ ಥರ ನವೋದಯ ಸಹಕಾರ ಸಂಘದಿಂದ ಒಂದು ಸಂಘಟನೆಯನ್ನು ಮಾಡಿ ಆ ಉತ್ತರ ಕರ್ನಾಟಕಕ್ಕೆ ಒಂದು ಶಕ್ತಿಯನ್ನು ತೋರಿಸಿ ಕೊಟ್ಟಿದ್ದಾರೆ. ರಾಜೇಂದ್ರ ಕುಮಾರ್ನ ಕೆಣಕಿದ್ರೆ ನೀವ್ಯಾರು ಶಾಸಕರಾಗಕ್ಕಾಗೋದಿಲ್ಲ ಅಂತಕ್ಕಂಥದ್ದನ್ನು ಉತ್ತರ ಕರ್ನಾಟಕದ ಶಾಸಕರಿಗೂ ತೋರಿಸ್ತಕ್ಕಂಥ ಕೆಲಸವನ್ನು ರಾಜೇಂದ್ರ ಕುಮಾರ್ ಅವರು ಮಾಡಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು ಚಾಣಕ್ಯ ಅಂತೇಳಿ. ಮತ್ತೊಮ್ಮೆ ನಮ್ಮನ್ನ ಈ ಭಾಗದಲ್ಲಿ ಕರೆಸಿ ಸಹಕಾರ ಸಪ್ತಾಹವನ್ನು ಅದ್ಧೂರಿಯಾಗಿ ಮಾಡುವ ಮುಖಾಂತರ
ಯಾಕೆಂದರೆ ಎಷ್ಟೋ ವರ್ಷಗಳಿಂದ ಇದು ಬರ್ತಾ ಇದೆ. ಕಾಟಾಚಾರಕ್ಕೆ ಈ ಸಹಕಾರ ಸಪ್ತಾಹವನ್ನು ನಾವು ಮಾಡೋದಿಲ್ಲ, ಭಾಳ ವ್ಯವಸ್ಥಿತವಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿ ಮಂಗಳೂರಿನಲ್ಲಿ ರಾಜೇಂದ್ರ ಕುಮಾರ್ ಅವರು ಒಪ್ಪಿಕೊಂಡು ಈ 69ನೇ ವರ್ಷದ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ಆಚರಣೆ ಮಾಡುವ ಮುಖಾಂತರ ನಾವು ಸಹಕಾರ ಕ್ಷೇತ್ರಕ್ಕೆ ಗೌರವ ಕೊಡಬೇಕು, ಆ ಕ್ಷೇತ್ರದಿಂದ ಬೆಳೆದು ಬಂದಿದ್ದೇನೆ ಅಂತಕ್ಕಂಥದ್ದನ್ನು ಹೇಳಿ ಇವತ್ತು ಈ ಒಳ್ಳೆಯ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ. ಪ್ರತಿ ವರ್ಷದಂತೆ ನಾವು ಸಹಕಾರ ರತ್ನವನ್ನು ಕೂಡ ಕೊಡ್ತೇವೆ. ಯಾರು ಸಹಕಾರ ಕ್ಷೇತ್ರದಲ್ಲಿ ಅನೇಕ ವರ್ಷಗಳಿಂದ ಈ ಸಹಕಾರ ಕ್ಷೇತ್ರಕ್ಕೆ ಪ್ರಾಮಾಣಿಕವಾಗಿ ದುಡಿದಿದ್ದಾರೆ ಅಂಥವ್ರನ್ನ ಯಾವುದೂ ಕೂಡ ಇನ್ಫ್ಲುಯೆನ್ಸ್ ಇಲ್ಲದೇ ಅವ್ರನ್ನ ನಮ್ಮ ಡಿಪಾರ್ಟ್ಮೆಂಟ್ನವರು ಅವರ ಮಾಡಿರ್ತಕ್ಕಂಥ ಸಾಧನೆ, ಅವರ ಸುದೀರ್ಘವಾದ ಸೇವೆ ಅವರನ್ನ ಗುರುತಿಸಿ ಇವತ್ತು ಮಂಗಳೂರು ಉಡುಪಿ ಜಿಲ್ಲೆಯಲ್ಲಿ ಸಹಕಾರ ರತ್ನ ಪ್ರಶಸ್ತಿಗೆ 5 ಜನರಿಗೆ ಸಹಕಾರ ರತ್ನ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಎಷ್ಟೋ ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದೇವೆ. ಇವತ್ತು ಕೂಡ ಈ ಭಾಗದಲ್ಲಿ ಅಂಥ ಹಿರಿಯ ಸಹಕಾರಿ ಗಣ್ಯರನ್ನು ಸಹಕಾರ ರತ್ನ ಪ್ರಶಸ್ತಿ ಕೊಡ್ತಕ್ಕಂಥದ್ದಕ್ಕೆ ಮಾಡ್ತಾ ಇದ್ದೇವೆ. ನಾನು ಸಹಕಾರ ಸಚಿವನಾಗಿ ಸಹಕಾರ ಇಲಾಖೆಯಿಂದ ಕರ್ನಾಟಕದ ಸರ್ಕಾರದಿಂದ ಈ 5 ಸಹಕಾರಿ ರತ್ನಗಳಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು, ತಮ್ಮ ಸೇವೆ ಪ್ರಾಮಾಣಿಕವಾಗಿದ್ದದ್ದು ಪ್ರಯುಕ್ತ ಸಹಕಾರ ಇಲಾಖೆ, ನಮ್ಮ ಫೆಡರೇಷನ್ ಸಹಕಾರ ಫೆಡರೇಷನ್ ಇವತ್ತು ನಮ್ಮನ್ನು ಗುರುತಿಸಿದ್ದಾರೆ. ತಮಗೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಹೇಳಿ, ಅನೇಕ ಸಹಕಾರಿಗಳು ವೇದಿಕೆ ಮೇಲಿದ್ದಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ತಮಗೂ ಕೂಡ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಸಹಕಾರಿ ಸಪ್ತಾಹದ ಈ ಅರ್ಥಪೂರ್ಣ ವೇದಿಕೆಯನ್ನು ಉದ್ಘಾಟಿಸಿ ಸಹಕಾರಿ ಕ್ಷೇತ್ರದಲ್ಲಿ ಸಹಕಾರಿ ಸಚಿವರಾದ ನಂತರ ಒಂದು ಅಮೂಲಾಗ್ರ ಬದಲಾವಣೆಯನ್ನು ತಂದು ವಿಶೇಷವಾದ ಕ್ರಾಂತಿಯನ್ನು ಮಾಡಿದಂಥ ನಮ್ಮ ಆದರಣೀಯ ಗೌರವಾನ್ವಿತ ಸಹಕಾರ ಸಚಿವರು ಶ್ರೀ SD ಸೋಮಶೇಖರ್ ಸರ್ ಇಂದಿನ ಕಾರ್ಯಕ್ರಮಕ್ಕಾಗಿ ದೂರದ ಬೆಂಗಳೂರಿಂದ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಇಡೀ ಸಹಕಾರಿ ಕ್ಷೇತ್ರದ ಕಾರ್ಯವೈಖರಿಯನ್ನು ತನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದ್ರು, ಅಭಿನಂದನೆಯನ್ನು ಸಲ್ಲಿಸಿದ್ರು. SD ಸೋಮಶೇಖರ್ ಸರ್ ಅವರಿಗೆ ತಮ್ಮೆಲ್ಲರೂ ಒಂದು ಜೋರಾದ ಕೈಚಪ್ಪಾಳೆ ಗೌರವವನ್ನು ಮಂಗಳೂರಿನ ಸಮಸ್ತ ಸಹಕಾರಿಗಳ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ವೇದಿಕೆಯಲ್ಲಿ ಇಂದಿನ ಈ ಕಾರ್ಯಕ್ರಮದ ಒಂದು ಪ್ರಧಾನ ಅಂಗಕ್ಕೆ ನಾವು ಜೊತೆ ಆಗ್ತಾ ಇದ್ದೇವೆ. ಸ್ನೇಹಿತರೆ, ವಿಶೇಷವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಕಳೆದ ಸುಮಾರು ದಶಕಗಳಿಂದ ಬಲು ದೊಡ್ಡ ಸಾಧನೆಯನ್ನು ಮಾಡಿದಂಥ ಸಹಕಾರಿ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಬಗ್ಗೆ ನಾವೆಲ್ಲರೂ ತಿಳಿದುಕೊಂಡವರು. ಆದರೆ ಇಂದಿನ ದಿನ ವೇದಿಕೆಯಲ್ಲಿ ಅವರನ್ನು ವಿಶೇಷವಾಗಿ ಗೌರವಿಸಬೇಕು ಎಂಬುದಾಗಿ ಉಭಯ ಜಿಲ್ಲೆಗಳ ಸಮಸ್ತ ಸಹಕಾರಿಗಳ ಒಂದು ನಿರ್ಣಯ ಆಗಿದೆ. ಅಧ್ಯಕ್ಷರಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸತತ 2ನೇ ಬಾರಿಗೆ ಆಯ್ಕೆಯಾದ ಇಡೀ ರಾಜ್ಯದ ಓರ್ವ ಏಕಮೇವ ಸಹಕಾರಿ ಅಂತ ಹೇಳಿದ್ರೆ ಅದು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಎನ್ನುವಂತ ಹೆಮ್ಮೆ ನಮ್ಮೆಲ್ಲರಿಗೂ ಇದೆ. ಹಾಗಾಗಿ ಅವರನ್ನ ಮಾನ್ಯ ಸಹಕಾರ ಸಚಿವರ ಉಪಸ್ಥಿತಿಯಲ್ಲಿ ಈ ವೇದಿಕೆಯಲ್ಲಿ ನಾವು ವಿಶೇಷವಾದಂತಹ ಗೌರವವನ್ನ ಸಲ್ಲಿಸಲಿಕ್ಕಿದ್ದೇವೆ. ಸ್ನೇಹಿತರೆ, ರಾಜೇಂದ್ರ ಕುಮಾರ್ ಅವರ ಮಾತೊಂದಿದೆ, ನಮ್ದು ಕೋಆಪರೇಟಿವ್ ಅಲ್ಲ ಕಾರ್ಪೊರೇಟ್ ಅಂತ. ಹಾಗಾಗಿ ಕಳೆದ 4.5 ದಶಕಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ಮಾಡಿದಂತಹ ಸಾಧನೆಯನ್ನ ಅಭಿನಂದನೆಯ ಮಾತುಗಳ ಮೂಲಕ ಡಾಕ್ಟರ್ ಐಕಳ ಬಾಬಾ ಬೆಳಪು ದೇವಪ್ರಸಾದ್ ಶೆಟ್ಟಿ ಅವರು ತಮ್ಮೆಲ್ಲರ ಮುಂದೆ ಇಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಅಖಿಲ ಭಾರತ ಸಹಕಾರ ಸಪ್ತಾಹ 2022ರ ಈ ಒಂದು ಅರ್ಥಪೂರ್ಣ ಅತ್ಯಂತ ಐತಿಹಾಸಿಕವಾದಂಥ ಈ ಸಹಕಾರಿ ಸಪ್ತಾಹದ ವೇದಿಕೆಯಲ್ಲಿರುವಂಥ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸಹಕಾರಿ ಸಚಿವರಾದಂಥ ಸನ್ಮಾನ್ಯ SD ಸೋಮಶೇಖರ್ ಅವರಿಗೆ ವಂದಿಸಿದ ವೇದಿಕೆಯಲ್ಲಿರುವಂಥ ಶಾಸಕದ್ವಯರಾದಂಥ ಸನ್ಮಾನ್ಯ ವೇದವ್ಯಾಸ ಕಾಮತ್ರೆ ಹಾಗೂ ಸನ್ಮಾನ್ಯ UT ಖಾದರ್ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯ ಅಧಿಕಾರಿ ವರ್ಗದವರೇ, ಗಣ್ಯಾತಿ ಗಣ್ಯರೇ, ಸಮಸ್ತ ಸಹಕಾರಿ ಬಂಧುಗಳೇ, ನಮ್ಮ ನವೋದಯ ಕುಟುಂಬದ ಸದಸ್ಯರೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ನಾವು ಈ ದಿನ ಈ ಕ್ಷಣ ಒಂದು ಅದ್ಭುತ ಹಾಗೂ ಒಬ್ಬ ಸಹಕಾರಿ ಕ್ಷೇತ್ರದಲ್ಲಿ ಗ್ರಾಮೀಣ ಮಟ್ಟದಿಂದ ದೇಶದ ಮಟ್ಟಕ್ಕೆ ಅತ್ಯುನ್ನತ ಸ್ಥಾನವನ್ನು ಏರಿ ಸಹಕಾರಿಗಳಿಗೆ ಶಕ್ತಿಯಾಗಿ ಸ್ಫೂರ್ತಿಯಾಗಿ ಸಹಕಾರಿಗಳೇ ತನ್ನ ಕುಟುಂಬ ಎಂಬ ಭಾವನೆಯೊಂದಿಗೆ ನಿತ್ಯ ನಿರಂತರವಾಗಿ ದಿನದ 24 ಗಂಟೆಗಳಲ್ಲಿ
24 ಗಂಟೆ ಸಹಕಾರಿಗಳ ಪರವಾಗಿ ಧ್ವನಿಯಾಗಿರುವಂತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಹಕಾರಿ ನಾಯಕ, ಸಹಕಾರಿ ಧುರೀಣ, ಸಹಕಾರಿ ಕ್ಷೇತ್ರದ ಭೀಷ್ಮ, ಸಹಕಾರಿ ರತ್ನ, ಸಹಕಾರಿ ಕ್ಷೇತ್ರದ ಅಜಾತ ಶತ್ರು ಸನ್ಮಾನ್ಯ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರನ್ನು ಸಮಸ್ತ ಸಹಕಾರಿಗಳ ಪರವಾಗಿ ಈ ದಿನ ಅಭಿನಂದನೆ ಮಾಡಲಿಕ್ಕೆ ನಿಮ್ಮ ಮುಂದೆ ನಾವಿದ್ದೇವೆ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಸಾಕ್ಷಿದಾರರಾಗಿದ್ದೀರಿ. ಬಂಧುಗಳೇ, ಸನ್ಮಾನ್ಯ MN ರಾಜೇಂದ್ರ ಕುಮಾರ್ ಅವರು ನಡೆದು ಬಂದ ದಾರಿ, ಅವರು ಸಹಕಾರಿ ಕ್ಷೇತ್ರದಲ್ಲಿ ಮಾಡಿರುವಂತಹ ಕ್ರಾಂತಿ, ಅವರು ಸಹಕಾರಿ ಕ್ಷೇತ್ರದಲ್ಲಿ ಮಾಡಿದಂಥ ಅತ್ಯುನ್ನತ ಸೇವೆ ತಮ್ಗೆಲ್ಲರಿಗೂ ತಿಳಿದೇ ಇದೆ. ಸನ್ಮಾನ್ಯರು ಕಳೆದ 29 ವರ್ಷಗಳಿಂದ ನಿರಂತರವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಚರಿತ್ರೆ ನಿರ್ಮಾಣ ಮಾಡಿದ್ದಾರೆ. ಅವರು ಈ ಸಂಸ್ಥೆಯ ಅಧ್ಯಕ್ಷರಾಗುವಂತಹ ಸಂದರ್ಭದಲ್ಲಿ ಕೇವಲ 64 ಕೋಟಿ ಇದ್ದಂತ ಠೇವಣಿ ಇದೀಗ 5,900 ಕೋಟಿ ತಲುಪಿದೆ ಅಂತ ಹೇಳಿದ್ರೆ ಇದು ದೇಶಕ್ಕೊಂದು ಚರಿತ್ರೆ ಆಗಿದೆ. 12,800 ಕೋಟಿ ವ್ಯವಹಾರವನ್ನು ನಡೆಸುವ ಮೂಲಕ ಈ ಬ್ಯಾಂಕ್ ಗ್ರಾಮೀಣ ಮಟ್ಟದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿಗಳು ಸ್ವತಂತ್ರವಾಗಿ ಅತ್ಯಂತ ಶಕ್ತಿಯುತವಾಗಿ ಬೆಳೆದು ನಿಲ್ಲಬೇಕಾಗಿದ್ರೆ ಅದರ ಹಿಂದಿನ ಶಕ್ತಿ ಸನ್ಮಾನ್ಯ MN ರಾಜೇಂದ್ರ ಕುಮಾರ್ ಬಂಧುಗಳೇ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ಸಹಕಾರಿಗಳ ಅಭಿವೃದ್ಧಿಯೇ ಪ್ರಥಮ ಎಂಬ ಧ್ಯೇಯದೊಂದಿಗೆ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ನಮ್ಮ ಅಪೆಕ್ಸ್ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾಗಿ, ಹಾಲಿ ನಿರ್ದೇಶಕರಾಗಿ ಅತ್ಯುನ್ನತವಾದಂತಹ ಸೇವೆ ಸಲ್ಲಿಸಿದ್ದಾರೆ. ನಮ್ಮ ಭಾರತ ಸರ್ಕಾರದ ಇಫ್ಕೋ ಸಂಸ್ಥೆಯ ನಿರ್ದೇಶಕರಾಗಿ ಕೂಡ ತನ್ನ ಸೇವೆಯನ್ನು ಮುಂದುವರಿಸ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರದ ಮಾರಾಟ ಮಹಾಮಂಡಲದಲ್ಲಿ ಅವಿಭಜಿತ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯದ ನಂತರ ಯಾರೊಬ್ಬರೂ ಕೂಡ ಅಲ್ಲಿ ಅಧ್ಯಕ್ಷ ಪದವಿಯನ್ನು ಏರಿದ್ದಿಲ್ಲ. ನಮಗೆ ಬಹಳ ಈ ಜಿಲ್ಲೆಯ ಉಭಯ ಜಿಲ್ಲೆಯ ಸಹಕಾರಿಗಳೇ ಹೆಮ್ಮೆ ಆಗ್ತಾ ಇದೆ. ನಮ್ಮ ಅಧ್ಯಕ್ಷರಾದಂತಹ MN ರಾಜೇಂದ್ರ ಕುಮಾರ್ ಅವರು ದ್ವಿತೀಯ ಬಾರಿಗೆ ಅವಿರೋಧವಾಗಿ ಸಹಕಾರಿ ಮಾರಾಟ ಮಹಾಮಂಡಲದ ಅಧ್ಯಕ್ಷ ಆಗಿರುವ ಮೂಲಕ ಇಡೀ ಸಹಕಾರಿಗಳಿಗೆ ನಮ್ಮ ಸಹಕಾರಿ ಸಚಿವರಾದಂತಹ ST ಸೋಮಶೇಖರ್ ಅವರು, ನಮ್ಮ ಸಹಕಾರಿ ಸಚಿವರಾದಂತಹ MN ರಾಜೇಂದ್ರ ಕುಮಾರ್ ಅವರ ಬಗ್ಗೆ ವಿಶೇಷವಾದಂತಹ ಅಭಿಮಾನದೊಂದಿಗೆ ಈ ರಾಜ್ಯದ ಕಾಮನ್ ಸಾಫ್ಟ್ವೇರ್ ಅನ್ನು ಪ್ರತಿ ಪ್ರಾಥಮಿಕ ಪತ್ತಿನ ಸಹಕಾರಿಗಳಲ್ಲಿ ನಾವು ಮಾಡಬೇಕು ಅಂದಾಗ ಅದಕ್ಕೆ ಚಾಲನೆ ಕೊಟ್ಟವರು ನಮ್ಮ ರಾಜೇಂದ್ರ ಕುಮಾರ್ ಅವರು. ಇಂಥ ಮಹಾನ್ ನಾಯಕರು ಈ ದಿನ ನಮ್ಮ ನವೋದಯ ಸ್ವಸಹಾಯ ಸಂಘದ ಮಹಿಳೆಯರು ಇಲ್ಲಿದ್ದೀರಿ. ಲಕ್ಷಾಂತರ ನವೋದಯ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಿ ಅವರಿಗೆ ಆರ್ಥಿಕ ಸಬಲೀಕರಣರಾಗುವಂತೆ ಬಡವರ ಶೋಷಿತ ವರ್ಗಕ್ಕೆ ಶಕ್ತಿ ತುಂಬಿದವರು ಸನ್ಮಾನ್ಯ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು. ಇವರನ್ನು ಇಂದು ಈ ಒಂದು 69ನೇ ಸಹಕಾರಿ ಸಪ್ತಾಹದ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಸಹಕಾರಿ ಸಚಿವರ ಮೂಲಕ ಅಭಿನಂದನೆಯನ್ನು ಮಾಡಲಿಕ್ಕಿದ್ದೇವೆ. ತಮ್ಗೆಲ್ಲರಿಗೂ ನಾವು ಮತ್ತೊಮ್ಮೆ ಸ್ವಾಗತಿಸ್ತಾ MN ರಾಜೇಂದ್ರ ಕುಮಾರ್ ಅವರಿಗೆ ಅಭಿನಂದಿಸ್ತಾ ಎಲ್ಲ ಒಮ್ಮೆ ಸಭಿಕರು ಎದ್ದು ನಿಲ್ಲಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಸಹಕಾರಿ ಕ್ಷೇತ್ರದ ಭೀಷ್ಮ, ಸಹಕಾರಿ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಕ್ರಾಂತಿಯನ್ನು ಮಾಡಿರುವಂತಹ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರಿಗೆ ಉಭಯ ಜಿಲ್ಲೆಗಳ ಸಮಸ್ತ ಸಹಕಾರಿಗಳ ಪರವಾಗಿ ವಿಶೇಷವಾದಂತಹ ಗೌರವಾರ್ಪಣೆಯನ್ನ ಈ ವೇದಿಕೆಯಲ್ಲಿ ನಾವು ಸಲ್ಲಿಸ್ತಾ ಇದ್ದೇವೆ. ಸಮಸ್ತ ಸಹಕಾರಿಗಳ ಪರವಾಗಿ ವೇದಿಕೆಯಲ್ಲಿ ವಿಶೇಷವಾದಂತಹ ಗೌರವಾರ್ಪಣೆಯನ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರಿಗೆ ಸಲ್ಲಿಸ್ತಾ ಇದ್ದೇವೆ. ಸ್ನೇಹಿತರೆ, ಗಗನಕ್ಕೆ ಗಗನವೇ ಸಾಟಿ, ಗಗನಕ್ಕೆ ಗಗನವೇ ಸಾಟಿ, ಸಾಗರಕ್ಕೆ ಸಾಗರವೇ ಸಾಟಿ ಎಂಬ ಉದ್ಗಾರದಂತೆ
ಜೀವನದ ಸಾರ್ಥಕತೆಯಲ್ಲಿ ಕರ್ತವ್ಯ ಸಿದ್ಧಿಯಲ್ಲಿ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರಿಗೆ ಸಾಟಿ ಇನ್ನೋರ್ವರಿಲ್ಲ. ಅವರ ಸಾಧನೆ ಗಗನದಂತೆ ವಿಸ್ತಾರ, ಕೀರ್ತಿ ಸಮುದ್ರದಂತೆ ಅಪಾರ. ಪರಮ ಗುಣ ಸಾಗರ, ಕರುಣೆಯ ಆಗರ, ದಾನ ಗುಣ ಸಂಪನ್ನ, ಸಮಾಜ ಸೇವಾ ನಿರತ ದಯಾಪರ್ಣ. ಸಹಕಾರಿ ಕ್ಷೇತ್ರದ ಸೌಭಾಗ್ಯ ಚತುರಾನನ, ನಿಮಗಿದು ನಮ್ಮ ನಮನ, ನಿಮಗಿದು ಸಹಸ್ರ ಸಹಕಾರಿಗಳ ನಮನ ಎನ್ನುವಂತ ಆಶಯದೊಂದಿಗೆ ಸೇರಿರುವಂತ ಎಲ್ಲರೂ ತಮ್ಮ ಎರಡೂ ಕೈಯನ್ನ ಒಗ್ಗೂಡಿಸೊಂದು ಜೋರಾದ ಕೈ ಚಪ್ಪಾಳೆ ಗೌರವವನ್ನ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರಿಗೆ ಸಲ್ಲಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ತಮ್ಮ ಸಾಧನೆಯ ಪಯಣ ಹೀಗೆ ಸಾಗಲಿ. ಸಹಕಾರಿ ಕ್ಷೇತ್ರದಲ್ಲಿ ಇನ್ನಷ್ಟು ಮತ್ತಷ್ಟು ಸಾಧನೆಯನ್ನ ಮಾಡುವಂತ ಯೋಗ ಭಾಗ್ಯ ಆರೋಗ್ಯವನ್ನ ಭಗವಂತ ತಮಗೆ ಕರುಣಿಸಲಿ ಎನ್ನುವಂತ ಆಶಯದೊಂದಿಗೆ ಸಮಸ್ತ ಸಹಕಾರಿಗಳ ಪರವಾಗಿ ಸಹಕಾರ ಸಚಿವರ ಉಪಸ್ಥಿತಿಯಲ್ಲಿ ಈ ಸಂಭ್ರಮದ ವೇದಿಕೆಯಲ್ಲಿ ತಮಗೆ ವಿಶೇಷವಾದಂತಹ ಗೌರವಾರ್ಪಣೆಯನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆ ವೇದಿಕೆಯಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಜೊತೆಯಾದವರು ಸನ್ಮಾನ್ಯ ಶ್ರೀ ಯು.ಟಿ. ಖಾದರ್, ಮಾನ್ಯ ಶಾಸಕರು, ಮಂಗಳೂರು ವಿಧಾನಸಭಾ ಕ್ಷೇತ್ರ. ಸಹಕಾರಿ ಸಪ್ತಾಹದ ಸಂಭ್ರಮದ ವೇದಿಕೆಯಲ್ಲಿ ತಮ್ಮ ಶುಭ ಹಾರೈಕೆ ಮಾತನಾಡಬೇಕಾಗಿ ತಮ್ಮಲ್ಲಿ ವಿನಯಿಸ್ತಾ ಇದ್ದೇನೆ. ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ. ನಾನು ಪ್ರಪ್ರಥಮವಾಗಿ SDCC ಬ್ಯಾಂಕಿನ ಅಧ್ಯಕ್ಷರಾಗಿರುವಂತಹ ಅವತ್ತು ನಮಗೆಲ್ಲ ಗೌರವತ್ತರು ಹಿರಿಯರಾಗಿರುವಂತಹ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರನ್ನು, ಅದೇ ರೀತಿ ಅದರ ಬ್ಯಾಂಕಿನ ಎಲ್ಲ ನಿರ್ದೇಶಕರನ್ನು ಹಾಗೂ ವಿವಿಧ ಆ ಬ್ಯಾಂಕಿನ ಅಧ್ಯಕ್ಷ ಮತ್ತು ನಿರ್ದೇಶಕರನ್ನು ಸರ್ವರ ಪರವಾಗಿ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಯಾಕೆಂದರೆ ಹೇಳಿದರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗಲೂ ಕೂಡ ಅದು ನೀವು ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ನೋಡಿದರೆ ಏನಾದರೂ ಕಾರ್ಯಕ್ರಮ ಮಂಗಳೂರಿನಲ್ಲಿ ಏರ್ಪಡಿಸುತ್ತೆ ಅಂತ ಹೇಳಿದರೆ ಅದು ನಮ್ಮ ರಾಜ್ಯಕ್ಕೆ ಒಂದು ಮಾದರಿ ಇಲ್ಲ, ಇಡೀ ದೇಶಕ್ಕೆ ಮಾದರಿಯಾಗುವ ಒಂದು ಕಾರ್ಯಕ್ರಮ ಯಾವ ಕೂಡ ಆಗ್ತದೆ. ಅಂತಹ ಕಾರ್ಯಕ್ರಮ ಇವತ್ತು ಗೌರವ ಸಚಿವರು ಇವತ್ತು ಬಂದು ಉದ್ಘಾಟಿಸಿದ್ದಾರೆ. ನಮ್ಮೆಲ್ಲರ ಇಡೀ ಜಿಲ್ಲೆಯ ಗೌರವ ಇವತ್ತು ಹೆಚ್ಚಿನಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾವಿವತ್ತು ಬಹುಶಃ ಅವತ್ತು 117 ವರ್ಷ ಹಿಂದೆ ಪ್ರಾರಂಭ ಮಾಡಿ ಸಹಕಾರಿ ಕ್ಷೇತ್ರವನ್ನು ಪ್ರಾರಂಭ ಮಾಡಲಿಕ್ಕೆ ಯೋಚನೆ ಕೊಟ್ಟಂಥ ಮತ್ತು ಆಲೋಚನೆ ಮಾಡಿ ಪ್ರಾರಂಭ ಮಾಡಿದಂಥ ಎಲ್ಲ ಗೌರವಿತ ಹಿರಿಯರನ್ನು, ತದನಂತರ ಈ ಸಹಕಾರಿ ಕ್ಷೇತ್ರಕ್ಕೆ ಸಹಕಾರ ಕೊಟ್ಟಂಥ ಪ್ರತಿಯೊಂದು ಅಧ್ಯಕ್ಷರು, ಸದಸ್ಯರು ಪ್ರತಿಯೊಬ್ಬರನ್ನು ಕೂಡ ನೆನೆಸಿಕೊಂಡು ಅವರು ಹಾಕಿದ್ದ ಹೆಜ್ಜೆಯಲ್ಲಿ ಮುಂದೆ ಬಂದು ಇದೀಗ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಒಂದು ಮಾದರಿಯಾಗಿ ತಳಮಟ್ಟದಲ್ಲಿ ಕೂಡ ಸಕ್ರಿಯವಾಗಿದ್ದುಕೊಂಡು ಬಹುಶಃ ಇವತ್ತು ಅತ್ಯುತ್ತಮವಾದ ಒಂದು ಸಹಕಾರಿ ಕ್ಷೇತ್ರ ಹೆಗ್ಗಳಿಕೆ ಗಳಿಸಿದ್ದು ಇಡೀ ನಮ್ಮ ಕರಾವಳಿ ಪ್ರದೇಶದ ಕಿರೀಟಕ್ಕೆ ಒಂದು ಗರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರದ್ದು ಎಪೆಕ್ಸ್ ಬ್ಯಾಂಕ್ ಇರಲಿ, ಫೆಡರೇಷನ್ ಇರಲಿ ಅಥವಾ SDCC ಬ್ಯಾಂಕ್ ಇರಲಿ, ಎಲ್ಲೆಲ್ಲ ಹೋದ್ರ ಯಾವೆಲ್ಲ ಅಧ್ಯಕ್ಷ ಸ್ಥಾನ ಹೊತ್ತು ಅಧಿಕಾರ ಸ್ವೀಕರಿಸಿದ್ರ ಒಂದು ಕ್ರಾಂತಿಕಾರಿ ಬದಲಾವಣೆ ಇವತ್ತು ತಂದಿದ್ದಾರೆ. ಅವಶ್ಯ ಇನ್ನಿತರ ಎಲ್ಲ ನಮ್ಮ ಸಹಕಾರಿ ಕ್ಷೇತ್ರ ಒಂದು ಮಾದರಿಯ ಒಂದು ವ್ಯಕ್ತಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಇಡೀ ರಾಜ್ಯದಲ್ಲಿ ನಿಮ್ಮ ಇಲಾಖೆ ಒಂದು ಮಾಡೆಲ್ ಆಗಿ ಯಾರನ್ನು ತಗೊಳ್ಬೇಕು ಸಹಕಾರಿ ಕ್ಷೇತ್ರ ಅಂತ ಹೇಳಿದರೆ ಎಲ್ಲಿ ಹುಡುಕಬೇಕಂತಿಲ್ಲ. ನಮ್ಮ ಜಿಲ್ಲೆಯಲ್ಲಿ ರಾಜೇಂದ್ರ ಕುಮಾರ್ ಇದ್ದಾರೆ, ಅವರೆಲ್ಲರಿಗೆ ಮಾಡೆಲ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಸಹಕಾರಿ ಈಗಾಗಲೇ ನಮ್ಮ ಸಚಿವರು ಹೇಳಿದಾಗೆ ಅಪಾರವಾದ ಇವತ್ತು ಕೊಡುಗೆಯನ್ನು ಇವತ್ತು ನಮ್ಮ ಸಮಾಜಕ್ಕೆ, ರಾಷ್ಟ್ರಕ್ಕೆ, ರಾಜ್ಯಕ್ಕೆ ಕೊಟ್ಟಂಥ ವಿಚಾರ ಆಗಿದೆ. ಯಾವಾಗಲೂ ನಾವು ಒಂದು ಆಲೋಚನೆ ಮಾಡಬೇಕಾಗ್ತದೆ. 10 ಕೈಗಳು ಒಂದು ಮನಸ್ಸಿಂದ ಕೈ ಸೇರಿದರೆ ಆ ಕೆಲಸ ಖಂಡಿತವಾಗಿ ಕೂಡ ಯಶಸ್ವಿ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಕೋಆಪರೇಟಿವ್ ಕ್ಷೇತ್ರ ಒಂದು ಗುಟ್ಟು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸೋದು. ಕೋಆಪರೇಟಿವ್ ಕ್ಷೇತ್ರ ಅಂತ ಹೇಳಿದರೆ ಸಮಾಜದ 10 ಕೈಗಳು ಒಂದಾಗಿ ಸೇರಿ ಒಂದೇ ಆಲೋಚನೆ ಮಾಡಿ ನಾವು ಸಮಾಜಕ್ಕೆ ಒಂದು ಯೋಜನೆ ತರಬೇಕು ಆಲೋಚನೆ ಮಾಡಿದಾಗ ಅದು ಅತ್ಯಂತ ಯಶಸ್ವಿ ಆಗುವಂತಹ ದೊಡ್ಡ ಮಟ್ಟ ಸಂದೇಶವಿದೆ ಆ ಕೋಆಪರೇಟಿವ್ ಕ್ಷೇತ್ರ ಅಂತ ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ಆದ ಕಾರಣ ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಯಶಸ್ವಿನಿ ಯೋಜನೆ ಮತ್ತೆ ತಾವು ಮರು ಜಾರಿ ಮಾಡಿದ್ದಕ್ಕೆ ನಾನು ಎಲ್ಲರ ಪರವಾಗಿ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಅದರ ನೀತಿ ನಿಯಮ ಬಂದಾಗ ಸ್ವಲ್ಪ ಲಿಬರಲ್ ಆಗಿ ಜನರಿಗೆ ಸ್ವಲ್ಪ ಈಸಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಬೇಕಂತ ವ್ಯವಸ್ಥೆ ಕೂಡ ತಾವು ಮಾಡ್ತೇನೆ ಎಂಬ ವಿಶ್ವಾಸ ಕೂಡ ನನಗೆ ಖಂಡಿತವಾಗಿ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದೇ ರೀತಿ ಬಹುಶಃ ಇವತ್ತು ನಮ್ಮ KMF ಕೂಡ ಅತ್ಯಂತ ದೊಡ್ಡ ಮಟ್ಟದ ಇವತ್ತು ಒಂದು ಯೋಜನೆ ಇವತ್ತು ಬಂದು ನಿಂತಿದೆ. ಅದನ್ನು KMFನ ಎಲ್ಲ ವಿಚಾರ ನಾವು ಇವತ್ತು ಅಭಿನಯಿಸ್ತೇವೆ. ಎಲ್ಲ ರೀತಿಯ ಉತ್ತಮವಾದ ಪ್ರಾಡಕ್ಟ್ ಕೂಡ ಇವತ್ತು ಬರ್ತಾ ಇದೆ. ನಿಮ್ಮ ಸಮಸ್ಯೆ ಕೂಡ ಇದೆ. ಅದು ಖಂಡಿತವಾಗಿಯೂ ಜನರ ಮೇಲೆ 3 ರೂಪಾಯಿ ರೇಟ್ ಜಾಸ್ತಿಯಾಗಿ ಭಾರ ಹಾಕಬೇಡಿ. ನಾನು ಸರ್ಕಾರದ ಕೇಳುವಂಥದ್ದು KMF ಉತ್ತಮ ರೀತಿ ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ಜನರ ಮೇಲೆ ಭಾರ ಹಾಕೋದಕ್ಕೆ ದುಡ್ಡು ಕೊಡೋ ಬದಲು ಕರ್ನಾಟಕ ಸರ್ಕಾರವಾಗಿ ಇಷ್ಟು ಸಬ್ಸಿಡಿ ಅಂತ ಕೊಡೋ ಮುಖಾಂತರ ಸರ್ಕಾರ ಜನರ ಭಾರವನ್ನು ಕಡಿಮೆ ಮಾಡಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ಬಹುಶಃ ನನ್ನ ವಿಶೇಷದ ನಾನು ನಿಮಗೆ ಸಲ್ಲಿಸಿಕೊಂಡು ಬಹುಶಃ ಕೋಆಪರೇಟಿವ್ ಸೆಕ್ಟರ್ ಇಸ್ ದ ಸ್ಟೇಟ್ ಸಬ್ಜೆಕ್ಟ್ ಮಂತ್ರಿಗಳು ಬಹುಶಃ ಚೆನ್ನಾಗಿ ಆದ ಕಾರಣ ಈ ಸ್ಟೇಟ್ ಸಬ್ಜೆಕ್ಟ್ ಅದನ್ನು ಬಹುಶಃ ಅದನ್ನು ಗಟ್ಟಿಯಾಗಿ ರಾಜ್ಯದ ಸ್ವಾಯತ್ತಲ್ಲಿ ಇಟ್ಕೊಳ್ಳುವಂಥ ಎಲ್ಲ ವ್ಯವಸ್ಥೆ ಕೂಡ ಆಗುವಂಥ ಅವಕಾಶ ಆಗಬೇಕಾಗ್ತದೆ. ನಾನು ಮಹಾರಾಷ್ಟ್ರದಲ್ಲಿ ನೋಡಿದ್ದೇನೆ. ಅಲ್ಲಿ ಬಹುಶಃ ಅಲ್ಲಿ ಮೇಲ್ಫೆಡ್ದೆಲ್ಲ ಕೂಡ ಇದು ಕೇಂದ್ರ ಎಲ್ಲ ಒಂದು ತೆಗೆದು ಬಹುಶಃ ಕಪಿ ಮುಚ್ಚಿಡುವಂಥ ಕೆಲಸ ಆಗಿದೆ. ನಮ್ಮ ರಾಜ್ಯಕ್ಕಿರುವಂಥ ಸ್ಟೇಟ್ ಸಬ್ಜೆಕ್ಟ್ಗಳನ್ನು ಯಾವಾಗಲೂ ರಾಜ್ಯದಲ್ಲಿ ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ.
ಆದರೆ ರಾಜ್ಯದ ಗೌರವ ಮತ್ತು ಹಕ್ಕನ್ನು ಉಳಿಸುವಂಥ ಕೆಲಸ ಅಧಿಕಾರಕ್ಕೆ ಬಂದಂಥ ಎಲ್ಲ ಸರ್ಕಾರ ಇವತ್ತು ಮಾಡಬೇಕು ನಾನು ಕೂಡ ಕಳಕಳಿ ಕೇಳಿಕೊಳ್ತಾ ಈ ಒಂದು ಕಾರ್ಯಕ್ರಮ ಅಭೂತಪೂರ್ವ ಕಾರ್ಯಕ್ರಮದಲ್ಲಿ ಬಹಳಷ್ಟು ಇವತ್ತು ಮಾತಾಡಲಿಕ್ಕಿದೆ. ನೀವು ಸಹೋದರ ಸ್ವಸಹಾಯ ಸಂಘದವರು ಕೊಡುವಂಥ ಹಲವಾರು ಯೋಜನೆಗಳು ಕಾರ್ಯಕ್ರಮಗಳು ತಳಮಟ್ಟದಲ್ಲಿ ಕೋಆಪರೇಟಿವ್ ಬ್ಯಾಂಕ್ಗಳ ಕೊಡುಗೆಗಳು ಮತ್ತು ಅದರ ಪ್ರಯೋಜನಗಳು ಭಾಳಷ್ಟು ಇವತ್ತು ಹೇಳಲಿಕ್ಕಿದ್ರು ಕೂಡ ಇದು ಶುಕ್ರವಾದ ಕಾರಣ ನಮಗೆ ಮಸೀದಿಗೆ ಹೋಗ್ಲಿಕ್ಕಿದ್ದ ಸಂದರ್ಭದಲ್ಲಿ ನಾನು ಸ್ವಲ್ಪ ಮಸೀದಿಗೆ ಹೋಗಿ ನಿಮ್ಗೆಲ್ಲರಿಗೂ ಕೂಡ ಪ್ರಾರ್ಥನೆ ಮಾಡಲಿಕ್ಕೆ ನಮ್ಗೆ ಕೂಡ ಅವಕಾಶ ಕೊಡಿ ಅಂತ ಕೇಳಿಕೊಳ್ತಾ ಮತ್ತೊಮ್ಮೆ ನಿಮ್ಗೆಲ್ಲರನ್ನ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಳ್ಳುತ್ತಾ ಮಾತು ಮುಗಿಸ್ತೀನಿ. ಜೈ ಹಿಂದ್. ಧನ್ಯವಾದಗಳು. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಆದರಣೀಯ ಶಾಸಕರಾಗಿರುವಂತಹ ಸನ್ಮಾನ್ಯ UT ಖಾದರ್ ಅವರಿಗೆ ತಮ್ಮ ಉಪಸ್ಥಿತಿಯನ್ನು ಮತ್ತೊಮ್ಮೆ ಗೌರವಿಸ್ತಾ ಅನಿವಾರ್ಯ ಕಾರಣದಿಂದಾಗಿ ತಾವು ವೇದಿಕೆಯಿಂದ ವಿರಮಿಸ್ತಾ ಇದ್ದೀರಿ. ತಮ್ಮನ್ನ ವೇದಿಕೆಯಿಂದ ಬೀಳ್ಕೊಳ್ತಾ ಇದ್ದೇವೆ. ಮುಂದಕ್ಕೆ ಇಂದಿನ ದಿನ ಈ ವೇದಿಕೆಯಲ್ಲಿ ವಿಶೇಷವಾದ ಉಭಯ ಜಿಲ್ಲೆಗಳ ಸಮಸ್ತ ಸಹಕಾರಿಗಳ ಪರವಾಗಿ ಗೌರವಾರ್ಪಣೆಯನ್ನ ಸ್ವೀಕಾರ ಮಾಡಿದವರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು. ಸ್ನೇಹಿತರೆ, ಶತಮಾನದ ಇತಿಹಾಸ ಇರುವ ಸಹಕಾರಿ ಕ್ಷೇತ್ರದಲ್ಲಿ ನಿರ್ವಂಚನೆಯಿಂದ ಕಾರ್ಯನಿರ್ವಹಿಸಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ಸಹಕಾರಿ ತತ್ವದ ಪ್ರತಿಪಾದಕರಾಗಿ 4.5 ದಶಕ ಅಹರ್ನಿಶಿ ಸಹಕಾರಿ ಕ್ಷೇತ್ರದಲ್ಲಿ ದುಡಿದ ರಾಜ್ಯ ಕಂಡ ಸಾರ್ವಕಾಲಿಕ ಸರ್ವಶ್ರೇಷ್ಠ ನಾಯಕ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ಗೌರವದ ಸಮ್ಮಾನವನ್ನು ಈ ವೇದಿಕೆಯಲ್ಲಿ ಸ್ವೀಕಾರ ಮಾಡಿದ್ದಾರೆ. ಈ ಸಂಭ್ರಮದ ವೇದಿಕೆಯಲ್ಲಿ ಉಭಯ ಜಿಲ್ಲೆಗಳ ಸಹಸ್ರಾರು ಸಹಕಾರಿಗಳ ಮಧ್ಯೆ ತಮ್ಮೊಂದು 2 ಅನಿಸಿಕೆಯ ಶುಭ ಹಾರೈಕೆಯ ಮಾತಿಗಾಗಿ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಹಕಾರಿ ಸಚಿವರು ಹೇಳುವುದನ್ನೆಲ್ಲ ಹೇಳಿದ ಮೇಲೆ ನಾವೇನು ಹೇಳುವ ಹಾಗೆ ಇಲ್ಲ. ಆ ರೀತಿಯಾಗಿ ಅವರು ಸಂಪೂರ್ಣವಾಗಿ ಸಹಕಾರಿ ಕ್ಷೇತ್ರದ ಬಗ್ಗೆ ತಿಳಿಸಿದ್ದಾರೆ. ನಾನು ಅವರನ್ನು ಭಾಳ ವರ್ಷದಿಂದ ಕಂಡಿದ್ದೇನೆ. ಅವರು ಕೂಡ ನಮ್ಮ ರೀತಿಯಲ್ಲೇ ಒಂದು ವಸತಿ ಮಹಾಮಂಡಲದ ಅಧ್ಯಕ್ಷರಾಗಿ ಸಹಕಾರಿ ಕ್ಷೇತ್ರದಲ್ಲಿ ಸುಮಾರು 45 ವರ್ಷದಿಂದ ಕೆಲಸ ಮಾಡ್ತಾ ಬಂದಂಥವ್ರು. ಹಾಗಾಗಿ ಅವರು ಸಹಕಾರಿ ಸಚಿವರಾದ್ದರಿಂದ ಸಹಕಾರಿ ಕ್ಷೇತ್ರಕ್ಕೆ ಒಂದು ವಿಶೇಷವಾದಂಥ ಗೌರವ ಸಿಕ್ಕುವಂಥ ಕೆಲಸವನ್ನು ನಮ್ಮ ಸಚಿವರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆಲ್ಲ ಹೆಮ್ಮೆ ಆಗ್ತಾಯಿದೆ. ಇವತ್ತು ಈ ಸಪ್ತಾಹವನ್ನು ಮಾಡುವಾಗ ಪ್ರತಿ ವರ್ಷ 1 ದಿವಸದ ಸಪ್ತಾಹವನ್ನು ನಮ್ಮ ಮಂಗಳೂರಿಗೆ ಅವರು ಯಾವಾಗಲೂ ನೀಡ್ತಾರೆ ಅವಕಾಶ. ಅದನ್ನು ನಾವೆಲ್ಲರೂ ನಮ್ಮ ಜಿಲ್ಲೆಯ ಉಭಯ ಜಿಲ್ಲೆಯ ಎಲ್ಲ ಸಹಕಾರಿಗಳು ಸೇರಿಕೊಂಡು ಯಶಸ್ವಿಯಾಗಿ ಮಾಡುವಂಥ ಕೆಲಸವನ್ನು ನೀವೆಲ್ಲರೂ ಸೇರಿ ಮಾಡ್ತಾಯಿದ್ದೇವೆ. ಅದಕ್ಕೆ ನಾನು ನಿಮ್ಮೆಲ್ಲರನ್ನು ಅಭೂತಪೂರ್ವವಾಗಿ ಈ ಸಮಾರಂಭ ನಡೀಲಿಕ್ಕೆ ಕಾರಣೀಭೂತದಂಥ ತಮ್ಮೆಲ್ಲರನ್ನು ಶಿರವಾಗಿ ವಂದಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ನಾವಿಷ್ಟು ಬೆಳೀಲಿಕ್ಕೆ ಸಹಕಾರಿ ಸಚಿವರು ಹೇಳಿದರು ಇವತ್ತು ಚಾಣಕ್ಯ ನಾನಲ್ಲ, ದೇವರು ಚಾಣಕ್ಯತನವನ್ನು ಕೊಟ್ಟಿದ್ದಾರೆ. ದೇವರು ಕೊಟ್ಟ ಚಾಣಕ್ಯತನವನ್ನು ನಾವು ಉಪಯೋಗ ಮಾಡಿಕೊಂಡು ನಾನು 2ನೇ ಸಲ ಅಧ್ಯಕ್ಷನಾಗಬೇಕಿದ್ರೆ ಅವರ ಪಾಲು ಕೂಡ ಇದೆ. ಅವರ ಪಾಲು ಇಲ್ಲ ಅಂತ ಅವರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು ನನಗೆ ಸಂಪೂರ್ಣ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ರಿಂದಲೇ ನಾನು 2ನೇ ಸಲ ಮಹಾಮಂಡಲದ ಅಧ್ಯಕ್ಷನಾಗಲಿಕ್ಕೆ ಸಾಧ್ಯತೆ ಆಗಿದೆ ಅನ್ನುವಂಥದ್ದನ್ನೇ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನನಗೆ ಸನ್ಮಾನ ಮಾಡಿದರು, ದೊಡ್ಡ ಹಾರವನ್ನು ಹಾಕಿದರು. ಸನ್ಮಾನದಲ್ಲಿ 3 ರೀತಿ ಇದೆ. ಒಬ್ಬ ಕೆಲಸ ಮಾಡ್ತಾ ಇದ್ದಾಗ ನಿನ್ನ ಸೇವೆ ಸಾಕು, ಇನ್ನು ಹೋಗು ಇಲ್ಲಿಂದ ಅಂತ ಹೇಳಿಕೊಂಡು ದೊಡ್ಡ ಹಾರ ಹಾಕಿ ಕಳಿಸುವಂಥದ್ದು, ನಿನ್ನ ಸೇವೆ ಹೊಸವರಿಗೆ ಅವಕಾಶ ಮಾಡಿಕೊಡು ಅನ್ನುವಂಥದ್ದು ಕೂಡ ಸನ್ಮಾನದ ಒಂದು ರೀತಿ ಇದೆ. 2ನೇ ರೀತಿ ಇದೆ, ಒಬ್ಬ ಮಂತ್ರಿಯಾಗಿ ಬರ್ತಾನೆ, ಇಲ್ಲಾಂದರೆ ಇನ್ನೊಂದು ದೊಡ್ಡ ಹುದ್ದೆಯಲ್ಲಿ ಬರ್ತಾನೆ, ಅವನಿಂದ ಏನನ್ನಾದರೂ ಸಹಾಯ ನಿರೀಕ್ಷೆ ಮಾಡಿಕೊಂಡು ಕ್ಯೂನಲ್ಲಿ ನಿಂತ್ಕೊಂಡು ಹಾರ ಹಾಕುವವರು ಇದ್ದಾರೆ. ಅದು 2ನೇ ರೀತಿ. 3ನೇ ರೀತಿ ಇದೆ, ನಿನ್ನಿಂದ ಇನ್ನಷ್ಟು ನಿರೀಕ್ಷೆಯನ್ನು ಮಾಡ್ತಾ ಇದ್ದೇವೆ, ನೀವು ಇನ್ನೊಂದಷ್ಟು ಕೆಲಸವನ್ನು ಮಾಡುವಂಥ ಆಶೀರ್ವಾದ ಮಾಡಿ ಹಾರ ಹಾಕಿ ಸನ್ಮಾನಿಸುವಂಥದ್ದು ಇದೆ. ನೀವು ಯಾವ ರೀತಿಯಲ್ಲಿ ಸನ್ಮಾನ ಮಾಡಿದ್ದೀರೋ ಗೊತ್ತಿಲ್ಲ, ಆದರೆ ನಾನು ನನ್ನ ಕೆಲಸವನ್ನು 3ನೇ ರೀತಿ ಅಂತೆ. ಆದರೆ ಆ ಹಾರ ಹಾಕಿದ್ದಾರಲ್ಲ, ಆ ಹಾರದ ಭಾರವನ್ನು ಹೊರುವಷ್ಟು ಶಕ್ತಿ ನನ್ನಲ್ಲಿಲ್ಲ. ಹಾರ ಇಟ್ಟುಬಿಟ್ರು, ಅವರೇ ತೆಗೆದುಬಿಟ್ರು. ಅಂದರೆ ಅಷ್ಟು ಆ ಹೂವಿನ ಹಾರದಲ್ಲಿರುವ ಹೆಸರುಗಳು ಎಷ್ಟಿದೆ ಅಂತ ಲೆಕ್ಕ ಮಾಡಿದರೆ ನಮ್ಮ ಇಲ್ಲಿ ಸೇರಿರುವಂಥ ನವೋದಯ ಗುಂಪಿನ ಸದಸ್ಯರಷ್ಟು ಇದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ನಾನು ಎಷ್ಟು ಬೆಳೀಲಿಕ್ಕೆ ಕಾರಣ ನೀವು ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ. ನಾನಲ್ಲ, ನಾನು ಅನ್ನುವಂಥ ಶಬ್ದವನ್ನು ಯಾವತ್ತೂ ಜೀವನದಲ್ಲಿ ಉಪಯೋಗ ಮಾಡಬಾರ್ದು.
ನಾನು ಅಂತೇಳಿದರೆ ಅದು ಅಹಂಕಾರದ ಪದ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ. ಇವತ್ತು ವಿಶೇಷವಾಗಿ ನಾನು ಸಹಕಾರಿ ಸಚಿವರಿಗೆ ಒಂದು ಅಭಿನಂದನೆ ಸಲ್ಲಿಸ್ತೇನೆ. ಯಶಸ್ವಿ ಅನ್ನುವಂಥ ಯೋಜನೆಯನ್ನು ಪುನರ್ ಪ್ರಾರಂಭ ಮಾಡಿದ್ದಕ್ಕಾಗಿ ಕರ್ನಾಟಕ ಸರ್ಕಾರವನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಯಶಸ್ವಿ ಅನ್ನುವಂಥದ್ದು ಪ್ರತಿಯೊಬ್ಬ ರೈತರಿಗೂ ನಮ್ಮ ಮಹಿಳೆಯರಿಗೂ ಅತ್ಯಂತ ಅಗತ್ಯವಾದಂಥ ಯೋಜನೆ ಇದು. ಅದನ್ನು ಪುನರ್ ಪ್ರಾರಂಭ ಮಾಡಿದ್ದಕ್ಕಾಗಿ ಮುಖ್ಯಮಂತ್ರಿಯವರನ್ನು, ನಮ್ಮ ಸಹಕಾರ ಸಚಿವರನ್ನು, ಸರ್ಕಾರವನ್ನು ಅಭಿನಂದಿಸಲೇಬೇಕಾಗಿದೆ. ಇವತ್ತು ನಮ್ಮ ಜಿಲ್ಲೆಗೆ ಸುಮಾರು ಅವಿಭಜಿತ ಜಿಲ್ಲೆಗೆ 5 ಜನರಿಗೆ ಸಹಕಾರಿ ರತ್ನವನ್ನು ಕೊಡುವಲ್ಲಿ ನಮ್ಮ ಸಚಿವರ ಪಾತ್ರ ಇದೆ, ನಮ್ಮ ಈ RCSನವರ ಪಾತ್ರ ಇದೆ, ಕ್ಯಾಪ್ಟನ್ರವರ. ಯಾಕೆ ಹೇಳಿದರೆ ನಮ್ಮ ಜಿಲ್ಲೆಯ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುವಂಥ ರತ್ನಗಳು ಇಲ್ಲಿ ಇದ್ದಾವೆ ಅನ್ನುವಂಥ ದೃಷ್ಟಿಕೋನದಿಂದ 5 ಜನರಿಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ನಾವು ಇವತ್ತು ಸರ್ಕಾರ ಸಹಕಾರ ರತ್ನವನ್ನು ನೀಡಿದ್ದಕ್ಕಾಗಿ ಅವರನ್ನು ನಾನು ಸಚಿವರನ್ನು, ಸರ್ಕಾರವನ್ನು, ಸಹಕಾರಿ ಇಲಾಖೆಯನ್ನು ಕೂಡ ಅಭಿನಂದಿಸ್ತಾ ಇದ್ದೇನೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರವನ್ನು ಒಂದು ಚಳವಳಿಯನ್ನು ಪ್ರಾರಂಭ ಮಾಡಿದವರ ಹೆಸರನ್ನು ನಾವು ನೆನಪಿಸಲೇಬೇಕು. ಮಳಹಳ್ಳಿ ಶಿವರಾಯರು ಇದನ್ನು 108 ವರ್ಷಗಳ ಹಿಂದೆ ಇಲ್ಲಿ ಪ್ರಾರಂಭ ಮಾಡಿದರು. ಅವರು ಹಾಕಿದಂಥ ಭದ್ರ ಬುನಾದಿ ಗಟ್ಟಿಯಾಗಿದ್ದರಿಂದ ಇವತ್ತು ನಾವು ಇಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಐತೆ. ಆ ಭದ್ರ ಬುನಾದಿ ಇದರಿಂದಾಗಿ ಈ ನಮ್ಮ ಜಿಲ್ಲೆಯ 170 ಪ್ರಾಥಮಿಕ ಸಹಕಾರಿ ಸಂಘಗಳು ಎಲ್ಲವೂ ಲಾಭದಲ್ಲಿದೆ, ಎಲ್ಲವೂ ಸ್ವಂತ ಕಟ್ಟಡ ಹೊಂದಿದೆ. ಕೆಲವು ಸಂಸ್ಥೆಗಳು, ಪ್ಯಾಕ್ಸ್ಗಳು 10 ಕೋಟಿಯ ಆಫೀಸನ್ನು ನಡೆಸಿದಂಥದ್ದಿದೆ. ಮೊನ್ನೆ ಒಂದು ಮಂದಾರ್ತಿಯಲ್ಲಿ ಒಂದು ಹೊಸ ಕಟ್ಟಡ ಪ್ರಾರಂಭ ಆಯಿತು. ನೋಡುವಾಗ 6 ಕೋಟಿ ಚಿಲ್ಲರೆ ಒಂದು ಪ್ರಾರಂಭ ಮಾಡಿದರು. ಅಂದರೆ ಪ್ಯಾಕ್ಸ್ಗಳು, ಪ್ರಾಥಮಿಕ ಪತ್ತಿನ ಸಂಘಗಳು ನಮ್ಮಲ್ಲಿ ಎಷ್ಟು ಬಲಾಢ್ಯವಾಗಿ ಇದೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೇನೆ. ಲಾಭ ಕೂಡ 1 ಕೋಟಿ. ನಮ್ಮ ಬಜ್ಪೆ ಸೇವಾ ಸಹಕಾರಿ ಸಂಘ 18 ಕೋಟಿ ಲಾಭ ಮಾಡಿದೆ. ಒಂದು ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಸ್ಥೆ 18 ಕೋಟಿ ಲಾಭ ಮಾಡಿದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಇವತ್ತು ನಾವು ಜಿಲ್ಲೆಯಲ್ಲಿ ಎಲ್ಲ ಒಗ್ಗಟ್ಟಿನಿಂದ ಇವತ್ತು ಕ್ಯಾಂಪ್ಕೋ ಇರ್ಬೋದು, ನಮ್ಮ ಸುವರ್ಣರವರ ಮೀನುಗಾರಿಕೆ ಇರ್ಬೋದು, ಹಾಲಿನ ಸೊಸೈಟಿ ಇರ್ಬೋದು, ಎಲ್ಲರೂ ಆತ್ಮಶಕ್ತಿಯವರ ವಿಶೇಷವಾದಂಥ ಬಣ್ಣದ ಕೊಡೆಯಿಂದ ಪ್ರಾರಂಭಗೊಂಡು ಎಲ್ಲರೂ ಸೇರಿಕೊಂಡು ಇದನ್ನು ನಾವು ಮಾಡೋದ್ರಿಂದ ನಮಗೆ ಯಶಸ್ವಿ ಸಿಗ್ತದೆ ಅನ್ನೋಂಥ ಅದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮಲ್ಲಿ ಮಾಡುವ ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು, ಅದರಲ್ಲಿ ಎಲ್ಲರ ಗಟ್ಟಿತನ ಇರೋದ್ರಿಂದ ಎಲ್ಲರೂ 2 ಕೈಯನ್ನು ನಮ್ಮ ಚಿಹ್ನೆ ಇಲ್ಲಿ ಹಾಕ್ಕೊಂಡಿದೆ, ನಾವು ಚಿಹ್ನೆ ಒಬ್ರಿಗೊಬ್ರು ಕೈ ಜೋಡಿಸೋದ್ರಿಂದ ನಮ್ಮ ಜಿಲ್ಲೆಯ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗಿದೆ ಅಂತ ಹೇಳಿಕೊಂಡು ನನಗೆ ಏನು ಪ್ರಶಸ್ತಿ ಸಿಕ್ಕಿದೆ, ಏನು ಗೌರವ ಸಿಕ್ಕಿದೆ, ಅದಕ್ಕೆ ಕಾರಣೀಭೂತರು ನಾನಲ್ಲ ನೀವು ಅನ್ನುವಂಥ ಮಾತನ್ನು ಹೇಳಿಕೊಂಡು ಮಹಿಳೆಯರ ಬಗ್ಗೆ ಒಂದು ವಿಶೇಷವಾದಂಥ ಗೌರವವನ್ನು ನಾನು ಹೇಳಲೇಬೇಕು. ಅವರು ನಮ್ಮ ನವೋದಯದ ಸ್ವಸಹಾಯ ಗುಂಪಿನ ಸದಸ್ಯರು 100ಕ್ಕೆ 100ರಷ್ಟು ಸಾಲ ಮರುಪಾವತಿ ಮಾಡಿದಂಥ ಒಂದು ಕೀರ್ತಿ ಇದ್ದರೆ ಅದು ನಮ್ಮ ಮಹಿಳೆಯರಿಗೆ ಅಂತ ಹೇಳಿಕ್ಕೆ ನನಗೆ ಭಾಳ ಸಂತೋಷ ಆಗಿದೆ. ಸುಮಾರು 23 ವರ್ಷಗಳ ಹಿಂದೆ ಪ್ರಾರಂಭ ಆದಂಥ ಈ ಸಂಘಟನೆ ಮಹಿಳೆಯರಲ್ಲಿ ಒಂದು ಸೌಜನ್ಯವನ್ನು ಸೇರಿಸಿ ಅವರ ಸ್ವಾಸಾಮರ್ಥ್ಯವನ್ನು ಮಾಡಿಕೊಂಡು ಸ್ವಾಭಿಮಾನದ ಜೀವನವನ್ನು ಕಾಣುವಂಥ ಇದಕ್ಕೆ ನವೋದಯ ಕಾರಣೀಭೂತವಾಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. 23 ವರ್ಷಗಳ ಹಿಂದೆ ಈ ಮಹಿಳೆಯರು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದೇ ಅವಕಾಶ ಇಲ್ಲ. ಅವರು ಭಾಗವಹಿಸಬೇಕಾಗಿದ್ದರೆ, ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದ್ದರೆ ಮನೆಯ ಯಜಮಾನರನ್ನು ಮೊದಲ ದಿವಸ ಕೇಳಬೇಕಾಗಿತ್ತು. ನಾಳೆ ನಾನು ಹೋಗಿ ಬರ್ತೇನೆ, ನನಗೊಂದು ಅವಕಾಶ ಕೊಡಿ. ನೀನು ಮನೆಯಲ್ಲಿ ಕೂತ್ಕೋ, ಮಗುವನ್ನು ಅಲ್ಲಾಡಿಸು, ಮಗುವಿಗೆ ಸ್ನಾನ ಮಾಡಿಸು, ನನ್ನ ಊಟ ರೆಡಿ ಮಾಡು ಅಂತ ಹೇಳುವಂಥ 23 ವರ್ಷಗಳ ಹಿಂದಿನ ದಿವಸ ಇತ್ತು. ಇವತ್ತಿನ ದಿವಸ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಮಹಿಳೆಯರು ಬಂದು ಸೇರಿದ್ದಾರೆ. ಅವರಿಗೆ ಧೈರ್ಯ ಬಂದಿದೆ. ಅವರು ನಿನ್ನೆ ಮನೆಯ ಯಜಮಾನರಿಗೆ ಹೇಳಿದ್ದಾರೆ, 4 ದಿವಸದ ಮೊದಲೇ ಹೇಳಿದ್ದಾರೆ, ನಿನ್ನೆ ಪೂರ್ತಿ ಪುನಃ ಹೇಳಿದ್ದಾರೆ. ನಾಳೆ ನಾವು ಇರುವುದಿಲ್ಲ, ನಾವು ನಮ್ಮನ್ನು ಸ್ವಾವಲಂಬಿ ಮಾಡಿದಂಥ ಒಂದು ಸಮಾರಂಭಕ್ಕೆ ಹೋಗ್ತಾ ಇದ್ದೇವೆ, ಸಹಕಾರಿ ಕ್ಷೇತ್ರದ ಸಮಾರಂಭ. ನಾಳಿನ ದಿವಸ ಬೆಳಗ್ಗೆ ಎದ್ದು ನೀವು ಮಕ್ಕಳನ್ನು ಸ್ನಾನ ಮಾಡಿಸಿ
ಮಧ್ಯಾಹ್ನ ಊಟ ಮಾಡಿಸಿ, ನಾವು ಅಲ್ಲೇ ಊಟ ಮಾಡಿ ತಿಂಡಿ ಮಾಡಿ ಬರ್ತೇವೆ, ಅಷ್ಟರವರೆಗೆ ನೀವು ಮನೆ ಕಾಯಿರಿ ಅಂತ ಹೇಳುವಂಥ ಧೈರ್ಯ ನಿಮಗೆ ಯಾವಾಗ ಬಂದದು? ನೀವು ಗುಂಪಿಗೆ ಸೇರಿದ ನಂತರ, ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಕೂಡ ಇಂಥ ಗೌರವ ಸಿಕ್ಕಿಲ್ಲ. ಅದರಿಂದಾಗಿ ನವೋದಯದ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಒಂದು ಅರ್ಥ ಕೊಟ್ಟಂಥ ಸಂಸ್ಥೆ ನೀವು ನೆನಪಿಟ್ಕೊಂಡು ಅದರ ಬಗ್ಗೆ 100ಕ್ಕೆ 100ರಷ್ಟು ಸಾಲವನ್ನು ಮರುಪಾವತಿ ಮಾಡಿಕೊಂಡು ದೇಶದಲ್ಲಿ ಮಾದರಿಯಾಗುವ ರೀತಿಯಲ್ಲಿ ನೀವು ಬದುಕ್ತಾ ಇದ್ದೀರಿ. ನಿಮಗೆ ನನ್ನ ವೈಯಕ್ತಿಕವಾದಂಥ ಅಭಿನಂದನೆಯನ್ನು ಸಹ ಹೇಳಬೇಕಾಗ್ತದೆ. ಇವತ್ತು ಸೇರಿದಂಥ ಪುರುಷರಿಗಿಂತ ಸಂಖ್ಯೆಯಲ್ಲಿ ಒಂದು 100 ಪಟ್ಟು ಹೆಚ್ಚು ಸ್ತ್ರೀಯರು ಸೇರಿದ್ದೀರಿ. ನಾರಿ ಶಕ್ತಿ ಮತ್ತು ಸಹಕಾರಿ ಶಕ್ತಿ ಸೇರಿದರೆ ಅದನ್ನು ತಡೆಯಲಿಕ್ಕೆ ಯಾರಿಂದಲೂ ಆಗೋದಿಲ್ಲ. ನಾರಿ ಶಕ್ತಿಯ ಮುಂದೆ, ಸಹಕಾರಿ ಶಕ್ತಿಯ ಮುಂದೆ ಒಟ್ಟಾದರೆ ಅದನ್ನು ತಡೆಯಲಿಕ್ಕೆ ಯಾರಿಂದಲೂ ಆಗೋದಿಲ್ಲ. ಯಾಕೆ ಹೇಳಿದರೆ ನಾವು ಭಾಳ ಸಲ ನೋಡಿದ್ದೇವೆ, ನಾವೆಲ್ಲ ನಿಸ್ವಾರ್ಥವಾಗಿ ಸಹಕಾರಿ ಕ್ಷೇತ್ರದಲ್ಲಿ ದುಡಿತೇವೆ. ಅದೇ ರೀತಿ ಅವರು ಕೈ ಜೋಡಿಸಿದರೆ ನಾವು ನಮ್ಮ ಅಭಿವೃದ್ಧಿಯನ್ನು ಕಾಣಲಿಕ್ಕಾಗ್ತದೆ, ದೇಶದ ಅಭಿವೃದ್ಧಿಯನ್ನು ಕಾಣಲಿಕ್ಕಾಗ್ತದೆ ಅಂತ ಮಾತನ್ನು ಹೇಳಿಕೊಂಡು ತಮಗೆಲ್ರಿಗೂ ನನ್ನ ಗೌರವ ಕೊಟ್ಟದಕ್ಕಾಗಿ ವಂದಿಸಿ, ಏನು ನೀವು ಗೌರವ ಕೊಟ್ಟಿದ್ದೀರಾ ಅದನ್ನು ಉಳಿಸಿಕೊಳ್ಳುವಂಥ ಕೆಲಸವನ್ನು ಆ ದೇವರು ನನಗೆ ಮಾಡಲಿಕ್ಕೆ ಶಕ್ತಿ ಕೊಡಲಿ ಅನ್ನುವಂಥ ಪ್ರಾರ್ಥನೆ ಮಾಡಿ, ದೇವರಿಗೆ ನಾನು ಇನ್ನೊಮ್ಮೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಮಕ್ಕಳು ಒಂದು ದಿವಸ ಈ ವೇದಿಕೆಯಲ್ಲಿ ಕುಳಿತುಕೊಂಡು ಒಂದು ವಿಜೃಂಭಿಸುವ ದಿವಸವನ್ನು ನಮ್ಮ ಮಹಿಳೆಯರು ಕಾಣಬೇಕು ಅನ್ನುವಂಥ ಮಾತನ್ನು ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಸಹಕಾರ. ಸಹಕಾರಿ ಸಪ್ತಾಹದ ಸಂಭ್ರಮದ ವೇದಿಕೆ ಸಮಸ್ತ ಸಹಕಾರಿಗಳ ಪರವಾಗಿ ಗೌರವಾರ್ಪಣೆಯನ್ನು ಸ್ವೀಕಾರ ಮಾಡಿದಂಥ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಮಾತನ್ನು ನಾವೆಲ್ಲರೂ ಕಿವಿಯಾಗಿದ್ದೇವೆ. ಅವರಿಗೆ ತಮ್ಮೆಲ್ಲರ ಶುಭ ಹಾರೈಕೆ ಇರಲಿ ಎನ್ನುವಂಥ ಸದಾಶಯದೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮುಂದಕ್ಕೆ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಸಹಕಾರಿ ಒಕ್ಕೂಟದಿಂದ ಕರಾವಳಿ ಸ್ಪೈಸಿ ಮಜ್ಜಿಗೆ ಮತ್ತು ಬೆಣ್ಣೆ ಉತ್ಪನ್ನದ ಬಿಡುಗಡೆಯನ್ನು ನಾವು ಈ ವೇದಿಕೆಯಲ್ಲಿ ನಡೆಸ್ತಾ ಇದ್ದೇವೆ. ಇದನ್ನು ಸನ್ಮಾನ್ಯ ಶ್ರೀ ಎಸ್ ಟಿ ಸೋಮಶೇಖರ್, ಮಾನ್ಯ ಸಹಕಾರ ಸಚಿವರು, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ ತಾವು ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ಭಿನ್ನವಿಸ್ತಾ ಇದ್ದೇನೆ. ಸಮುದ್ರ ಮಂಥನ ಯಕ್ಷ ರೂಪಕಕ್ಕೆ ಅವಕಾಶವನ್ನು ಕೋರಿಕೊಳ್ತಾ ಇದ್ದೇವೆ ಸರ್. Asura
ಯಕ್ಷ ರೂಪದ ಮೂಲಕ ನಂದಿನಿ ಬೆಣ್ಣೆಯನ್ನು ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟವೇ ಉತ್ಪಾದನೆ ಮಾಡಿ ಬಿಡುಗಡೆ ಮಾಡಲಿಕ್ಕೆ ಸಹಕಾರವನ್ನು ನೀಡಿಕೊಟ್ಟಂತಹ ಶ್ರೀ ಅಮೃತೇಶ್ವರಿ ಯಕ್ಷಗಾನ ಪ್ರತಿಷ್ಠಾನ ವಾಮಂಜೂರು ಇವರಿಗೆ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಅತಿಥಿಗಳು ನಂದಿನಿ ಬೆಣ್ಣೆ ಹಾಗೂ ಮಜ್ಜಿಗೆಯ ಬ್ಲ್ಯಾಂಕ್ಗಳನ್ನು ಸಹಕಾರಿಗಳಿಗೆ ಎತ್ತಿ ತೋರಿಸುವುದರ ಮೂಲಕ ಉತ್ಪನ್ನಗಳನ್ನು ಬಿಡುಗಡೆಗೊಳಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಹಾಗೆ ಪತ್ರಕರ್ತರ ಮಿತ್ರರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇವೆ. ಜಿಲ್ಲೆಯ ಹೈನುಗಾರರು ಉತ್ಪಾದನೆ ಮಾಡಿದ ಹಾಲು ಮತ್ತು ಹಾಲಿನ ಉತ್ಪನ್ನಗಳಿಗೆ ಬೇಡಿಕೆಯನ್ನು ಒದಗಿಸಿಕೊಡಬೇಕಾಗಿ ವಿನಂತಿಗಳನ್ನು ಮಾಡಿಕೊಳ್ತಾ ಕರಾವಳಿ ಸ್ಪೈಸಿ ಮಜ್ಜಿಗೆ ಕೆನೆರಹಿತ ಹಾಲಿನಿಂದ ತಯಾರಿಸಿದ ಮೊಸರು, ಪೌಷ್ಟೀಕರಿಸಿದ ನೀರು, ಉಪ್ಪು, ಶುಂಠಿ, ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಗೂ ಇಂಗನ್ನು ಸೇರಿಸಿ ವಿಶೇಷವಾಗಿ ಕರಾವಳಿ ಚಾಲ್ತಿಯಲ್ಲಿರುವ ಕರಾವಳಿ ಸ್ಪೈಸಿ ಮಜ್ಜಿಗೆಯನ್ನು ಬಿಡುಗಡೆ ಮಾಡಲಾಯಿತು. ಅಧ್ಯಕ್ಷರು ಕ್ಯಾಂಪ್ಕೋ ಮಂಗಳೂರು 45 ವರ್ಷಗಳಿಂದ ಸಹಕಾರ ಕ್ಷೇತ್ರದಲ್ಲಿ ತನ್ನ ಸೇವೆಯನ್ನು ನೀಡಿದವರು. ಅಧ್ಯಕ್ಷರಾಗಿ ಕ್ಯಾಂಪ್ಕೋನಿ ಮಂಗಳೂರಲ್ಲಿ ಸೇವೆ, ಸ್ಥಾಪಕ ಅಧ್ಯಕ್ಷರಾಗಿ ಇಡಿಕಿಡು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಸೇವೆ, ಸ್ಥಾಪಕ ಅಧ್ಯಕ್ಷರಾಗಿ ಇಡಿಕಿಡು ಸೇವಾ ಸಹಕಾರಿ ಬ್ಯಾಂಕ್ನಲ್ಲಿ ಸೇವೆಯನ್ನು ನೀಡಿದ್ದಾರೆ. ದಕ್ಷಿಣ ಕನ್ನಡ ಕೇಂದ್ರೀಯ ಸಹಕಾರ ಸಗಟು ಮಳಿಗೆ ಮಂಗಳೂರು ಇದರ ಅಧ್ಯಕ್ಷರಾಗಿ ಸೇವೆ, ಬಂಟ್ವಾಳ ತಾಲೂಕು ಸಹಕಾರಿ ಯೂನಿಯನ್ನ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಸ್ಥಾಪಕ ಅಧ್ಯಕ್ಷರಾಗಿ ಭಾರತೀಯ ಪ್ರವಾಸೋದ್ಯಮ ಅಭಿವೃದ್ಧಿ ಸಹಕಾರ ಸಂಘದಲ್ಲಿ ಸೇವೆ, ಹಾಲಿ ನಿರ್ದೇಶಕರಾಗಿಯೂ ಕೂಡ ತಮ್ಮ ಸೇವೆಯನ್ನು ನೀಡುತ್ತಾರೆ ಇದ್ದಾರೆ. ಕರ್ನಾಟಕ ರಾಜ್ಯ ಅಡಿಕೆ ಮಾರಾಟ ಸಹಕಾರ ಸಂಘಗಳ ಮಂಡಲ ಶಿವಮೊಗ್ಗ ಇದರ ಸ್ಥಾಪಕ ಅಧ್ಯಕ್ಷರಾಗಿ ಸೇವೆ, ಸಹಕಾರಿ ಭಾರತಿ ಇದರ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದಲ್ಲದೆ ಸಾಮಾಜಿಕ ಸೇವೆಯಲ್ಲಿ ಕೂಡ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಕೊಂಕೋಡಿ ಪದ್ಮನಾಭ ಇವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮೊದಲನೇದಾಗಿ ಶ್ರೀ ನಿತ್ಯಾನಂದ ಮಂಡೋಡಿ ಅಧ್ಯಕ್ಷರು, ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ ಸುಳ್ಯ. BE ವಿದ್ಯಾಭ್ಯಾಸವನ್ನು ಮಾಡಿರುವಂತಹ ಇವರು ಸಹಕಾರಿ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಸೇವೆಯನ್ನು ಸಲ್ಲಿಸಿದ್ದಾರೆ. ಕಳೆದ 25 ವರ್ಷಗಳಿಂದ ರಬ್ಬರ್ ಬೆಳೆಗಾರರ ಮತ್ತು ಮಾರಾಟಗಾರರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಸುಳ್ಯ ತಾಲೂಕು ಕೃಷಿ ಉತ್ಪನ್ನ ಸಹಕಾರಿ ಮಾರಾಟ ಸಂಘದ ಅಧ್ಯಕ್ಷರಾಗಿ 14 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ವೆಂಕಟರಮಣ ಕೃಷಿ ಪತ್ತಿನ ಸಹಕಾರಿ ಸಂಘ ಸುಳ್ಯದರ ಸ್ಥಾಪಕ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಮುಂದಕ್ಕೆ ಶ್ರೀ ದಂಬೆಕಾನ ಸದಾಶಿವ ರೈ 2016ರಲ್ಲಿ ರಾಯಲ್ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಸೇವೆ, ಶ್ರೀ ದುಂಬಾಡಿ ಕೃಷಿ ಪತ್ತಿನ ಸದಸ್ಯರಾಗಿ ಸೇವೆ, ಕೈಯೂರು ಹಾಲುತ್ಪಾದಕರ ಸಂಘದ ಅಧ್ಯಕ್ಷರಾಗಿ ಸೇವೆ, ರಬ್ಬರ್ ಬೆಳೆಗಾರರಾಗಿ ತನ್ನ ಸೇವೆಯನ್ನು ನೀಡಿದ್ದಾರೆ. ಮುಂದಕ್ಕೆ ಜಯಕರ್ ಶೆಟ್ಟಿ ಇಂದ್ರಾಳಿ ಅಧ್ಯಕ್ಷರು, ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಇದರ ಅಧ್ಯಕ್ಷರಾಗಿ ಸೇವೆ, ನಿರ್ದೇಶಕರಾಗಿ ಕರ್ನಾಟಕ ರಾಜ್ಯ ಸಹಕಾರ ಮಂಡಳ ಬೆಂಗಳೂರಿನಲ್ಲಿ ಸೇವೆ, ವಿಶೇಷ ಕರ್ತವ್ಯಾಧಿಕಾರಿಯಾಗಿ ಬಡಗಬೆಟ್ಟು ಕೋಆಪರೇಟಿವ್ ಸೊಸೈಟಿ ಉಡುಪಿಯಲ್ಲಿ ಸೇವೆ, ಗುರು ನಿತ್ಯಾನಂದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಉಡುಪಿ ಮತ್ತು ಸ್ಥಾಪಕರು, ಹಾಲಿ ಅಧ್ಯಕ್ಷರಾಗಿ ಸೇವೆ, ಕೆನರಾ ಕೋಆಪರೇಟಿವ್ ಅಸೋಸಿಯೇಷನ್ ಉಡುಪಿ ಇದರ ಪ್ರಧಾನ ಕಾರ್ಯದರ್ಶಿ, ಉಡುಪಿ ತಾಲೂಕು ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನವ ಕರ್ನಾಟಕ ಪತ್ತಿನ ಸೌಹಾರ್ದ ಸಂಘ ನಿಯಮಿತ ಹೊಸಪೇಟೆ ಬಳ್ಳಾರಿ ಇದರಲ್ಲಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕೊನೆಯವರಾಗಿ ಶ್ರೀ ಯಶ್ಪಾಲ್ ಎ ಸುವರ್ಣ ಅಧ್ಯಕ್ಷರು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಸಹಕಾರ ಮೀನುಗಾರರ ಮಾರಾಟ ಮಂಡಳದ ಮಂಗಳೂರು. 1979ರಲ್ಲಿ ಜನಿಸಿದ BCom ವರೆಗೆ ವಿದ್ಯಾಭ್ಯಾಸವನ್ನು ಮಾಡಿ ಸಹಕಾರ ಕ್ಷೇತ್ರದ ತಮ್ಮ ಅಮೂಲ್ಯವಾದ ಸೇವೆಯನ್ನು ನೀಡಿದ್ದಾರೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಸಹಕಾರ ಮೀನುಗಾರರ ಮಾರಾಟ ಮಂಡಳದ ಮಂಗಳೂರು ಇದರ ಅಧ್ಯಕ್ಷರಾಗಿ 13 ವರ್ಷಗಳಿಂದ ಸೇವೆ, ಮಹಾಲಕ್ಷ್ಮಿ ಸಹಕಾರ ಬ್ಯಾಂಕ್ ಉಡುಪಿ ಇದರ ಅಧ್ಯಕ್ಷರಾಗಿ ಸೇವೆ, ಕಾರ್ಯಕಾರಿ ಸದಸ್ಯರಾಗಿ ಉಡುಪಿ ಜಿಲ್ಲಾ ಸಹಕಾರ ಭಾರತಿಯಲ್ಲಿ ಸೇವೆ. ಇದಲ್ಲದೆ ಮೀನುಗಾರರ ಕುಟುಂಬಗಳಿಗೆ
ಮೀನುಗಾರರಿಗೆ ನೆರವಾಗುತ್ತಿದ್ದು ಅಖಿಲ ಭಾರತ ಮೀನುಗಾರರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿ, ಸಮಾಜ ಸೇವಕರಾಗಿ, ಶೈಕ್ಷಣಿಕ ಕ್ಷೇತ್ರದ ಸೇವಕರಾಗಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಒಟ್ಟು 5 ಸಾಧಕರಿಗೆ ವೇದಿಕೆಯಲ್ಲಿ ಗೌರವಾರ್ಪಣೆ ನಡೆಸ್ತಾ ಇದ್ದೇವೆ. ಕುಂಕೋಡಿ ಪದ್ಮನಾಭ, ಶ್ರೀ ನಿತ್ಯಾನಂದ ಮುಂಡೋಡಿ, ಶ್ರೀ ಜಯಕರ್ ಶೆಟ್ಟಿ ಇಂದ್ರಾಳಿ, ಶ್ರೀ ದಂಬೆಕಾನ ಸದಾಶಿವ ರೈ, ಶ್ರೀ ಯಶ್ಪಾಲ್ ಎ ಸುವರ್ಣ ಇವರಿಗೆ 5 ಸಹಕಾರಿ ರತ್ನ ಪ್ರಶಸ್ತಿಯನ್ನು ನೀಡಿ ವೇದಿಕೆಯಲ್ಲಿ ನಾವು ಗೌರವಿಸ್ತಾ ಇದ್ದೇವೆ. ರಾಜ್ಯ ಮಟ್ಟದಲ್ಲಿ ಸಹಕಾರಿ ಕ್ಷೇತ್ರದ ಸಾಧಕರಿಗೆ ಕೊಡಮಾಡುವಂತ ಶ್ರೇಷ್ಠ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿದಂತ ಉಭಯ ಜಿಲ್ಲೆ 5ರನ್ನು ನಾವು ವೇದಿಕೆಯಲ್ಲಿ ನೋಡ್ತಾ ಇದ್ದೇವೆ. ತಮ್ಮೆಲ್ಲರ ಜೋರಾದ ಕೈ ಚಪ್ಪಾಳೆಯ ಸದ್ದಿನೊಂದಿಗೆ ಮತ್ತೊಮ್ಮೆ ಅವರಿಗೆ ಅಭಿನಂದಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. 5 ಕೂಡ ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದಾರೆ. ತಮಗೆ ಭಗವಂತನ ಅನುಗ್ರಹ ಇರಲಿ. ಮುಂದಿನ ದಿನದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆ ತಮ್ಮಿಂದಾಗಲಿ ಎನ್ನುವ ಆಶಯದೊಂದಿಗೆ ಮಾನ್ಯ ಸಹಕಾರ ಸಚಿವರು ಎಸ್ ಟಿ ಸೋಮಶೇಖರ್ ಹಾಗೂ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಉಪಸ್ಥಿತಿಯಲ್ಲಿ ವೇದಿಕೆಯಲ್ಲಿರುವಂತಹ ಸಭಾಧ್ಯಕ್ಷರು ವೇದವ್ಯಾಸ್ ಕಾಮತ್ ಇವರ ಉಪಸ್ಥಿತಿಯಲ್ಲಿ ಈ ವಿಶೇಷವಾದಂತಹ ಗೌರವಾರ್ಪಣೆ ಸಹಕಾರಿ ರತ್ನ ಪ್ರಶಸ್ತಿಯನ್ನ ತಮಗೆ ನೀಡ್ತಾ ಇದ್ದೇವೆ. ಧನ್ಯವಾದಗಳು. ಸಹಕಾರಿ ಪತ್ರಿಕೆಯನ್ನು ವೇದಿಕೆಯಲ್ಲಿ ನಾವು ಬಿಡುಗಡೆಯನ್ನು ಮಾಡ್ತಾ ಇದ್ದೇವೆ. ಸಹಕಾರಿ ಪತ್ರಿಕೆ ಹಾಗೂ ಆತ್ಮಶಕ್ತಿ ಪತ್ರಿಕೆಯ ಬಿಡುಗಡೆಯ ಕಾರ್ಯಕ್ರಮವನ್ನು ನಾವು ಕಣ್ತುಂಬಿಸಿಕೊಳ್ತಾ ಇದ್ದೇವೆ. ಸಹಕಾರಿ ಕ್ಷೇತ್ರದ ಸಮಗ್ರ ಮತ್ತು ಸಂಕ್ಷಿಪ್ತ ಮಾಹಿತಿ ಇರುವಂತಹ ಒಂದು ಪತ್ರಿಕೆ. ಧನ್ಯವಾದ. ಮೊದಲಿಗೆ ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಜೊತೆಯಾಗಿ ಎಲ್ಲರ ಮನೆ ಬಾಗಿಲಿಗೆ ಮನಸ್ಸಿಗೆ ತಲುಪಿಸುವಂತ ಒಂದು ವಿಶೇಷವಾದಂತ ಪತ್ರಿಕೆ. ಮೊದಲಿಗೆ ವೇದಿಕೆಯಲ್ಲಿ ನಮ್ಮೊಂದಿಗೆ ಜೊತೆಯಾಗಿರುವಂತ ಕಿಶೋರ್ ಆಳ್ವಾ. ಯಾಕಂದರೆ ಡಾಕ್ಟರ್ ರಾಜೇಂದ್ರ ಕುಮಾರ್ ಎವರ್ಗ್ರೀನ್ ಹೀರೋ ಅಂತ ಹೇಳ್ಬೋದು. ಅವರು ಇವತ್ತು ಟಾಲೆಸ್ಟ್ ಬ್ಯಾಂಕರ್ಸ್ ಅಂತ ಹೇಳ್ಬೋದು. ಸುಂದರಾಮ್ ಶೆಟ್ಟರು ಇದು ಕ್ರೆಡಿಟ್ ಆಫ್ ಬ್ಯಾಂಕ್ಸ್ ತೊಟ್ಟಿಲು, ಇಂದು ತೊಟ್ಟಿಲು ನನ್ನ ಪೇರು, ಬ್ಯಾಂಕಿಂಗ್ ಕ್ಷೇತ್ರದ ತೊಟ್ಟಿಲು, DK and ಉಡುಪಿ ಡಿಸ್ಟ್ರಿಕ್ಟ್. 7 ಪ್ರೈವೇಟ್ ಬ್ಯಾಂಕ್ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಅಂಚೆನೆ 2 ಪ್ರೈವೇಟ್ ಬ್ಯಾಂಕ್ಸ್ ಬ್ಯಾಂಕಿಂಗ್ ಕ್ಷೇತ್ರ ನಮ್ಮ ಬಾರಿ ದುಂಬಡಿ ತಿನ್ನಕಲು ಇಲ್ಲಿ ರೆವಲ್ಯೂಷನ್ ಆದ ಡಾಕ್ಟರ್ ರಾಜೇಂದ್ರ ಕುಮಾರ್ 74 years నేను ಒಂಜಿ ಈ ಸಾಧನೆ ಕೊರೋಣ ಬಾರಿ ಮಲ ವಿಶೇಷ ಅಂತ ಬನ್ನೋಲಿ ದೇಗಂಡ ಆರು ವೈ ಕೈಪಾಡಿಯಾರು ಅವು ಏಪಲ ಸಕ್ಸಸ್ ದೇಗಂಡ 115 ಬ್ರಾಂಚಸ್ ಜಾಸ್ತಿ ಇವಿನ ಆ ಟೈಮ್ ವಿಜಯ ಬ್ಯಾಂಕ್ ಸುನಾಮ್ ಶೆಟ್ಟರ್ ಮಲ್ಪೇರು ಆತಿಜಿ ಅಂಚಿನ ಒಂಜಿ ದಿಗ್ವಿಜಯ ಅಂತ ಬನ್ನೋಲಿ ಆರ್ನ ಒಂಜಿ ನಡತೆ ಅವಡಿಜಿನ ಬ್ಯಾಂಕಿಂಗ್ ಒಂಜಿ ಕ್ಷೇತ್ರ ಚಾಣಕ್ಯಂದ ಟಾಲೆಸ್ಟ್ ಬ್ಯಾಂಕರ್ ಸರ್. ಇಲ್ಲಿ ಸೋಮಶೇಖರ್ ಅವ್ರು ಒಂಜಿ ಭಾರಿ ಗಡ್ಸಿ ಒಂಜಿ ಮಿನಿಸ್ಟರ್ ವೈದ ಸಹಕಾರಿ ಕ್ಷೇತ್ರದ ಆರ್ನ ಒಂಜಿ ಟೀಮ್ ಆರ್ನ ಒಂಜಿ ಲೀಡರ್ಶಿಪ್ ಮೆಚ್ಚೋಡೇನು ಅಂಚೆನೆ ವೇದವಾಸ್ ಕಾಮತಿಯರ ಮೇರೆ ಬನ್ನಲೇಕನೆ ಮಿನಿಸ್ಟರ್ ಬನ್ನಲೇಕನೆ ಇಂಚಿನ ಅಂಡ ಒಂಜಿ ಆಫೀಸ್ ಹೋದು ಐನು ಬೆರಿ ಬರ್ತದೆ ಫೈಲ್ ಐನು ಒಂಜಿ ಭಾರಿ ಒಂಜಿ ರೀತಿ ಒಂಜಿ ಮ್ಯಾಂಗ್ಳೂರ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ಗೆ ಒಂಜಿ APMC ಅವಡು ಊಲ ಒಂಜಿ ಕಾರ್ಯಕ್ರಮ ಅವಡು ಆರ್ ಫುಲ್ ಆರ್ನ ಒಂಜಿ ಎಫರ್ಟ್ಸ್ ಮಾಡೋದಿಲ್ಲ ಅಂಚೆನೆ ಸಹಕಾರಿ ಬ್ಯಾಂಕ್ದ SDC ಬ್ಯಾಂಕ್ದ ಒಂಜಿ ಟೀಮ್ ತುಂಡು ಆರ್ನ ಏರ್ಲ ಪಡೇಟ್ ಡಾಕ್ಟರ್ ದೇವಪ್ರಸಾದ್ ಶೆಟ್ಟಿ ಉಪ್ಪಾಡ್ ಬೇತೆ ಮಾತ ಮಸ್ತ್ ಡೈರೆಕ್ಟರ್ ಸೊಲ್ಲೇರು ಇಡೀ ಡಿಸ್ಟ್ರಿಕ್ಟ್ ಅಕಲ ಒಂಜಿ ಫೋರ್ಸ್ ತುಂಡ ಇನಿ ಒಂಜಿ ರೆಕಾರ್ಡ್ ಬ್ರೇಕಿಂಗ್ ಮಲ್ಪೋದು ದೇಗಂಡ ಇನ್ನು ರಾಜೇಂದ್ರ ಕುಮಾರ್ ಪುದಾರ್ ಇವನ್ ಅಹಮದಾಬಾದ್ ಗೌತಮ್ ಅದಾನಿಂದ ಇವೆಲ್ಲ ಗೊತ್ತು ದೇಗಂಡ ಇನ್ನು ಅಮಿತ್ ಶಾಜಿ ಟಾಲೆಸ್ಟ್ ಲೀಡರ್ಸ್ ಆದಿತ್ತೇರು ಆರ್ನ ಇಡೀ ಕಾರ್ಪೊರೇಟ್ ಮಿನಿಸ್ಟರ್ ಆದಿತ್ತೇರು ಸೋಮಶೇಖರ್ ಲೆಕ್ಕನೆ ಅಂಚೆನೆ ಆರ ಇದಕ್ಕೆ ಹೋಮ್ ಮಿನಿಸ್ಟರ್ ಯಾರು ಬೇತೆ ಇದು ಮಾಡ್ತೇರು ಬೇರೆ ಪುದಾರ್ ಐಟಿಯಲ್ಲ ಮುಂಚಿನ ಉಂಟು ದೇಗಂಡ ಇನ್ನು ಯಾರಿಗೆ ಮಂತ್ರಿ ಪದವಿ ಆವಡು ಇಜಿನ MLA ಆವಡು ಇಜಿನ MP ಆವಡು ಓಲ ಆತೋಲೆ ಆರ್ನ ಇಡೀ ಸ್ಯಾಕ್ರಿಫೈಸ್ ಬ್ಯಾಂಕಿಂಗ್ ಕ್ಷೇತ್ರ ಉಂಟು ಅವಳ ಕಾರ್ಪೊರೇಟ್ ಸೊಸೈಟಿಗೆ ಇನ್ನು ವುಮನ್ ಫೋಕ್ಗಳ ಆತೊಂಜಿ ಯಾರು ಒಂಜಿ ಅಕ್ಲೆಗೆ ಒಂಜಿ ಫುಲ್ ಸಪೋರ್ಟ್ ಕೊಡ್ದು ಇನ್ನು ಬಾರಿ ಒಂಜಿ ರೆಸ್ಪೆಕ್ಟ್ಫುಲ್ ಒಂದು ಡಿಗ್ನಿಫೈಡ್ ಲೈಫ್ ಲೀಡ್ ಮಾಡ್ಬಿಟ್ಟು ಒಂಜಿ ಕೇಪಬಿಲಿಟಿ ಒಂದು ಮಲ್ಪಾದ ಕೊಡ್ತೇವೆ. ಈ ಪಾತ್ರ ಬರೋದು ಯಾನು ಧನ್ಯವಾದ ಕೊರೊಂದು ಥ್ಯಾಂಕ್ಸ್ ಫಾರ್ ದ 69th year ಆಫ್ ಸಕ್ಸಸ್ಫುಲ್ 70th yearಗೆ ಒಂದು ಯಶಸ್ವಿ ಆವಡ್ ಬಂದು ಏನು ಪ್ರಾರ್ಥನೆ. ಥ್ಯಾಂಕ್ಸ್. ಜೈ ಹಿಂದ್, ಜೈ ಕರ್ನಾಟಕ, ಜೈ SCDC.
69ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾಡಿ ಬೆಂಗಳೂರಿನಿಂದ ಮಂಗಳೂರಿಗೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂಥ ದೃಷ್ಟಿಯಲ್ಲಿ ಸಹಕಾರವನ್ನು ಕೊಟ್ಟಂತಹ ರಾಜ್ಯದ ಸಹಕಾರಿ ಕ್ಷೇತ್ರದ ಸಹಕಾರಿ ಇಲಾಖೆಯ ಮಂತ್ರಿಗಳಾಗಿರುವಂಥ ಎಸ್ ಟಿ ಸೋಮಶೇಖರ್ ಅವರಿಗೆ ನಾನು ಮಂಗಳೂರಿನ ಜನತೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ನವೆಂಬರ್ 14ನೇ ತಾರೀಕಿನಿಂದ 20ನೇ ತಾರೀಕು ತನಕ ವಿಶೇಷವಾದಂಥ ಸಹಕಾರಿ ಸಪ್ತಾಹ ಆಚರಣೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಸಹಕಾರಿ ಕ್ಷೇತ್ರಕ್ಕೆ ಇನ್ನಷ್ಟು ಶಕ್ತಿಯನ್ನು ಕೊಡಬೇಕು. ಈ ಸಪ್ತಾಹದ 7 ದಿವಸಗಳ ಪ್ರಯುಕ್ತ ನಿರಂತರವಾಗಿ ಸಹಕಾರಿ ಕ್ಷೇತ್ರವನ್ನು ಇನ್ನಷ್ಟು ಅಭಿವೃದ್ಧಿ ಮಾಡುವಂಥ ದೃಷ್ಟಿಯಲ್ಲಿ ಈ ಒಂದು 7 ದಿವಸಗಳಲ್ಲಿ ಬಹಳಷ್ಟು ಚಿಂತನೆಗಳು, ಬಹಳಷ್ಟು ಕೆಲಸ ಕಾರ್ಯಗಳಾಗಲಿದೆ. ಇವತ್ತು ಸಹಕಾರಿ ಕ್ಷೇತ್ರ ಸಂಸ್ಥೆಗಳ ಬೆಳವಣಿಗೆ, ಅದರ ಮುಂದಿನ ಭವಿಷ್ಯದ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಸಹಕಾರಿ ಸಂಸ್ಥೆಗಳಲ್ಲಿ ವ್ಯಾಪಾರದ ಸರಳೀಕರಣ ಇರ್ಬೋದು, ಸಹಕಾರದ ಮಾರುಕಟ್ಟೆ ಇರ್ಬೋದು, ಗ್ರಾಹಕರ ರೂಪಾಂತರ ಮತ್ತು ಮೌಲ್ಯವರ್ಧನೆ ವಿಶೇಷಗೆ ಶಕ್ತಿಯನ್ನು ಕೊಡುವಂಥ ವಿಶೇಷವಾದಂಥ ಕಾರ್ಯಕ್ರಮ ಇವತ್ತು ಸಹಕಾರ ಸಪ್ತಾಹದ ಮುಖಾಂತರ ಸಂಪನ್ನಗೊಳ್ತಾ ಇದೆ. ಇವತ್ತು ಸಹಕಾರದ ಕ್ಷೇತ್ರದಲ್ಲಿ, ಸಹಕಾರ ಕ್ಷೇತ್ರದ ಪ್ರತಿಯೊಂದು ವಿಚಾರವನ್ನು ಮುಖ್ಯವಾಹಿನಿ ತರುವಂಥ ದೃಷ್ಟಿಯಲ್ಲಿ, ಪುನರ್ ನಿರ್ಮಾಣ ಮಾಡುವಂಥ ದೃಷ್ಟಿಯಲ್ಲಿ, ಅದರ ಆವಿಷ್ಕಾರ ಮತ್ತು ಬೇರೆ ಬೇರೆ ರೀತಿಯ ಕೊಡುಗೆಗಳನ್ನು ಕೂಡ ತಂತ್ರಜ್ಞಾನದ ಮುಖಾಂತರ ಉನ್ನತೀಕರಣ ಮಾಡುವಂಥ ಕೆಲಸ ಕಾರ್ಯಗಳನ್ನು ಕೂಡ ಇವತ್ತು ಸಹಕಾರಿ ಕ್ಷೇತ್ರದಿಂದ ಕೊಡುಗೆ ಬರ್ತಾ ಇದೆ. ಅದು ಉದ್ಯಮಶೀಲತೆ ಅಭಿವೃದ್ಧಿ, ಸಾರ್ವಜನಿಕ ಖಾಸಗಿ ಸಹಕಾರ ಬಲವರ್ಧನೆ ದೃಷ್ಟಿಯಲ್ಲಿ ಬಹಳ ದೊಡ್ಡ ರೀತಿಯ ಶಕ್ತಿಯನ್ನು ಕೊಡುವಂಥ ಕೆಲಸ ಕಾರ್ಯಗಳ ಯೋಜನಾ, ಮಹಿಳೆ ಮತ್ತು ಆರೋಗ್ಯಕ್ಕಾಗಿ ಸಹಕಾರ ಸಂಸ್ಥೆಗಳ ವಿಶೇಷವಾದ ಕೊಡುಗೆ ಕೂಡ ಹೆಚ್ಚಿನ ಒತ್ತನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಇವತ್ತು ಮಾಡ್ತಾ ಇದೆ. ಪ್ರತಿಯೊಂದು ಸಂಘಗಳ ಆರ್ಥಿಕವಾಗಿ ಸುಧಾರಣೆ, ಅದಕ್ಕೆ ಆರ್ಥಿಕವಾಗಿ ಇನ್ನಷ್ಟು ಶಕ್ತಿಯನ್ನು ಕೊಡುವಂಥ ದೃಷ್ಟಿಯಲ್ಲಿ ಪ್ರತಿಯೊಂದು ಸಂಘಗಳು ಕೂಡ ಡಿಜಿಟಲೈಸ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಕೂಡ ಇವತ್ತು ಈ ಸಪ್ತಾಹ ಸಂದರ್ಭದಲ್ಲಿ ವಿಶೇಷವಾದಂಥ ಕೊಡುಗೆಯಾಗಿ ಬರ್ತಾ ಇದೆ. ಇವತ್ತು ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಸಹಕಾರದ ಸಮೃದ್ಧಿಯ ಮುಖಾಂತರ ಈ ರಾಜ್ಯಕ್ಕೆ ವಿಶೇಷವಾದಂಥ ಕೊಡುಗೆಯನ್ನು ಕೊಟ್ಟು ಸಹಕಾರಿ ಸದಸ್ಯರ ಆರೋಗ್ಯದ ರಕ್ಷಣೆಯಲ್ಲಿ ಬಹಳ ದೊಡ್ಡ ರೀತಿಯ ಶಕ್ತಿಯನ್ನು ಕೊಟ್ಟಂತಹ ಗೌರವಾನ್ವಿತ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿಯವರು, ಅದೇ ರೀತಿ ಸಹಕಾರಿ ಸಚಿವರಾಗಿರುವಂಥ ಎಸ್ ಟಿ ಸೋಮಶೇಖರ್ ಅವರಿಗೆ ಯಶಸ್ವಿನಿ ಅಂತೇಳುವಂಥ ವಿಶೇಷವಾದಂಥ ಯೋಜನೆಯನ್ನು ಪುನರ್ ಸ್ಥಾಪಿಸಿ ಸಹಕಾರಿ ಬಂಧುಗಳಿಗೆ ಬಹಳ ದೊಡ್ಡ ರೀತಿಯ ಶಕ್ತಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಮಾನ್ಯ ಮಂತ್ರಿಗಳು ಸಹಕಾರಿ ಕ್ಷೇತ್ರದಲ್ಲಿ ವಿಶೇಷವಾದಂಥ ಕಾಳಜಿ ಮತ್ತು ಅವರಿಗೆ ವಿಶೇಷವಾದಂಥ ಅದರ ಬಗ್ಗೆ ಮಾಹಿತಿಗಳಿವೆ. ಬಡ್ಡಿ ರಹಿತ ಬೆಳೆ ಸಾಲಗಳನ್ನು ಜೋಡಿಸಿಕೊಳ್ಳುವಂಥ ಕೆಲಸ ಕಾರ್ಯಗಳು, ಸ್ವಸಹಾಯ ಸಂಘಗಳಿಗೆ ವಿಶೇಷವಾಗಿ ಆ ಗುಂಪುಗಳಿಗೆ ಸಾಲ ಕೊಡುವಂಥ ದೃಷ್ಟಿಯಲ್ಲಿ ಸರ್ಕಾರದಿಂದ ವಿಶೇಷವಾದ ಒತ್ತನ್ನು ಕೊಟ್ಟಂಥದ್ದು, ಅದಕ್ಕೆ ಕೂಡ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನವನ್ನು ಕೊಡಬೇಕು ಅಂತ ಚಿಂತನೆ ಮುಖಾಂತರ ಕ್ಷೀರ ಕ್ರಾಂತಿಯನ್ನು ಕೂಡ ಸಚಿವರ ವಿಶೇಷವಾದಂಥ ಕೊಡುಗೆಯಿಂದ ಇವತ್ತು ಸಿಗ್ತಾ ಇದೆ. ಅದಲ್ಲದೆ ದೊಡ್ಡ ಪ್ರಮಾಣದಲ್ಲಿ ಆದಿವಾಸಿ ಜನರಿಗೆ ಕೂಡ ಸಂಘವನ್ನು ಸ್ಥಾಪನೆ ಮಾಡಿ ಅವರಿಗೆ ಕೂಡ ದೊಡ್ಡ ರೀತಿಯ ಶಕ್ತಿಯನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು
ನಮ್ಮ ಸರ್ಕಾರ ಇರ್ಬೋದು, ನಮ್ಮ ಮುಖ್ಯಮಂತ್ರಿಗಳು, ಅದರಲ್ಲಿ ಕೂಡ ವಿಶೇಷವಾಗಿ ಸಹಕಾರಿ ಸಚಿವರ ವಿಶೇಷ ದೊಡ್ಡದಾದ ಕೊಡುಗೆ ಇದೆ. ಸಹಕಾರಿ ಸಚಿವರ ಬಗ್ಗೆ ಹೇಳಬೇಕು ಅಂತೇಳಿ ಆದರೆ, ಹಲವಾರು ವರ್ಷಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ಅವರು ದುಡಿದು ಅವರ ಮಾರ್ಗದರ್ಶನ, ಅವರ ವಿಶೇಷವಾದ ಚಿಂತನೆಯನ್ನು ನಾನು ಒಂದು ಉದಾಹರಣೆ ರೂಪದಲ್ಲಿ ಇಲ್ಲಿ ಕೊಡಬೇಕಾಗಿದೆ. ಈ ಕೆಲವಾರು ತಿಂಗಳ ಹಿಂದೆ ಅವರು ಮಂಗಳೂರಿಗೆ ಬಂದಾಗ ನಾನು APMC ಬಗ್ಗೆ ನಾನು ಮತ್ತು ಶಾಸಕರಾದಂಥ ಭರತ್ ಶೆಟ್ಟಿ ಅವರು ವಿಶ್ಲೇಷಣೆಯನ್ನು ಮಾಡಿದ್ವಿ. ತದನಂತರ ನಮ್ಮ ನೆಲ್ಲಿಕಾಯಿ ರಸ್ತೆಯಲ್ಲಿರುವಂಥ APMC ಬಹಳ ದೊಡ್ಡದಾದಂಥ ಒಂದು ಜಾಗ ಸಚಿವರೇ ಇದೆ, ಇಲ್ಲಿ ಬೈಕಂಪಾಡಿಯಲ್ಲಿ ಅಭಿವೃದ್ಧಿ ಆಗಬೇಕು, ಇಲ್ಲಿ ಈ ಜಾಗವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಚಿಂತನೆ ಇದೆ. ತಾವು ಸಚಿವರಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಮೇಲೆ ವಿಶೇಷವಾದಂಥ ಪ್ರೀತಿ ಇಟ್ಟಿದ್ದೀರಾ, ಒಂದು ಸಹಕಾರವನ್ನು ಕೊಡಬೇಕು ಅಂತ ಹೇಳುವಂಥ ಮಾತನ್ನು ನಾನು ಮತ್ತು ಶಾಸಕ ಮಿತ್ರ ಭರತ್ ಶೆಟ್ಟಿ ಅವರು ಹೇಳಿದ್ವಿ. ತಕ್ಷಣ ಅವರು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಆ ಜಾಗವನ್ನು ವೀಕ್ಷಣೆ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಸ್ಟೇಟ್ ಬ್ಯಾಂಕ್ ಪರಿಸರದಲ್ಲಿರುವಂಥ ಕೆಳ ಭಾಗದಲ್ಲಿರುವಂಥ ನೆಲ್ಲಿಕಾಯಿ ರಸ್ತೆ ಜಾಗವನ್ನು ವೀಕ್ಷಣೆ ಮಾಡಿದರು. ಇಷ್ಟೊಂದು ಒಳ್ಳೆಯದಾದಂಥ ಒಂದು ಜಾಗ, ದೊಡ್ಡದಾದಂಥ ಸರ್ಕಾರದ ಆಸ್ತಿ, ಅದರ ಮೌಲ್ಯವನ್ನು ನೋಡಿದಾಗ ಬಹಳ ದೊಡ್ಡ ರೀತಿಯ ಒಂದು ಆಸ್ತಿಯನ್ನು ಯಾವ ರೀತಿಯಲ್ಲಿ ಉಪಯೋಗಿಸಿಕೊಳ್ಬೇಕು ಅಂತ ಹೇಳುವಂಥ ಚಿಂತನೆಯೊಂದಿಗೆ ಅವರೊಂದು ಸಣ್ಣದಾದ ಮಾತನ್ನು ಹೇಳಿದರು. ನಾನು ಸರ್ಕಾರದಿಂದ ಹಣವನ್ನು ಕೊಡ್ತೇನೆ, ಇಲ್ಲಿ ಒಂದು ಒಳ್ಳೆಯ ರೀತಿಯ ವಿಶೇಷವಾದಂಥ ಕೊಡುಗೆ ಮುಖಾಂತರ ಇಲ್ಲಿ APMC ಜಾಗದಲ್ಲಿ ಒಂದು ಬಿಲ್ಡಿಂಗನ್ನು ಕಟ್ಟಬೇಕು. ಆ ಬಿಲ್ಡಿಂಗನ್ನು ಕಟ್ಟಿದ ನಂತರ ಅದನ್ನು ಬಾಡಿಗೆ ಕೊಟ್ಟು ತಿಂಗಳಿಗೆ ಸರಿಸುಮಾರು 75 ಲಕ್ಷ ರೂಪಾಯಿಯಷ್ಟು ಆದಾಯ ಬರುವಂಥ ಈ ಜಾಗ ಬಾಡಿಗೆ ಮುಖಾಂತರ ಅದನ್ನು ಹೇಗೆ ನಾವು ಪಡ್ಕೊಳ್ಬೇಕು ಅಂತ ಹೇಳಿದ ಚಿಂತನೆಯೊಂದಿಗೆ ಸರ್ಕಾರದ ಹಣವನ್ನು ನಾನು 5 ಕೋಟಿ ರೂಪಾಯಿ ತಕ್ಷಣ ನಿಮಗೆ ಕೊಡ್ತೇನೆ. ತದನಂತರ 3 ತಿಂಗಳಲ್ಲಿ ಪುನರಪಿ 5 ಕೋಟಿ ಕೊಡ್ತೇನೆ. ಅದರ ಮುಖಾಂತರ ಈ ಬಿಲ್ಡಿಂಗನ್ನು ಕಟ್ಟಿ ಅದರ ಬರುವಂಥ ಆದಾಯದ ಮುಖಾಂತರ APMCಯ ಬೈಕಂಪಾಡಿ ಇರ್ಬೋದು, ಇನ್ನಿತರ ಪ್ರದೇಶವನ್ನು ಅಭಿವೃದ್ಧಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ತಾವು ಮಾಡಬೇಕು ಅಂತೇಳುವಂಥ ಸಲಹೆ ಸೂಚನೆಯನ್ನು ಕೊಟ್ಟರು. ಆ ಪ್ರಕಾರ ಈಗಾಗಲೇ 5 ಕೋಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಅವರು. APMC ದೃಷ್ಟಿಯಲ್ಲಿ ಅದನ್ನು ಬಿಡುಗಡೆ ಮಾಡ್ತಾ ನಮಗೆ ದೊಡ್ಡ ರೀತಿಯ ಸಹಕಾರವನ್ನು ಕೊಟ್ಟರು. ಅದು ಮಾತ್ರವಲ್ಲ, ನಾನು ಯಾವ ಸಂದರ್ಭದಲ್ಲಿ ಸಚಿವರ ಹತ್ರ ಹೋದಾಗ ಸಚಿವರು ಕೇಳುವಂಥ ವಿಶೇಷವಾದಂಥ ಮಾತು, ಕಾಮತ್ ಏನಾಗಬೇಕು ನಿಮಗೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಶಕ್ತಿಯುತವಾಗಿ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲಿ 2ನೇ ಸ್ಥಾನವನ್ನು ಪಡ್ಕೊಂಡಂಥ ನಮ್ಮ ಜಿಲ್ಲೆ. ಅದು ಮಾತ್ರವಲ್ಲ, ಸಹಕಾರಿ ಕ್ಷೇತ್ರ ಮಾತ್ರವಲ್ಲ, ಎಲ್ಲ ವಿಚಾರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತು ಉಡುಪಿ ಜಿಲ್ಲೆಯ ಜನರು ಬುದ್ಧಿವಂತರು. ಹಾಗಾಗಿ ನಿಮ್ಮ ಜಿಲ್ಲೆಗೆ ಏನಾಗಬೇಕು ಅಂತ ಹೇಳುವಂಥ ಕೇಳಿ ಅದನ್ನು ಕೊಡುವಂಥ ಒಂದು ವಿಶೇಷವಾದಂಥ ಒಂದು ಮನಸ್ಸಿರುವಂಥ ಸಚಿವರು ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಬಹಳ ದೊಡ್ಡ ರೀತಿಯ ಬದಲಾವಣೆಯನ್ನು ತರ್ತಾ ಇದ್ದಾರೆ. ಇವತ್ತು ನನಗೆ ಬಹಳ ಸಂತೋಷ ಏನು ಅಂತ ಹೇಳಿದರೆ, ಸಹಕಾರ ಕ್ಷೇತ್ರದಲ್ಲಿ ಕರಾವಳಿಯ ತುಳುನಾಡಿಗೆ ಕೊಡುಗೆ ಕೊಟ್ಟಂಥ 3 ದೊಡ್ಡದಾದಂಥ ಸಂಸ್ಥೆ, ಅದರ ಹೆಡ್ ಆಫೀಸ್ ನನ್ನ ಕ್ಷೇತ್ರದಲ್ಲೇ ಇದೆ. ಪ್ರಪ್ರಥಮವಾಗಿ HDCC ಬ್ಯಾಂಕ್ನ ಮುಖ್ಯ ಕಚೇರಿ ಗೌರವಾನ್ವಿತ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ನಡೆಯುವಂಥ HDCC ಬ್ಯಾಂಕ್, ಅದೇ ರೀತಿ ಕ್ಯಾಂಪ್ಕೋ ಸಂಸ್ಥೆ, ಅದೇ ರೀತಿ KMF ಕೂಡ, ಇದು 3 ಕೂಡ ನನ್ನ ಕ್ಷೇತ್ರದಲ್ಲಿ ಅದರ ಹೆಡ್ ಆಫೀಸ್ ಇಟ್ಕೊಂಡು ವಿಶೇಷವಾಗಿ ಶಕ್ತಿಯುತವಾಗಿ ನಮ್ಮ ಜಿಲ್ಲೆಗೆ ಆರ್ಥಿಕವಾಗಿ ಬಹಳ ದೊಡ್ಡ ರೀತಿಯ ಶಕ್ತಿಯನ್ನು ಕೊಡ್ತಾ ಇದೆ. ಇವತ್ತು ಮಂತ್ರಿಗಳ ವಿಶೇಷವಾದಂಥ ಸಹಕಾರದೊಂದಿಗೆ ಸಹಕಾರಿ ಕ್ಷೇತ್ರದ ವಿಶೇಷವಾದ ಬದಲಾವಣೆಯನ್ನು ಆಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಜಿಲ್ಲೆಗೆ, ಈ ರಾಜ್ಯಕ್ಕೆ ಸಹಕಾರಿ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥವರು ಸಹಕಾರಿ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು. ಯಾವ ಸಂದರ್ಭದಲ್ಲಿ ರಾಜೇಂದ್ರ ಕುಮಾರ್ ಅವ್ರ ಹತ್ರ ಸರ್ ಈ ರೀತಿಯ ವಿಶೇಷವಾದ ಸಹಕಾರಗಳು ಬೇಕು ಅಂತ ಹೇಳಿದ್ರೆ ಒಂದು ಕರೆ ಮಾಡಿ ಕೇಳಿದ ತಕ್ಷಣ ಅವರು
ಯಾವುದೇ ವಿಚಾರವನ್ನು ಗಮನಿಸದೆ ಪೂರ್ಣ ಪ್ರಮಾಣದಲ್ಲಿ ಸಹಕಾರವನ್ನು, ಅದು ಜಿಲ್ಲಾಡಳಿತಕ್ಕಿರಬಹುದು ಅಥವಾ ಇನ್ನಿತರ ಯಾವುದೇ ವ್ಯವಸ್ಥೆಗಳಿಗೆ ಅವರು ಪೂರ್ಣ ರೀತಿಯ ಸಹಕಾರವನ್ನು ಕೊಡ್ತಾರೆ. ಇವತ್ತು ಕೊರೋನಾದ ಸಂದರ್ಭದಲ್ಲಿ ಸಂಕಷ್ಟವನ್ನು ಪಟ್ಟಾಗ ಇಡೀ ಜಿಲ್ಲೆ, ಇಡೀ ರಾಜ್ಯದಲ್ಲಿ, ಎಲ್ಲರೂ ಇಡೀ ದೇಶದಲ್ಲಿ ಕೊರೋನಾದ ಪ್ರಾರಂಭದ ಅವಧಿಗಳಲ್ಲಿ ಪಟ್ಟಂಥ ಕಷ್ಟಗಳು ನಮ್ಗೆ ಗೊತ್ತಿದೆ. ಆವಾಗ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಇಡೀ ಜಿಲ್ಲೆಯ, ಎರಡೂ ಜಿಲ್ಲೆಯ ಆಶಾ ಕಾರ್ಯಕರ್ತರಿಗೆ ಪ್ರೋತ್ಸಾಹ ಧನವನ್ನು ಕೊಡುವಂಥದ್ದು, ಕೊರೋನಾ ಸಂದರ್ಭದಲ್ಲಿ ಸಂಕಟದಲ್ಲಿರುವಂಥ ವ್ಯಾಪಾರಸ್ಥರಿಗೆ ವಿಶೇಷವಾದ ಶಕ್ತಿಯನ್ನು ಕೊಟ್ಟಂತಿರ್ಬೋದು, ಕಿಟ್ಟನ್ನು ಕೊಡುವಂಥ ಕೆಲಸ ಕಾರ್ಯಗಳಿರ್ಬೋದು. ನನ್ನದೇ ಒಂದು ಸಂಸ್ಥೆಗೆ ಆಂಬ್ಯುಲೆನ್ಸ್ ಅನ್ನು ಕೂಡ ಅವರು ದೇಣಿಗೆಯಾಗಿ ಕೊಟ್ಟಂಥದ್ದು. ಆ ಆಂಬ್ಯುಲೆನ್ಸ್ ಇವತ್ತಿನ ತನಕ ಕರಾವಳಿಯ ಭಾಗದಲ್ಲಿ ಯಾವುದೇ ಸಂದರ್ಭದಲ್ಲಿ ಕರೆ ಮಾಡಿದಾಗ ಉಚಿತವಾಗಿ ನಮ್ಮ ಸಂಸ್ಥೆ ಸೇವೆ ಕೊಡ್ತಾ ಇದೆ. ಆ ಆಂಬ್ಯುಲೆನ್ಸ್ ಅನ್ನು ಕೊಟ್ಟಂಥ ಮಹಾದಾನಿಗಳವರು. ಹಾಗಾಗಿ ಪ್ರತಿಯೊಂದು ವಿಚಾರಧಾರೆಗಳಲ್ಲಿ ಅವರು ವಿಚಾರವನ್ನು ಇಟ್ಟುಕೊಂಡು ಈ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಇವತ್ತು ಕೊರೋನಾದ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳಾದಂಥ ವಿಶೇಷ ಯೋಜನೆ ಒಂದೇ ಭಾರತ್ ಮಿಷನ್ ಯೋಜನೆ ಅಡಿಯಲ್ಲಿ ಸಾವಿರಾರು ಜನರು ಹೊರದೇಶದಲ್ಲಿದ್ದವರು, ನಮ್ಮ ಜಿಲ್ಲೆಯ ವ್ಯಕ್ತಿಗಳು ಹೊರದೇಶದಲ್ಲಿದ್ದವರು ಇಲ್ಲಿ ಬರಬೇಕು ಅಂತೇಳಿ ವಿಮಾನದ ಮುಖಾಂತರ ಬಂದಾಗ ಅವರನ್ನು ಕ್ವಾರಂಟೈನ್ ಮಾಡಬೇಕಾದಂಥ ಅವಶ್ಯಕತೆ ಇತ್ತು. ಪ್ರಾರಂಭದಲ್ಲಿ 14-15 ದಿವಸಗಳ ಕ್ವಾರಂಟೈನ್ ಮಾಡುವಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಹುಡುಕಿದ್ರು ನಮಗೆ ಸಾವಿರಾರು ಗಟ್ಟಲೆ ಜನಗಳು ಬರುವಾಗ ಅವರಿಗೆ ಅವಶ್ಯಕತೆಗೆ ಪೂರೈಸುವಂಥ ಕಟ್ಟತರುವಾಗ ರಾಜೇಂದ್ರ ಕುಮಾರ್ ಅವರ ಹತ್ರ ನಾನು ಮತ್ತು ಜಿಲ್ಲಾಧಿಕಾರಿಗಳು ಅವರ ಹತ್ರ ಮನವಿ ಮಾಡಿಕೊಂಡೆ. 2-3 ಕಟ್ಟಡಗಳನ್ನು ಎಲ್ಲ ಕೊರೋನಾ ಸಂದರ್ಭದಲ್ಲಿ ಆ ಕಟ್ಟಡವನ್ನು ಉಪಯೋಗಿಸ್ಕೊಳ್ಳಿ, ಅದರಲ್ಲಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ನೀವು ಉಪಯೋಗಿಸಿಕೊಂಡು ಜನರ ವಿಶೇಷವಾದ ಸೌಕರ್ಯ ಕೊಡುವಂಥ ದೃಷ್ಟಿಯಲ್ಲಿ ತಾವು ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳುವಂಥ ಮಾತನ್ನು ನನಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಅವರು ಹೇಳಿದಂಥ ಮಾತನ್ನು ಇವತ್ತು ನಾವೆಲ್ಲರೂ ಮೆಚ್ಚಿಕೊಳ್ಳಲೇಬೇಕು. ಕೇವಲ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಜನರು ಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಜನರ ಕಣ್ಣೀರು ಒರೆಸುವಂಥ ಕೆಲಸ ಕಾರ್ಯಗಳನ್ನು ಕೂಡ ಅವರ ವಿಶೇಷವಾದ, ಅವರ ಬಹಳ ದೊಡ್ಡ ರೀತಿಯ ಮನಸ್ಸಿನಿಂದ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಇವತ್ತು ಇಡೀ ರಾಜ್ಯದಲ್ಲಿ ಯಾರಿಂದಲೂ ಯಾವ ಸಂದರ್ಭದಲ್ಲಿ ಆಗದಂಥ ವಿಶೇಷವಾದಂಥ ಅವಕಾಶ ಮಹಾಮಂಡಳದ 2ನೇ ಬಾರಿ ಅವಿರೋಧವಾಗಿ ಆಯ್ಕೆ ಆಗಲಿಕ್ಕೆ ಅದೆಲ್ಲ ಕಾರಣಕರ್ತ ಆಗಿದೆ ಅಂತ ಹೇಳೋದು ನಾನು ಭಾವಿಸ್ತಾ ಇದ್ದೇನೆ. ಹಾಗಾಗಿ ಇದರಲ್ಲಿ ಕೂಡ ವಿಶೇಷವಾದಂಥ ಸಹಕಾರ ಕ್ಯಾಂಪ್ಕೋ ಮತ್ತು ಇವತ್ತು KMF ಕಡೆಯಿಂದ ಸಿಗ್ತಾ ಇದೆ. ನನಗೆ ಬಹಳ ಸಂತೋಷ ಇದೆ. ಇವತ್ತು ಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಬಹಳ ವಿನೂತನ ಶೈಲಿಯಲ್ಲಿ ಕರಾವಳಿಯ ವಿಶೇಷವಾದಂಥ ಕಲೆಯನ್ನು ಉಪಯೋಗಿಸಿಕೊಂಡು ಯಕ್ಷಗಾನದ ಮುಖಾಂತರ ತಮ್ಮ KMFನ ವಿಶೇಷವಾದಂಥ ಮಜ್ಜಿಗೆ ಮತ್ತು ಬೆಣ್ಣೆಯನ್ನು ಉದ್ಘಾಟನಾ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡದ್ದು ಇದೊಂದು ಬಹಳ ಮನಸ್ಸಿಗೆ ಮೆಚ್ಚುಗೆ ಪಡಿಸುವಂಥ ವಿಚಾರವಾಗಿದೆ ಅಂತ ಹೇಳೋದು ನಾನು ಈ ಸಂದರ್ಭದಲ್ಲಿ ಉಲ್ಲೇಖವನ್ನು ಮಾಡಬೇಕಾಗ್ತದೆ. ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಈಗಾಗಲೇ ಹೇಳಿದಂಥ ದೃಷ್ಟಿಯಲ್ಲಿ ಇದನ್ನು ಪ್ರಾರಂಭ ಮಾಡಿ ಇಷ್ಟೊಂದು ದಿಟ್ಟದಲ್ಲಿ ವ್ಯವಸ್ಥಿತವಾಗಿ ಕೊಡುಗೆಯನ್ನು ಕೊಟ್ಟಂಥ ಹಿರಿಯರಾದಂಥ ಮಳವಳ್ಳಿ ಶಿವರಾಯರ ನೆನಪನ್ನು ನಾವು ಮಾಡಿಸ್ಕೊಳ್ಬೇಕು. ಅವರು ಹಾಕಿಕೊಟ್ಟಂಥ ದಾರಿಯಲ್ಲಿ ಇವತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಎಲ್ಲ ಸಹಕಾರಿ ಬಂಧುಗಳು ಯಶಸ್ವಿಯಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಅದರಲ್ಲಿ ಕೂಡ ಬಹಳ ದೊಡ್ಡ ರೀತಿಯ ಒಂದು ಕೊಡುಗೆಯನ್ನು ಕೊಡ್ತಾ ಇರುವಂಥದ್ದು ನಾವಿವತ್ತು ನೋಡ್ತಾ ಇದ್ದೇವೆ. ಇವತ್ತು ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ ಹಾಲಿನ ದರದ ಬಗ್ಗೆ ಕೂಡ ಒಂದು ಉಲ್ಲೇಖ ಆಯಿತು. ಇವತ್ತು ರೈತರು ಮತ್ತು ಹೈನುಗಾರಿಕೆ ಮಾಡುವಂಥ ಎಲ್ಲ ರಾಜ್ಯದಲ್ಲಿರುವಂಥ ಬಂಧುಗಳು ಮುಖ್ಯಮಂತ್ರಿಗಳ ಹತ್ರ ಅವರಿಗೆ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು, ಅದಕ್ಕಾಗಿ ನಮಗೆ ಹೆಚ್ಚಿನ ಶಕ್ತಿಯನ್ನು ತೋರಿಸಬೇಕು, ಅದಕ್ಕಾಗಿ ಸರ್ಕಾರ ನಮ್ಮ ಬೆನ್ನ ಹಿಂದೆ ನಿಲ್ಕೊಳ್ಬೇಕು, ಅವು ನಮಗೆ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸಿಕೊಡ್ತಾ ಅದಕ್ಕೆ ನಮಗೆ ಜಾಸ್ತಿ ದರವನ್ನು, ಪ್ರೋತ್ಸಾಹ ದರವನ್ನು ಕೊಡುವ ರೀತಿಯಲ್ಲಿ ನಮಗೆ ಸಹಕಾರವನ್ನು ಕೊಡಬೇಕು ಅಂತೇಳುವಂಥ ಬೇಡಿಕೆ ಭಾಳ ದೊಡ್ಡದಲ್ಲಿದೆ. ನಮ್ಮ ಸರ್ಕಾರ ನಮ್ಮ ಎಲ್ಲ ಜನರು ರೈತರಿಗೆ ಹೈನುಗಾರಿಕೆಗೆ ವಿಶೇಷವಾದ ಶಕ್ತಿಯನ್ನು ಕೊಟ್ಟಂಥವ್ರು.
ಹಾಗಾಗಿ ರೈತರಿಗೆ ಹೈನುಗಾರಿಕೆಗೆ ವಿಶೇಷವಾದ ದಕ್ಷತೆಯನ್ನು ಕೊಡಬೇಕು ಅಂತ ಹೇಳುವಂಥ ಅವರ ಮನವಿ ಒಂದು ಕಡೆ ಇದೆ. ಒಂದು ಕಡೆ ಹಾಲಿನ ದರ ಏರಿಸಿದ್ರಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ, ಸಾರ್ವಜನಿಕರಿಗೆ ದರ ಹೆಚ್ಚಾಗ್ತದೆ ಅಂತ ಹೇಳುವಂಥ ಭಾವನೆಗಳು ಕೂಡ ಇದೆ. ಹಾಗಾಗಿ ಇದು ಎರಡವನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಮುಖ್ಯಮಂತ್ರಿಗಳು ಸಾಧಕ ಬಾಧಕವನ್ನು ವಿಶೇಷವಾಗಿ ಅವಲೋಕನ ಮಾಡಿ ಎರಡೂ ವರ್ಗದ ಜನರಿಗೆ ವಿಶೇಷವಾದಂಥ ಯಾವುದೇ ಗೊಂದಲ ತೊಂದರೆ ಇಲ್ಲದಂಥ ರೀತಿಯ ಮುಂದಿನ ಕೆಲವೇ ದಿವಸಗಳಲ್ಲಿ ಅದೆಲ್ಲವನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮುಖ್ಯಮಂತ್ರಿಗಳು ಮಾಡ್ತಾರೆ. ಹಾಗಾಗಿ ಅದಕ್ಕೆ ಪೂರ್ಣ ಪ್ರಮಾಣದ ವಿಶ್ವಾಸಗಳನ್ನು ನಾನು ವ್ಯಕ್ತಪಡಿಸ್ತಾ ಇವತ್ತು ಇನ್ನೊಂದು ನಾನು ಕೇಂದ್ರದ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಅವರು ಕೂಡ ಇತ್ತೀಚಿನ ಹಲವಾರು ವರ್ಷಗಳ ನಂತರ ಈ ಹಿಂದೆ ಅಗ್ರಿಕಲ್ಚರ್ ಮತ್ತು ಸಹಕಾರಿ ಕ್ಷೇತ್ರ ಒಂದಾಗಿ ಮಂತ್ರಿಮಂಡಲವಾಗಿತ್ತು. ಅದರಲ್ಲಿ ಕೂಡ ನೂತನವಾಗಿ ಸಹಕಾರಿ ಕ್ಷೇತ್ರಕ್ಕೆ ಒಂದು ಇಲಾಖೆಯನ್ನು ಕೇಂದ್ರ ಸರ್ಕಾರ ಇವತ್ತು ಅನುಷ್ಠಾನ ಮಾಡಿದೆ. ಸರಿಸುಮಾರು 1-2 ವರ್ಷದ ಹಿಂದೆ ಅನುಷ್ಠಾನ ಮಾಡ್ತಾ ಸಹಕಾರಿ ಕ್ಷೇತ್ರಕ್ಕೆ ಇನ್ನಷ್ಟು ಉತ್ತೇಜನ ಕೊಡಬೇಕು, ಇನ್ನಷ್ಟು ಶಕ್ತಿ ತುಂಬಬೇಕು ಅಂತೇಳೋ ಕಾರಣ ಪ್ರಧಾನಮಂತ್ರಿಗಳು ಮತ್ತು ಸಹಕಾರಿ ಸಚಿವರು ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಅದರ ಒಂದಿಗೆ ಕೇಂದ್ರ ಸರ್ಕಾರ ಸಹಕಾರದ ಬೆಳವಣಿಗೆಗಾಗಿ ಸಹಕಾರದ ವಿಶ್ವವಿದ್ಯಾಲಯಗಳನ್ನು ಕೂಡ ಸ್ಥಾಪನೆ ಮಾಡಿದ್ದು ನಮಗೆಲ್ಲರಿಗೂ ಸಂತೋಷವನ್ನು ಕೊಡುವಂಥ ವಿಚಾರಗಳಾಗಿದೆ ಅಂತ ಹೇಳುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ. ಕೊನೆಯದಾಗಿ ಸಹಕಾರಿ ಕ್ಷೇತ್ರದಲ್ಲಿ ಈ ಹಿಂದೆ ಅಗ್ರಿಕಲ್ಚರ್ ಮತ್ತು ಸಹಕಾರಿ ಒಂದೇ ಇಲಾಖೆಯಲ್ಲಿರುವಂಥ ಸಂದರ್ಭದಲ್ಲಿ ಸಹಕಾರಿ ಕ್ಷೇತ್ರಕ್ಕೆ ಹೆಚ್ಚಿನ ಬೆಳವಣಿಗೆ ಆಗಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಿಂದ ಅದನ್ನು ಬೇರ್ಪಡಿಸಿಕೊಂಡು ಅದರ ಎಲ್ಲ ಸಾಧಕ ಬಾಧಕಗಳನ್ನು ನೋಡಿ ಅದನ್ನು ಇನ್ನಷ್ಟು ಬೆಳೆಯಲು ಅವಕಾಶ ಮಾಡಿಕೊಡುವಂಥ ರೂಪುರೇಖೆಯನ್ನು ಹಾಕುವಂಥ ಕೆಲಸ ಕಾರ್ಯಗಳು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದರ ಅರ್ಥ ಯಾವುದೇ ರೀತಿಯ ಸಹಕಾರ ಕ್ಷೇತ್ರಕ್ಕೆ ಕಂಟ್ರೋಲನ್ನು ವಹಿಸ್ಕೊಳ್ಬೇಕು ಅಂತ ಹೇಳೋದು ಅರ್ಥ ಅಲ್ಲ. ಸಹಕಾರ ಕ್ಷೇತ್ರ ಇನ್ನಷ್ಟು ಬೆಳಿಬೇಕು ಅಂತ ಹೇಳಿದ್ರೆ ಅಗ್ರಿಕಲ್ಚರ್ ಇಲಾಖೆ ಒಂದಿಗೆ ಬೆಳೀಲಿಕ್ಕೆ ಸ್ವಲ್ಪ ಅವಕಾಶಗಳು ಕಡಿಮೆ ಆಗ್ಬೋದು ಅಂತ ಹೇಳೋ ಕಾರಣ ಇತ್ತೀಚಿನ ದಿನಗಳಲ್ಲಿ ಮೀನುಗಾರಿಕಾ ಇಲಾಖೆ ವಿಶೇಷವಾದಂಥ ಸಚಿವಾಲಯವನ್ನು ಕೂಡ ಕೇಂದ್ರದ ಸರ್ಕಾರ ಇವತ್ತು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ವಿಚಾರಗಳನ್ನು ನೆನಪಿಸ್ಕೊಳ್ತಾ ಇವತ್ತು ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಇಷ್ಟೊಂದು ಯಶಸ್ವಿಯಾದ ಕಾರ್ಯಕ್ರಮ ನಡೀತಾ ಇದೆ. ಅವರ ದೊಡ್ಡದಾದ ಸಹಕಾರದೊಂದಿಗೆ ಕಾರ್ಯಕ್ರಮಕ್ಕೆ ಧ್ವಜಾರೋಹಣ ಮಾಡಬೇಕು ಅಂತ ಹೇಳೋದ್ರ ದೃಷ್ಟಿಯಲ್ಲಿ ನಿನ್ನೆ ಕೂಡ ಅವರು ಕರೆ ಮಾಡಿ ನಾನು ಇವತ್ತು ಬೆಳಿಗ್ಗೆ ಬೆಂಗಳೂರಿನಿಂದ ಬರುವಂಥ ಸಂದರ್ಭದಲ್ಲಿ ನೀವು ಸರಿಸುಮಾರು 9:45ಕ್ಕೆ ಸರಿಯಾದ ಸಮಯದಲ್ಲಿ ಧ್ವಜಾರೋಹಣದ ಮುಖಾಂತರ ಮೆರವಣಿಗೆ ಚಾಲನೆಗೆ ಸಚಿವರು ಇರ್ತಾರೆ. ಹಾಗಾಗಿ ತಾವು ಇರಲೇಬೇಕು ಅಂತ ಹೇಳುವಂಥ ವಿಶೇಷವಾದಂಥ ಅವರ ಕರೆ ಇವತ್ತು ನಾನು ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಹಾಗಾಗಿ ಸಹಕಾರಿ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿ ಆಗಲಿ, ಇನ್ನಷ್ಟು ಮುನ್ನಡೆ ಹೋಗಲಿ. ಅವರ ನೇತೃತ್ವದಲ್ಲಿರ್ಬೋದು, ಸುಚರಿತಾ ಶೆಟ್ಟರ್ ನೇತೃತ್ವದಲ್ಲಿ, ಅದೇ ರೀತಿ ನಮ್ಮ ಕಿಶೋರ್ ಕುಮಾರ್ ಕೊಡ್ಗೆ ಅವರ ನೇತೃತ್ವದಲ್ಲಿ, ಯಶ್ಪಾಲ್ ಶಿವಣ್ಣ ಅವರ ನೇತೃತ್ವದಲ್ಲಿ. ಹೆಚ್ಚಂತ ಹೇಳಿದರೆ ನಾವೆಲ್ಲೋ ಒಂದು ಕಡೆಗಳಲ್ಲಿ ಯಾರಾದರೂ ನಮ್ಮ ಕ್ಷೇತ್ರದ ಬಂಧುಗಳು ಕೆಲವಾರು ಸಹಕಾರಗಳನ್ನು ಕೇಳಿದಾಗ ಅದನ್ನು ಕೊಟ್ಟರೆ ಸಾಕು, ಬೇರೆ ಎಲ್ಲ ಅಭಿವೃದ್ಧಿ ನಮ್ಮ ಕಡೆಯಿಂದ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಸಹಕಾರ ನಿಮ್ಮೊಂದಿಗಿದೆ ಅಂತೇಳುವಂಥ ಮಾತನ್ನು ಹೇಳ್ತಾ ರಾಜೇಂದ್ರ ಕುಮಾರ್ ಅವರ ವಿಶೇಷವಾದಂಥ ಇವತ್ತು ಈ ಒಂದು ಸಹಕಾರಿ ಸಪ್ತಾಹದ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ. ಸಾವಿರಾರು ಸಹಕಾರಿ ಬಂಧುಗಳು ಇಲ್ಲಿ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇವತ್ತು ಸಮಾಜ ಸೇವೆ ಮಾತ್ರವಲ್ಲ, ಸಹಕಾರಿ ಕ್ಷೇತ್ರದಲ್ಲಿ ಮಾತ್ರವಲ್ಲ, ಎಲ್ಲ ಕ್ಷೇತ್ರದಲ್ಲಿ ಕೂಡ ಅವರು ಭಾಳ ದೊಡ್ಡ ರೀತಿಯ ಕೊಡುಗೆಯನ್ನು ಕೊಡ್ತಾ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂಥ ದೃಷ್ಟಿಯಲ್ಲಿ ಅವರ ದೊಡ್ಡ ರೀತಿಯ ಪಾತ್ರವನ್ನು ನಾನು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನು ಕೋರ್ತಾ ಮಂತ್ರಿಗಳಿಗೆ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು, ಮಂಗಳೂರಿನ ಮೇಲೆ ಹೆಚ್ಚಿನ ಪ್ರೀತಿಯನ್ನು ಇಡ್ತಾ APMC ಇರ್ಬೋದು, APMC ಸ್ಥಳ ಇರ್ಬೋದು, ಇನ್ನಿತರ ವ್ಯವಸ್ಥೆಗಳಿಗೆ ನಿರಂತರವಾದ ಕೊಡುಗೆಯನ್ನು ಕೊಡ್ತಾ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹವನ್ನು ಕೊಡ್ತಾ ಅದರಲ್ಲಿ ಕೂಡ ಕೆಲವಾರು ಸಂದರ್ಭದಲ್ಲಿ ಈ ಹಿಂದೆ ಇದ್ದಂಥ ನಿಯಮಗಳನ್ನು ಸಡಿಲಿಕೆ ಮಾಡಿ ಜನರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡುವಂಥ ಕೆಲಸ ಕಾರ್ಯಗಳು ಕೂಡ ಸಚಿವರು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಅಧ್ಯಕ್ಷತೆಯಲ್ಲಿ ಕೊಡ್ತಾ ಸಚಿವರಿಗೆ ಕೈ ಜೋಡಿಸಿ ಚಿರವಾಗಿ ವಂದನೆಗಳನ್ನು ಹೇಳ್ತಾ ರಾಜೇಂದ್ರ ಕುಮಾರ್ ಅವರಿಗೂ ಕೂಡ ಮತ್ತು ಎಲ್ಲ ಅಧಿಕಾರಿ ಬಂಧುಗಳಿಗೆ, ಎಲ್ಲ ಸಹಕಾರಿ ರತ್ನಗಳಿಗೆ ನಾನು ವಂದನೆಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದ. ಸಹಕಾರಿ ಸಪ್ತಾಹದ ಘನಾಧ್ಯಕ್ಷೀಯ ಪೀಠವನ್ನು ಅಲಂಕರಿಸಿ
ನಮ್ಮ ಈ ಸಹಕಾರಿ ಕ್ಷೇತ್ರದ ಬಗ್ಗೆ ಅಭಿನಂದನೆಯ ಮಹಾಪುರವನ್ನು ಹರಿಸಿದಂಥ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಾನುರಾಗಿ ಶಾಸಕರಾದಂಥ ಸನ್ಮಾನ್ಯ ವೇದವ್ಯಾಸ್ ಕಾಮತ್ ಅವರ ಮಾತಿಗೆ ಶಿರವಾಗುತ್ತಾ ಕೊನೆಯ ಒಂದು 10 ನಿಮಿಷದ ಕಾರ್ಯಕ್ರಮ ಬಾಕಿ ಇದೆ. ದಯವಿಟ್ಟು ಎಲ್ಲರೂ ನಮ್ಮೊಂದಿಗೆ ಸಹಕಾರವನ್ನು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. 69ನೇ ಸಹಕಾರಿ ಸಪ್ತಾಹದ ಪ್ರಶಸ್ತಿಗೆ ಆಯ್ಕೆಯಾದಂಥ ಸಹಕಾರಿ ಸಂಘಗಳ ಪಟ್ಟಿಯನ್ನು ಸೇರಿರುವಂಥ ಎಲ್ಲರ ಮುಂದಿಡಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಾನು ಹೆಸರನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಸಹಕಾರಿ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ವೇದಿಕೆಗೆ ಬಂದು ಈ ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಮೊದಲಿಗೆ ಉತ್ತಮ ಕೃಷಿ ಪತ್ತಿನ ಸಹಕಾರಿ ಸಂಘ ಪ್ರಶಸ್ತಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಸ್ಬೆ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಮಂಗಳೂರು ತಾಲೂಕು ಇದರ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ವೇದಿಕೆ ಬರಬೇಕು. ಶ್ರೀ ಮನೋಜ್ ಶೆಟ್ಟಿಯಕ್ಕರ್ ಮತ್ತು ಶ್ರೀಮತಿ ಪ್ರಶಿಲ್ಲಾ. ಹಾಗೆ ಉಡುಪಿ ಜಿಲ್ಲೆ ಮಂದಾರ್ತಿ ಸೇವಾ ಸಹಕಾರಿ ಸಂಘ ನಿಯಮಿತ ಉಡುಪಿ ತಾಲೂಕು ಇದರ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ವೇದಿಕೆ ಬರಬೇಕು. ಆದಷ್ಟು ಬೇಗ ವೇದಿಕೆ ಬರಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಸ್ಬೆ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಮಂಗಳೂರು ತಾಲೂಕು, ಉಡುಪಿ ಜಿಲ್ಲೆಯಿಂದ ಮಂದಾರ್ತಿ ಸೇವಾ ಸಹಕಾರಿ ಸಂಘ ನಿಯಮಿತ ಉಡುಪಿ ತಾಲೂಕು. ಹಾಗೆ ಮುಂದೆ ಉತ್ತಮ ಹಾಲು ಉತ್ಪಾದಕರ ಸಹಕಾರಿ ಸಂಘ ಪ್ರಶಸ್ತಿ ಕೊಯ್ಯೂರು ಹಾಲು ಉತ್ಪಾದಕರ ಸಹಕಾರಿ ಸಂಘ ನಿಯಮಿತ ಬೆಳ್ತಂಗಡಿ ತಾಲೂಕು, ಉಡುಪಿ ಜಿಲ್ಲೆಯಿಂದ ಶಿವಪುರ ಹಾಲು ಉತ್ಪಾದಕರ ಸಹಕಾರಿ ಸಂಘ ನಿಯಮಿತ ಕಾರ್ಕಳ ತಾಲೂಕು. ವೇದಿಕೆ ಹತ್ರ ಬರಬೇಕು. ತಾವುಗಳು ಆದಷ್ಟು ಬೇಗ ವೇದಿಕೆ ಹತ್ರ ಬರಬೇಕು. ಹಾಗೆ ಉತ್ತಮ ಪಟ್ಟಣ ಸಹಕಾರಿ ಬ್ಯಾಂಕ್ ಸಹಕಾರಿ ಸಂಘ ಪ್ರಶಸ್ತಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಮಂಗಳೂರು ತಾಲೂಕು. ಉತ್ತಮ ಹಾಲು ಉತ್ಪಾದಕರ ಸಹಕಾರಿ ಸಂಘ ಪ್ರಶಸ್ತಿ ಕೊಯ್ಯೂರು ಹಾಲು ಉತ್ಪಾದಕರ ಸಹಕಾರಿ ಸಂಘ ಬೆಳ್ತಂಗಡಿ ತಾಲೂಕು, ಉಡುಪಿ ಜಿಲ್ಲೆಯಿಂದ ಶಿವಪುರ ಹಾಲು ಉತ್ಪಾದಕರ ಸಹಕಾರಿ ಸಂಘ ನಿಯಮಿತ ಕಾರ್ಕಳ ತಾಲೂಕು. ಉತ್ತಮ ಪಟ್ಟಣ ಸಹಕಾರಿ ಬ್ಯಾಂಕ್ ಹಾಗೂ ಸಹಕಾರಿ ಸಂಘ ಪ್ರಶಸ್ತಿ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ದಕ್ಷಿಣ ಕನ್ನಡ ಜಿಲ್ಲೆಯಿಂದ, ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಉಡುಪಿ ಜಿಲ್ಲೆಯಿಂದ. ಅಧ್ಯಕ್ಷರು ಕಾರ್ಯದರ್ಶಿಗಳು ಆದಷ್ಟು ಬೇಗ ತಯಾರಾಗಿರಬೇಕು ವೇದಿಕೆಯಲ್ಲಿ. ಕೊಯ್ಯೂರು ಹಾಲು ಉತ್ಪಾದಕರ ಸಹಕಾರಿ ಸಂಘ ನಿಯಮಿತ ಬೆಳ್ತಂಗಡಿ ತಾಲೂಕು. ಹಾಗೆ ಉಡುಪಿ ಜಿಲ್ಲೆಯಿಂದ ಶಿವಪುರ ಹಾಲು ಉತ್ಪಾದಕರ ಸಹಕಾರಿ ಸಂಘ ಕಾರ್ಕಳ ತಾಲೂಕು. ಇದಾದ ಮೇಲೆ ಉತ್ತಮ ಪಟ್ಟಣ ಸಹಕಾರಿ ಬ್ಯಾಂಕ್ ಸಹಕಾರಿ ಸಂಘ ಪ್ರಶಸ್ತಿ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಮಂಗಳೂರು ಹಾಗೂ ಉಡುಪಿಯಿಂದ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ತಯಾರಾಗಿರಬೇಕು. ಹಾಗೆ ಉತ್ತಮ ಸೌಹಾರ್ದ ಸಹಕಾರಿ ಸಂಘ ಪ್ರಶಸ್ತಿ ಒಡಿಯೂರು ಶ್ರೀ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ನಿಯಮಿತ ಉಡುಪಿ ಜಿಲ್ಲೆಯಿಂದ ಶ್ರೀರಾಮ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಬೈಂದೂರು. ಇಬ್ಬರು ಕೂಡ ವೇದಿಕೆ ಹತ್ತ ತಯಾರಾಗಿರಬೇಕು. ವೇದಿಕೆಯಲ್ಲಿ ಈಗ ಉತ್ತಮ ಹಾಲು ಉತ್ಪಾದಕರ ಸಹಕಾರಿ ಸಂಘ ಪ್ರಶಸ್ತಿ ಕೊಯ್ಯೂರು ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಬೆಳ್ತಂಗಡಿ ತಾಲೂಕು ಹಾಗೆ ಶಿವಪುರ ಹಾಲು ಉತ್ಪಾದಕರ ಸಹಕಾರಿ ಸಂಘ ನಿಯಮಿತ ಕಾರ್ಕಳ ತಾಲೂಕು ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇದ್ದಾರೆ. ಉತ್ತಮ ಸೌಹಾರ್ದ ಸಹಕಾರಿ ಸಂಘ ಪ್ರಶಸ್ತಿ ಒಡಿಯೂರು ಶ್ರೀ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ನಿಯಮಿತ ಮುಂದಕ್ಕೆ ತಯಾರಾಗಿರಬೇಕು. ಉಡುಪಿ ಜಿಲ್ಲೆಯಿಂದ ಶ್ರೀರಾಮ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಬೈಂದೂರು. ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ನಿಯಮಿತ ಹಾಗೆ ಶ್ರೀರಾಮ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಬೈಂದೂರು. ಆದಷ್ಟು ಬೇಗ ಸನ್ಮಾನದ ಗೌರವ ಪೀಠವನ್ನು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಅಲಂಕರಿಸಬೇಕು. ಇದಾದ್ಮೇಲೆ ಉತ್ತಮ ಇತರೆ ಸಹಕಾರಿ ಸಂಘ ಪ್ರಶಸ್ತಿ ಪುತ್ತೂರು ಲ್ಯಾಂಪ್ಸ್ ಲಿಮಿಟೆಡ್ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತ ತಯಾರಾಗಿರಬೇಕು. ಹಾಗೆ ಉಡುಪಿ ಜಿಲ್ಲೆಯಿಂದ ಉಡುಪಿ ತಾಲೂಕು ಕೃಷಿ ಉತ್ಪನ್ನ ಮಾರಾಟ ಸಂಘ ನಿಯಮಿತ. ಉತ್ತಮ ಇತರೆ ಸಹಕಾರಿ ಸಂಘ ಪ್ರಶಸ್ತಿ
ಪುತ್ತೂರು ಲ್ಯಾಬ್ಸ್ ಲಿಮಿಟೆಡ್ ಮತ್ತು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಈ ಎರಡು ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಈ ಸನ್ಮಾನ ಆದ್ಮೇಲೆ ತಯಾರಾಗಿರ್ಬೇಕು. ಪುತ್ತೂರು ಲ್ಯಾಬ್ಸ್ ಲಿಮಿಟೆಡ್ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತ. ಉತ್ತಮ ಮೀನುಗಾರರ ಸಂಘ ಪ್ರಶಸ್ತಿ ಬೀಜಾಡಿ ಮೀನುಗಾರರ ಸಹಕಾರಿ ಸಂಘ, ಹಾಗೆ ಉತ್ತಮ ಇತರೆ ಸಹಕಾರಿ ಸಂಘ ಪ್ರಶಸ್ತಿ ಉಡುಪಿ ಜಿಲ್ಲೆಯಿಂದ ಉಡುಪಿ ತಾಲೂಕು ಕೃಷಿ ಉತ್ಪನ್ನ ಮಾರಾಟ ಸಹಕಾರಿ ಸಂಘ. ಇಬ್ರು ಕೂಡ ವೇದಿಕೆ ಬರಬೇಕು. ಬೀಜಾಡಿ ಮೀನುಗಾರರ ಸಹಕಾರ ಸಂಘ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ವೇದಿಕೆಯಲ್ಲಿ ಆಸೀನರಾಗಬೇಕು. ಇದಾದ್ಮೇಲೆ ನವೋದಯ ಸ್ವಸಹಾಯ ಸಂಘಗಳ ಉತ್ತಮ ನವೋದಯ ಸ್ವಸಹಾಯ ಸಂಘಗಳ ಒಂದು ಗೌರವ ಅರ್ಪಣೆಯನ್ನ ವೇದಿಕೆಯಲ್ಲಿ ನಾವು ನಡೆಸ್ತಾ ಇದ್ದೇವೆ. ನಗರ ಪುಲ್ಕೇರಿ ಸಾಣೂರು ಕಾಲ್ಕರ. ಪ್ರೇರಕರ ಹೆಸರು ವನಿತಾ. ಹೈನುಗಾರಿಕೆಯಲ್ಲಿ ತಮ್ಮ ವಿಶೇಷವಾದಂತ ಮುತುವರ್ಜಿ ಆಸಕ್ತಿಯನ್ನ ಒಂದು ನೀಡಿದಂತ ಸಂಘ ಇದಾಗಿದೆ. ಇದರ ಪ್ರೇರಕರು ವನಿತಾ. ಶ್ರೀ ದುರ್ಗಾ ನವೋದಯ ಇಂದಿರಾನಗರ ಪುಲ್ಕೇರಿ ಸಾಣೂರು ಕಾರ್ಕಳ ಹೈನುಗಾರಿಕೆ. ಅಧ್ಯಕ್ಷರು ಸುಮತಿ, ಕಾರ್ಯದರ್ಶಿ ಇಂದಿರಾ. ಹಾಗೆ ಶ್ರೀ ಗಜಾನನ ನವೋದಯ ಮಹಾಮಾನ್ ಟೆಂಪಲ್ ರೋಡ್ ಕಾರ್ಶೀಟ್ ಮಂಗಳೂರು ಹೂಮಾಲೆ ತಯಾರಿಕೆ. ಅಧ್ಯಕ್ಷರು ಮುಕ್ತ. ಹಾಗೆ ಪ್ರೇರಕರ ಹೆಸರು ಲತಾ. ವೇದಿಕೆಯಲ್ಲಿದ್ದಾರೆ. ನಮ್ಮೆಲ್ಲ ಸಹಕಾರಿಗಳನ್ನು ಒಂದು ರೀತಿಯಲ್ಲಿ ಇಲ್ಲಿ ಸೇರಿಸಿಕೊಟ್ಟ ಸಹಕಾರ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರಿಗೆ ಧನ್ಯವಾದಗಳು.